ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತದ್ದು ಬಹುಶಃ ಪದೇ ಪದೇ ಚರ್ಚೆಯನ್ನ ಮಾಡ್ತಾ ಇದ್ವಿ. ನಾವು ಪದೇ ಚರ್ಚೆ ಮಾತ್ರ ಅಲ್ಲ, 7 ವರ್ಷಗಳಿಂದ ನಮ್ಮ ಕರಾವಳಿ ಭಾಗದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ನಮ್ಮ ಹಕ್ಕುಗಳಿಗೋಸ್ಕರ, ಜೊತೆಗೆ ನಮ್ಗೆ ಆಗ್ತಾ ಇರುವಂತಹ ಅನ್ಯಾಯಕ್ಕೋಸ್ಕರ ನಮ್ಮ ಮಂಗಳೂರಿನ ಪ್ರಜ್ಞಾವಂತ ನಾಗರಿಕರು ಮಾಡ್ತಾ ಇರುವಂತಹ ಹೋರಾಟ. ಯಾವ ರೀತಿ ಹೋರಾಟ ಅಂತ ಬಂದಾಗ, ಕರಾವಳಿಯಲ್ಲಿ ತುಳುನಾಡಿನಲ್ಲಿ ಒಂದು ಹೋರಾಟದ ಕಿಚ್ಚನ್ನ ಹಚ್ಚಿದಂತಹ ಟೋಲ್ಗೇಟ್ ಹೋರಾಟ. ಸುರತ್ಕಲ್ NITK ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ 60ರ ಬಳಿ ಇರುವಂತಹ ಟೋಲ್ಗೇಟ್ನ ಹೋರಾಟ. ಯಾಕೆ ಈ ವಿಚಾರ ಮತ್ತೆ ಬಂತು ಅಂತ ಬಂದಾಗ, ನಲ್ಲ ನಿಖಲ ಮುಗಿದಿಜ ಮಾರಯ ಪಂದಕ್ಕೇನು ಅರ್ನಿಕುಲು ಅಂಡ ನಲ್ಲ ಮುಗಿದಿಜಿ ಪನ್ಪುಣಂಚಿನ ಅವೇ ಸತ್ಯದ ವಿಚಾರ. ದಾಯಿ ಮುಗಿದಿಜಿ ಪನ್ನಾಗ ಮುಗಿಪೋಡನಾಗ ಮುಗಿಪೌನಕುಲು ಮುಗಿತೊಂದಿಜ್ಜಿರ ಅವು ಭಾರಿ ಮಲ್ಲ ದುರಂತದ ವಿಚಾರ. ದಯಪನಾಗ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಅವನಿಕ್ಲೆ ಗೊತ್ತು ಪುನಂಚಿನ ವಿಚಾರ ಆಯ್ತಾ ನಡುಟು ಮುರಣಿ ಪ್ರೊಟೆಸ್ಟ್ ಮಲ್ದಿತ್ತಿರಕುಲು ಮಸ್ತ್ ಜನ ಸೇರ್ದಿತ್ತೇರ ಅವಳು ಮಾತ ಸೇರ್ದು 500 ಜನ 1000 ಜನ ಸೇರಿದಾರೆ ಪಂದಿತ್ತೇರು ಅಕುಲ್ ದಾದ ಮಲ್ತೇರು ದಾದ ಅಂಡು ಪುಡತ್ತು ಚೀರ ಪನ್ನಾಗ ಅಕುಲ್ ಪುಡತ್ತು ಚೀರ ಅವು ನಿಕ್ಲೆಗ್ಲ ಗೊತ್ತುಂಡು 5 ಬೊಕ್ಕ ಅಕಲ ಹೋರಾಟ ದಾದ ಅಂಡು ಪನ್ನಾಗ ಅಕಲ ಹೋರಾಟ ಪಿರ ಶುರು ಆತಂಡು ಪಿರ ಸ್ಟಾರ್ಟ್ ಆತಂಡು ಇನಿತ ದಿನಕ್ಕೆ 4ನೇ ದಿನದ ಅಕಲ ಹೋರಾಟ ಹಾಪುಂಡು ಓಡೆ ಮುಟ್ಟ ಹೋರಾಟ ಆತಂಡು ಪನ್ಪುಣಂಚಿನ ಪ್ರಶ್ನೆದ ನಡುಟು ಈ ಸುರತ್ಕಲ್ ಟೋಲ್ಗೇಟ್ ದಾಯೆ ಇಂಚ ಒಂದು ಏಪ ಕೋಡಿ ಎತ್ತರೆ ನೆತ್ತ ಹೋರಾಟ ಏಪ ಸರಿಯಾರೆ ಆ ಹೋರಾಟದಾದ ಉಂಡು ಆ ಹೋರಾಟ ಸರಿಯಾದ ಪೋದು ಈ ಸುರತ್ಕಲ್ ಟೋಲ್ಗೇಟ್ ಏಪ ರದ್ದಾಪುಂಡು ಒಂಜಿ ಬಾರಿ ಮಲ್ಲ ಪ್ರಶ್ನಾರ್ಥಕ ಚಿನ್ನದ ಒಟ್ಟಿಗೆ ಇನ್ನಿತ ಕಾರ್ಯಕ್ರಮ ಶುರು ಮಾಡ್ತಂದಿಲ್ಲ. ವಿಶೇಷ ಕಾರ್ಯಕ್ರಮ ಸುರತ್ಕಲ್ ಟೋಲ್ ದಾಯಿಗ್ ಇಂಚ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾನ್ ನಿತಿನ್ ಸಾಲ್ಯಾರ್. ಎಲ್ಲೇ ಮೀರಿದಂತಹ ಅಕ್ಟೋಬರ್ 18ರಂದು ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ, ಬಹಳಷ್ಟು ಜನರು ಹೋರಾಟಗಾರರು ಪ್ರತಿಭಟನಾಕಾರರು ಸುರತ್ಕಲ್ ಟೋಲ್ಗೇಟ್ಗೆ ಮುತ್ತಿಗೆಯನ್ನ ಹಾಕ್ತಾರೆ. ಸುರತ್ಕಲ್ ಟೋಲ್ಗೇಟ್ ಅನ್ನ ಕಿತ್ತೆಸಿತೀವಿ, ಹೊಡೆದಾಕ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ, ಅಂದ್ರೆ ಹೋರಾಟದ ಮೂಲಕ ಕಿತ್ತೆಸಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಕ್ಟೋಬರ್ 18ರಂದು ನಡೆದಿರುವಂತಹ ಹೋರಾಟ. ತದನಂತರ ಆ ಹೋರಾಟದಿಂದ ಏನೂ ಪ್ರಯೋಜನ ಆಗಿಲ್ಲ ಅನ್ನುವಂಥದ್ದು ಮಂಗಳೂರಿನ ಜನತೆ ಹೇಳ್ತಾ ಇರುವಂಥದ್ದು. ಆದರೆ ಆ ಹೋರಾಟದ ಕಿಚ್ಚು ಮಾತ್ರ ಇನ್ನೂ ಜೀವಂತವಾಗಿಯೇ ಇದೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಯಾಕಂದ್ರೆ ಸುರತ್ಕಲ್ನ NITK ಟೋಲ್ಗೇಟ್ ಬಳಿ ಈಗಲೂ ಕೂಡ ಹೋರಾಟ ಆಗ್ತಾನೆ ಇದೆ. ಅಂದ್ರೆ ಹಗಲು ರಾತ್ರಿ ಎನ್ನದೆ ಅಹೋರಾತ್ರಿ ಧರಣಿ ಆಗ್ತಾ ಇದೆ. ಇವೆಲ್ಲದರ ಜೊತೆಗೆ ಎಲ್ಲಿ ತನಕ ಈ ಹೋರಾಟ ಆಗುತ್ತೇನೋ ಗೊತ್ತಿಲ್ಲ, ಅನಿರ್ದಿಷ್ಟವಾದಿಯ ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನಾಕಾರರು ಆ ಭಾಗದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಜಿಲ್ಲಾಡಳಿತ ಈಗಾಗಲೇ ಹೇಳಿದೆ, ನವೆಂಬರ್ 7ರಂದು ನಾವು ಈ ಸುರತ್ಕಲ್ ಟೋಲ್ಗೇಟ್ ಅನ್ನ ರದ್ದು ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಜಿಲ್ಲಾಡಳಿತ ಹೇಳಿದ್ರು ಕೂಡ ಯಾಕೆ ಈ ಹೋರಾಟಗಾರರು ಒಂಚೂರು ಅವಸರ ಮಲ್ತೊಂದುಲ್ಲೇರು ಪನ್ಪಂಚಿನ ಪ್ರಶ್ನೆ ಇಲ್ಲ. ನಮ್ಮ ತುಳುವೇರು ಕೇನೊಂದುಲ್ಲೇರು ಎಲ್ಲಾ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ. ಅಷ್ಟಕ್ಕೂ ಕೂಡ ಸುರತ್ಕಲ್ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಯಾವ ರೀತಿ ಹೋರಾಟ ಮಾಡ್ತಾ ಇದೆ, ಪೊಲಿಟಿಕಲ್ ಗಿಮಿಕ್ಗೋಸ್ಕರ ಹೋರಾಟ ಮಾಡ್ತಾ ಇದೆಯಾ ಅಥವಾ ಯಾವ ರೀತಿ ಹೋರಾಟವನ್ನ ನಿಜವಾಗ್ಲೂ ಕೂಡ ಮಾಡ್ತಾ ಇದೆಯಾ, ಎಲ್ಲ ಪ್ರಶ್ನೆಗಳ ನಡುವೆ ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ತುಳುನಾಡಿನಲ್ಲಿ ಹೋರಾಟದ ಕಿಚ್ಚು ಹಚ್ಚಿದ ಟೋಲ್ ಹೋರಾಟ ಎಲ್ಲಿ ತನಕ ಬಂತು? ವಿವಾದಿತ ಸುರತ್ಕಲ್ ಟೋಲ್ಗೇಟ್ನಿಂದ ಕರಾವಳಿಗರಿಗೆ ಮುಕ್ತಿ ಎಂದು ಮಂಗಳೂರಿನ ಸುರತ್ಕಲ್ ಟೋಲ್ಗೇಟ್ ವಿವಾದ ಸದ್ಯಕ್ಕೆ ಅಂತ್ಯಗೊಳ್ಳುವಂತೆ ಕಾಣುತ್ತಿಲ್ಲ. ಟೋಲ್ಗೇಟ್ ತೆರವಿಗೆ ಆಗ್ರಹಿಸಿ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ರಾತ್ರಿ ಹಗಲು ಧರಣಿ ಇಂದು 4ನೇ ದಿನಕ್ಕೆ ಕಾಲಿಟ್ಟಿದೆ. ನವೆಂಬರ್ 7 ಟೋಲ್ ಸ್ಥಗಿತಗೊಳಿಸುವ ಭರವಸೆಯನ್ನ ನೀಡಿದ್ದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಟೋಲ್ಗೇಟ್ ಅನ್ನ ನವೆಂಬರ್ 7ರೊಳಗಾಗಿ ಸ್ಥಗಿತಗೊಳಿಸುವ ಭರವಸೆಯನ್ನ ಜಿಲ್ಲಾಡಳಿತ ನೀಡಿದೆ. ಆದರೆ ಇಂತಹ ಅನೇಕ ದಿನಾಂಕಗಳ ನಿಗದಿಯನ್ನ ನಾವು ನೋಡಿದ್ದೇವೆ ಎಂದು ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದಾರೆ. ಅಕ್ಟೋಬರ್ 18ರಂದು ಟೋಲ್ಗೇಟ್ ಕಿತ್ತೆಸೆಯಲು ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಸದಸ್ಯರು ಮುತ್ತಿಗೆಯನ್ನ ಹಾಕಿದ್ರು. ಈ ವೇಳೆ ಪೊಲೀಸರು ಹೋರಾಟಗಾರರನ್ನ ತಡೆದಿದ್ರು. ಇದೀಗ ಅನಿರ್ದಿಷ್ಟ ಧರಣಿ ನಡೆಯುತ್ತಿದ್ದು, ಟೋಲ್ಗೇಟ್ ತೆರವಿಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದೇ ಇದ್ದರೆ ಉಪವಾಸ ಸತ್ಯಾಗ್ರಹ ನಡೆಸಲು ಹೋರಾಟಗಾರರು ಮುಂದಾಗಿದ್ದಾರೆ. ದಿನಕ್ಕೊಂದು ಗಡುವು ಕೊಟ್ಟು ಜನರನ್ನು ವಂಚಿಸುತ್ತಿರುವ ಸಂಸದ ನಳಿನ್ಗೆ ಧಿಕ್ಕಾರ. ಅಕ್ರಮ ಟೋಲು ಮುಚ್ಚಲೇಬೇಕು. ಲೂಟಿ ಕೇಂದ್ರ ಮುಚ್ಚಲೇಬೇಕು. ತೊಲಗಲೇಬೇಕು. ಸುರತ್ಕಲ್ ಟೋಲ್ಗೇಟ್ ತೊಲಗಲೇಬೇಕು.
ಟೋಲ್ ಕಿತ್ತಿಸೆಯಲು ಅಕ್ಟೋಬರ್ 18ರಂದು ಮುತ್ತಿಗೆ ಹಾಕಿದ್ದ ಪ್ರತಿಭಟನಾಕಾರರು. ಈ ಬಗ್ಗೆ ಮಾತನಾಡಿರುವ ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್, ಬಿಜೆಪಿಯ ಶಾಸಕರು ಮತ್ತು ಸಂಸದರಿಗೆ ಟೋಲ್ಗೇಟ್ ತೆರವು ಮಾಡುವ ಇಚ್ಛಾಶಕ್ತಿ ಇಲ್ಲ. ನಾವು ಟೋಲ್ಗೇಟ್ ವಿರುದ್ಧ ನಮ್ಮ 2ನೇ ಹಂತದ ಪ್ರತಿಭಟನೆಯಲ್ಲಿದ್ದೇವೆ. ಇನ್ನು ಮುಂದಿನ ಹಂತದಲ್ಲಿ ಉಪವಾಸ ಸತ್ಯಾಗ್ರಹ ಕೂಡ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಸುಮ್ಮನೆ ಹರಕೆ ಹೇಳ್ತಾ ಇದ್ದಾರೆ, 10 ದಿನದಲ್ಲಿ ಬಂದ್ ಮಾಡ್ತೇವೆ, 8 ದಿನದಲ್ಲಿ ಬಂದ್ ಮಾಡ್ತೇವೆ ಅಂತ ಹೇಳಿ. ಆದ್ರಿಂದ ಅವ್ರು ಸುಳ್ಳು ಹೇಳಿಬಿಟ್ಟು ತಿರುಗಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಜನರ ಪರವಾಗಿ ಈ ಹೋರಾಟ. ಅಕ್ರಮ ಟೋಲ್ ರದ್ದಾಗುವವರೆಗೆ ಹೋರಾಟಗಾರರಿಂದ ಉಪವಾಸ ಸತ್ಯಾಗ್ರಹ. ಇನ್ನು ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮೊಹಮ್ಮದ್ ಹಾರಿಸ್ ನಲಪಾಡ್ ಕೂಡ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲವನ್ನ ವ್ಯಕ್ತಪಡಿಸಿದರು. ಅಕ್ರಮ ಟೋಲ್ ಸಂಗ್ರಹವು ಸರ್ಕಾರದ 40% ಕಮಿಷನ್ ನೀತಿಯ ಭಾಗವಾಗಿದೆ. ಟೋಲ್ಗೇಟ್ ತೆರವು ಮಾಡುವಂತೆ ಆಗ್ರಹಿಸಿ ಹೋರಾಟ ನಡೆಸುವವರೆಗೂ ನಾವು ಬೆಂಬಲವನ್ನ ನೀಡುತ್ತೇವೆ ಅಂತ ಹೇಳಿದ್ದಾರೆ. ಈ ಅನಿರ್ದಿಷ್ಟ ಧರಣಿಯಲ್ಲಿ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಸದಸ್ಯರು, ಕಾಂಗ್ರೆಸ್ ನಾಯಕರು ಸೇರಿದಂತೆ ವಿವಿಧ ಪಕ್ಷ ಸಂಘಟನೆಯ ನಾಯಕರು ಮತ್ತು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ. ಮಾಧ್ಯಮಗಳ ಮುಂದೆ ನಿಂತುಕೊಂಡು ಅವರು ಕೈ ಮುಗಿದು ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಮತ್ತು ಜನರಲ್ಲಿ ವಿನಂತಿಯನ್ನ ಮಾಡಿದರು. 20 ದಿನಗಳ ಕಾಲಾವಧಿ ಕೊಡಿ, ಈ ಟೋಲ್ಗೇಟ್ ತೆರವು ಆಗ್ತದೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದರಿಂದಾಗಿ ಆ 20 ದಿನ ನಾವು 18ರಿಂದ ಲೆಕ್ಕ ಹಾಕಿದ್ರು ಕೂಡ ನವೆಂಬರ್ 7ನೇ ತಾರೀಕಿಗೆ ಕೊನೆ ಆಗ್ತದೆ. ಆದ್ರೆ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ನಾವು ನೋಡ್ತಾ ಬಂದ್ರೆ ಈ ಭರವಸೆಗಳು, ಈ ಮಾತುಗಳು, ಈ ವಿನಂತಿಗಳೆಲ್ಲ ಕಾರ್ಯರೂಪಕ್ಕೆ ಬರುವಂತದ್ದು ಇವತ್ತು ಯಾರಿಗೂ ಕೂಡ ಒಂದು ನಂಬಿಕೆ ಹುಟ್ಟಿಸಿಲ್ಲ. ಅದರಿಂದಾಗಿ ಈ ನಳಿನ್ ಕುಮಾರ್ ಕಟೀಲ್ ಅವರ ಕೈ ಮುಗಿದು ಬೇಡಿಕೊಂಡ ದಿನವನ್ನ ಅವರಿಗೆ ನೆನಪಿಸಲಿಕ್ಕೆ ಮತ್ತು 2 ಜಿಲ್ಲೆಗಳ ಜನರ ಹಕ್ಕೊತ್ತಾಯವನ್ನ ಜಾರಿಯಲ್ಲಿಡ್ಲಿಕ್ಕೆ ಆ ಒಂದು ಒತ್ತಡವನ್ನ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಮೇಲೆ ಹೇರಲಿಕ್ಕೆ ಬೇಕಾಗಿ ನಾವು 2 ಜಿಲ್ಲೆಯ ಜನರ ಪರವಾಗಿ ಬಂದು ಇಲ್ಲಿ ಕೂತಿದ್ವಿ. ಏನಿದು ಟೋಲ್ಗೇಟ್ ವಿವಾದ? 60 ಕಿಲೋಮೀಟರ್ ಅಂತರದಲ್ಲಿ ಒಂದಕ್ಕಿಂತ ಹೆಚ್ಚು ಟೋಲ್ ಇರಬಾರದು ಎಂಬುದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 48 ಕಿಲೋಮೀಟರ್ ಅಂತರದಲ್ಲಿ 4 ಟೋಲ್ಗೇಟ್ಗಳಿದ್ದು, ಅದರಲ್ಲೂ ಸುರತ್ಕಲ್ ಟೋಲ್ಗೇಟ್ ಅಕ್ರಮ ಎಂಬುದು ಟೋಲ್ ವಿರೋಧಿ ಹೋರಾಟಗಾರರ ಆರೋಪವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಸುರತ್ಕಲ್ನ ಎನ್ಐಟಿಕೆ ಬಳಿ ಕಾರ್ಯಾಚರಣೆ ನಡೆಸುತ್ತಿರುವ ಟೋಲ್ಗೇಟ್ ಹೆಜಮಾಡಿ ಟೋಲ್ಗೇಟ್ ಆರಂಭವಾದ ಬಳಿಕ ಮುಚ್ಚುವ ಒಪ್ಪಂದದೊಂದಿಗೆ 6 ವರ್ಷದ ಹಿಂದೆ ತಾತ್ಕಾಲಿಕ ನೆಲೆಯಲ್ಲಿ ಆರಂಭಗೊಂಡಿತ್ತು. ಆದರೆ ತಾತ್ಕಾಲಿಕ ನೆಲೆಯಲ್ಲಿ ಆರಂಭವಾದ ಟೋಲ್ಗೇಟ್ ಇನ್ನೂ ಕೂಡ ಕಾರ್ಯಾಚರಿಸುತ್ತಿರುವುದು ಸುರತ್ಕಲ್ ಟೋಲ್ ವಿರೋಧಿ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ಕಾಲದಲ್ಲಿ ನಾವು ನಮ್ಮ ಸಂಸದರನ್ನ ಟ್ರೋಲ್ ಮಾಡ್ತಿದ್ದೀವಿ, ಇವತ್ತು ಜನರನ್ನ ಟ್ರೋಲ್ ಮಾಡೋ ಪರಿಸ್ಥಿತಿ. ಇದು ಪ್ರಜಾಪ್ರಭುತ್ವವನ್ನ ಟ್ರೋಲ್ ಮಾಡೋ ಪರಿಸ್ಥಿತಿ, ಕಾನೂನುಗಳನ್ನ ಟ್ರೋಲ್ ಮಾಡೋ ಪರಿಸ್ಥಿತಿ. ಟ್ರೋಲ್ ಮಾಡೋರು ಯಾರು ಅಂದ್ರೆ ಸರ್ಕಾರ. ಯಾವುದೇ ಒಂದು ಕವಡೆ ಕಾಸಿನ ಕಿಮ್ಮತ್ತಿಲ್ದಿರುವಂಥ ಕಾನೂನುಗಳು, ಕವಡೆ ಕಾಸಿನ ಕಿಮ್ಮತ್ತಿಲ್ದಿರುವಂಥ ನಾಯಕರು, ಬೆನ್ನೆಲುಬಿಲ್ ಇಲ್ದಿರುವಂಥ ನಾಯಕರು. ಇವರು ಯಾವ ಮಾಫಿಯಾ ಕರ್ನಾಟಕದಲ್ಲಿ ನಾವು ಈಗಾಗಲೇ ಮೈನಿಂಗ್ ಮಾಫಿಯಾ ನೋಡಿದ್ವಿ, ಗ್ರನೈಟ್ ಮಾಫಿಯಾ ನೋಡಿದ್ವಿ, ಇವತ್ತು ನಮ್ಮ ಸರ್ಕಾರಿ ಉದ್ಯೋಗಗಳಲ್ಲಿ ಮಾಫಿಯಾ ನೋಡಿದ್ವಿ. ಇದು ಟೋಲ್ ಮಾಫಿಯಾ. ಟೋಲ್ ಮಾಫಿಯಾದಲ್ಲಿ ಜನರ ಹಣವನ್ನು ಒಂದು ಅದ್ಭುತವಾಗಿ ಯಾವ ರೀತಿ ಲೂಟಿ ಮಾಡ್ತಿದ್ದಾರೆ ಅಂತ ನಾವೆಲ್ಲ ಇವಾಗ ನೋಡ್ತಾ ಇದ್ದೀವಿ. ಇದು ಸದ್ಯ ಸುರತ್ಕಲ್ ಟೋಲ್ ಗೇಟ್ ಏನಿದೆ, NITK ವಿವಾದಿತ ಅಕ್ರಮವಾಗಿರುವಂತಹ ಟೋಲ್ ಗೇಟ್ ಏನಿದೆ, ಇದು ರದ್ದಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಟೋಲ್ ವಿರೋಧಿ ಹೋರಾಟ ಸಮಿತಿ ಹೋರಾಟವನ್ನ ಮಾಡ್ತಾ ಇದೆ. ಇವತ್ತಿನ ದಿನ 4ನೇ ದಿನಕ್ಕೆ ಈ ಹೋರಾಟ ಆಗ್ತಾ ಇರೋದು. ಅನಿರ್ದಿಷ್ಟಾವಧಿ ಅಂದ್ರೆ ರಾತ್ರಿ ಹಗಲು ಆ ಭಾಗದಲ್ಲಿ ಹೋರಾಟ ನಡೀತಾ ಇದೆ. ಜೊತೆಗೆ ಎಲ್ಲಿ ತನಕ ಬಂತು ಈ ಹೋರಾಟ, ಈ ಬಾರಿ ಆದ್ರೂ ಈ ಹೋರಾಟಕ್ಕೆ ಫಲ ಸಿಗುತ್ತಾ, ಈ ಬಾರಿ ಆದ್ರೂ ಕೂಡ ಈ ವಿವಾದಿತ ಅಕ್ರಮ ಟೋಲ್ ಗೇಟ್ ಏನಿದೆ ಇದು ರದ್ದಾಗುತ್ತಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕರು, ಪ್ರಮುಖರು ಮುನೀರ್ ಕಾಟಿಪಾಳ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಮುನೀರ್ ಕಾಟಿಪಾಳ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯ ಮತ್ತೊಬ್ಬರು ಪ್ರಮುಖರು, ವಕೀಲರು ದಿನೇಶ್ ಹೆಗ್ಡೆ ಉಳಿಪಾಡಿ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೂ ಕೂಡ. ಇಬ್ರು ಗಣ್ಯ ವ್ಯಕ್ತಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಾನು ಮಾತನಾಡಬೇಕು ಕೆಲವು ವಿಚಾರಗಳ ಬಗ್ಗೆ, ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದಾರೆ ಎಸ್ ಹೋರಾಟ ಆಗ್ತಾ ಇದೆಯಾ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇಜ್ಜಪ್ಪ ಅಲ್ಪ ದಾಳ ಒಂದು ಇಜ್ಜಿಯ ಅಂತೆ, ಇನ್ನು ಕೆಲವರು ಹೇಳ್ತಾರೆ ಇಜ್ಜಪ್ಪ ಅವ್ಳು ಭಾರಿ ಕಮ್ಮಿ ಜನಕ್ಕೂ ಸೇರ್ದಿರಪ್ಪ. ಇಂಚಿನ ಪ್ರಶ್ನೆದ ನಡುಟು ಇನ್ನಿತ ಕಾರ್ಯಕ್ರಮ ಶುರು ಮಾಡ್ತಂದಿಲ್ಲ. ನೇರವಾಗಿ ನಾನು ಮುನೀರ್ ಕಾಟಿಪಾಳ್ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಎಸ್ ಸರ್, ಫಸ್ಟ್ ರಿಯಾಕ್ಷನ್
ಹೇಗಾಗ್ತಾ ಇದೆ ತಮ್ಮ ಹೋರಾಟ, ಈಗಲೂ ಕೂಡ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಕೆಲವರು ಹೇಳ್ತಾ ಇದ್ದಾರೆ ಏನಿಲ್ಲ, ಸೌಂಡೇ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ಸರ್? ಸೌಂಡ್ ಅಂದ್ರೆ ಹೇಗೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಕೇಳುವವರ ಒಂದು ವಿಭಾಗ ಇದೆ. ಅವರಿಗೆ ಹೊಡಿಬಡಿ ಇದರಲ್ಲೇ ಆಸಕ್ತಿ. ಹೋರಾಟಗಳು ಚಳುವಳಿಗಳಂದ್ರೆ ಸಿನಿಮಾನೂ ಅಲ್ಲ, ಹಿಂದೂ ಮುಸ್ಲಿಂ ಘರ್ಷಣೆಗಳು ಕೂಡ ಅಲ್ಲ. ಅದು ಅದರದೇ ಆದಂತ ವಿಧಾನದಲ್ಲಿ ನಡೀತದೆ. ನಾವು ಹಲವು ಹಂತಗಳಲ್ಲಿ ಹೋರಾಟಗಳನ್ನ ಮಾಡಿದೀವಿ. ಮೊನ್ನೆ ಒಂದು ಸಲ ನೇರವಾಗಿ ಸಂಘರ್ಷ ಭರಿತ ಹೋರಾಟವನ್ನು ಮಾಡಿದ್ದೇವೆ. ಆ ನಂತರ ಈಗ ನಾವು ಹಗಲು ರಾತ್ರಿ ಧರಣಿ ಕೂತಿದ್ದೀವಿ. ಇವತ್ತು 4ನೇ ದಿನ. ಹಗಲು ರಾತ್ರಿ ನಾವು ಅಲ್ಲೇ ಇದ್ದೀವಿ. ನಾನಂತೂ ಅದರ ಸಂಚಾಲಕನಾಗಿ 4 ರಾತ್ರಿ 3 ರಾತ್ರಿ 4 ಹಗಲುಗಳನ್ನು ಅಲ್ಲೇ ಕಳೆದಿದ್ದೀನಿ. ಜನ ಬೇರೆ ಬೇರೆ ಕಡೆಯಿಂದ ಜನ ಅಲ್ಲಿಗೆ ಬರ್ತಾರೆ. ಬೆಳಿಗ್ಗಿನ ಜಾವ 6-6:30 ಗಂಟೆಯಿಂದ ಶುರುವಾದ್ರೆ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಜನ ನಮ್ಮ ಧರಣಿಯ ವೇದಿಕೆಗೆ ಆಗಮಿಸಿ ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ತಿಂಡಿ ತಿನಿಸು ಹಣ್ಣು ಹಂಪಲು ಎಲ್ಲವನ್ನು ಹಿಡ್ಕೊಂಡ್ ಬಂದು ನಮ್ಮ ಜೊತೆ ಸೇರ್ತಾ ಇದ್ದಾರೆ, ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದಕ್ಕಿಂತ ಹೋರಾಟ ಇನ್ನು ಯಾವ ರೀತಿ ಇರಬೇಕು? ಈ ರೀತಿ ನಾವು ಹೋರಾಟವನ್ನ ಜೀವಂತವಾಗಿಡುವುದು ಅಂದ್ರೆ ಈ ರೀತಿ, ಮತ್ತು ಒಂದು ಪ್ರತಿರೋಧವನ್ನ ನ್ಯಾಯಯುತವಾದಂತಹ ಒಂದು ಜನರ ಬೇಡಿಕೆ ಏನಿದೆ ಅದನ್ನ ವ್ಯವಸ್ಥೆ ಎದುರು ನಿಲ್ಲಿಸುವುದಂದ್ರೆ ಹೀಗೆ. ಇದು ಒಂದು ಸಾರ್ವಜನಿಕ ಒತ್ತಡ ಹಾಕುವಂತ ಒಂದು ಪ್ರಯತ್ನ. ಬೇರೆ ಬೇರೆ ರೀತಿಯ ಪ್ರಯತ್ನಗಳಲ್ಲಿ ಇದೊಂದು. ಇದೀಗ ಹಗಲ ರಾತ್ರಿ ಎದ್ದೇಳಲ್ಲ ಅಂತ ಸಾಮಾನ್ಯ ಒಂದು ಧರಣಿ ಕೂರೋದು, ಎದ್ದು ಹೋಗೋದು, 1-2 ಗಂಟೆ ಒಂದು ದಿವಸ ಸಂಜೆಯವರೆಗೆ ಉಪವಾಸ ಕೂರೋದು, ಇದೆಲ್ಲ ಇರ್ತದೆ. ಇದು ಆಗಲ್ಲ. ಇದೀಗ ನಾವು ಟೋಲ್ ಗೇಟ್ ಮುಚ್ಚದೆ ನಾವು ಎದ್ದು ಹೋಗಲ್ಲ ಅಂತ ಕೂತಿದ್ದೀವಿ. ಗೊತ್ತಾಯ್ತಲ್ಲ? ಇದು ಈಗ ಎಲ್ಲಾ ಕಡೆ ಈಗ ಹೆದ್ದಾರಿಯಲ್ಲಿ ನಾವಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಓಡಾಡುವ ಯಾವುದೇ ವಾಹನಗಳು ನಮ್ಮ ಟೆಂಟ್ ಹತ್ರ ಬರುವಾಗ ಸ್ಲೋ ಮಾಡ್ಕೊಂಡು ಒಂದ್ಸಲ ನಮ್ಮ ಭಾಗಕ್ಕೆ ಇಣುಕಿ ಆದ್ರೂ ಹೋಗ್ತಾ ಇದ್ದಾರೆ. ಆ ಮಟ್ಟಕ್ಕೆ ಜನರ ಗಮನವನ್ನ ಸೆಳೆದಿದ್ದೀವಿ. ಮತ್ತೆ ಜನರ ಅಭಿಪ್ರಾಯವನ್ನ, ಜನರ ಆಕ್ರೋಶವನ್ನ ನಾವು ಆ ಮೂಲಕ ಜಾರಿಯಲ್ಲಿ ಇಟ್ಟಿದ್ದೀವಿ. ಸುಮ್ನೆ ಇಷ್ಟೆಲ್ಲ ಬೆಂಬಲವನ್ನ ಜನ ಕೊಡೋದಿಲ್ಲ. ಮತ್ತು ಜನ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಾವು ಹಾರೆ ಪಿಕ್ಕಾಸಿ ಹಿಡ್ಕೊಂಡು ಹೋಗಕ್ಕಾಗಲ್ಲ. ಒಂದು ನಾಗರಿಕ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ನಮ್ಗೆ ನಮ್ಮ ಸಮಾಜದ ಬಗ್ಗೆ, ನಮ್ಮ ಜನರ ಬಗ್ಗೆ ಕಾಳಜಿ ಇದೆ. ಅದರಿಂದಾಗಿ ಹೋರಾಟವಂತೂ ನಿಜವಾಗಿಯೂ ಜೀವಂತವಾಗಿದೆ. ಇವತ್ತು ರಾತ್ರಿ ಹೆಣ್ಣು ಮಕ್ಕಳು ರಾಜಕೀಯ ಚಟುವಟಿಕೆಗಳಲ್ಲಿ ಇಲ್ಲದಿರುವ ಸಾಮಾಜಿಕವಾಗಿ ತೊಡಗಿಸಿಕೊಂಡಿರುವಂತಹ ಹೆಣ್ಣು ಮಕ್ಕಳು ಇವತ್ತು ರಾತ್ರಿ ಧರಣಿಯನ್ನು ನಾವು ಮುಂದುವರಿಸ್ತೀವಿ. ಇವತ್ತು ರಾತ್ರಿ ನಾವು ಧರಣಿ ಸ್ಥಳದಲ್ಲೇ ಇದ್ದು ಇವತ್ತಿನ ರಾತ್ರಿಯ ಧರಣಿಗೆ ನಾವು ನೇತೃತ್ವವನ್ನು ಕೊಡ್ತೀವಿ ಅಂತ ಹೊರಟಿದ್ದಾರೆ. ಹಿರಿಯ ರಾಜಕಾರಣಿ 75 ವರ್ಷ ಓಲ್ಡ್ ಶಕುಂತಲಾ ಶೆಟ್ಟಿ ಅವರು ಈಗಾಗಲೇ ಚಾಪೆ ಹಿಡ್ಕೊಂಡಲ್ಲಿ ಬಂದಿದ್ದಾರೆ. ಅವರು ಪುತ್ತೂರಿನಲ್ಲಿ MLA ಆಗಿದ್ದು. ಮುಂದಕ್ಕೆ ಅವರು ಒಂದು ವೇಳೆ ನಿಂತರೂ ಕೂಡ ಇಲ್ಲಿ ಬಂದವರಿಗೆ ಏನು ಆಗ್ಬೇಕಾಗಿಲ್ಲ. ಒಂದು ಚಾಪೆ ಹಿಡ್ಕೊಂಡು ಈ ಏಜ್ ಅಲ್ಲಿ ಬಂದು ಅಲ್ಲಿ ಬರ್ತಾರೆ ಅಂತ ಆದ್ರೆ ಇದೊಂದು ತಮಾಷೆ ಅಲ್ಲ. ಅಷ್ಟೊಂದು ಜನಾಭಿಪ್ರಾಯ ಅಷ್ಟು ಗಟ್ಟಿಯಾಗಿದೆ, ಅದರ ಹೀಟ್ ಅಷ್ಟಿದೆ. ಅದರಿಂದಾಗಿ ಇದೀಗ ಹೋರಾಟ ಜೀವಂತವಾಗಿದೆ. ಮತ್ತು ಈಗ 4ನೇ ದಿವಸ 5, 6, 7, 8, 9, 10 ಇವರ ದಿನ ಎಂಡ್ ಆಗುವಾಗ ಇನ್ನಷ್ಟು ಬೆಳೀತದೆ. ಅಲ್ಲಿಗೂ ಇವರು ದಿನಾಂಕವನ್ನ ಇವರೇ ಕೊಟ್ಟಿರುವಂತಹ ದಿನಾಂಕವನ್ನ ಇವರು ಮರೆತ್ರೆ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಹೋಗ್ತದೆ. ಎಲ್ಲವನ್ನ ನೋಡಿ ಜನ ಬೆಂಬಲ ಮಾಡುವವರು ಬೆಂಬಲ ಮಾಡ್ತಾ ಇದ್ದಾರೆ. ಕೆಲವರು ಚಂದ ನೋಡುವವರು ಇದಾರಲ್ಲ, ದಾಳಜ್ಜಿಯ, ಪೊಟ್ಟಿಯ, ಪೋಯರಿಯ, ಬತ್ತೇರಿಯ, ಕುಲ್ಲೇರಿಯ, ಈ ಬಿಜೆಪಿ ಅವರು ಮತ್ತೆ ಕದ್ದು ಮುಚ್ಚಿ ಫೋಟೋ ಹೊಡಿಯೋದು. ನಾವು ಬೆಳಿಗ್ಗೆ ಸ್ವಲ್ಪ ಫ್ರೆಶ್ ಆಗ್ಲಿಕ್ಕೆಲ್ಲ ಮನೆಗೆ ಹೋಗ್ತೀವಲ್ಲ, ಜನ ಕಡಿಮೆಯಿಂದ ಬಂದು ಫೋಟೋ ತೆಗೆದು ತಮ್ಮ ಸ್ಟೇಟಸ್ ಎಲ್ಲ ಹಾಕೋದು. ಎಂಜಾಯ್ ಮಾಡುವವರು ಗಮನಿಸ್ತಾ ಇರ್ಲಿ ಸೀನ್ ಹೆಂಗೆಲ್ಲ ಹೋಗುತ್ತೆ ಅಂತ. ಇದೆಲ್ಲ ತಮಾಷೆ ಅಂತ ಭಾವಿಸೋದು ಬೇಡ. ನಾವು ಗಂಭೀರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಎಂಜಾಯ್ ಮಾಡ್ತಾ ಇರಿ. ಎಂಜಾಯ್ ಮಾಡುವವರು ಈ ಹೋರಾಟ ನಿಜವಾಗಿ ಜನರ ಹೋರಾಟ, ತುಳುನಾಡಿನ ಜನರ ಹೋರಾಟ ಗೆದ್ದೇ ಗೆಲ್ತದೆ. ಆ ಹಂತಕ್ಕೆ ಇದನ್ನು ತಗೊಂಡು ಹೋಗ್ತೀವಿ. ಓಕೆ, ಸರಿ. ಆ ಹೋರಾಟ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದು ಮುನೀರ್ ಕಾಟಿಪಳ ಸಂಚಾಲಕರು ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮೂರಿನ ಜನರು, ತುಳುನಾಡಿನ ಜನರು ತಮ್ಮ ಅಭಿಪ್ರಾಯ, ತಮ್ಮ ಅನಿಸಿಕೆ ಏನು ಈ ಹೋರಾಟದ ಬಗ್ಗೆ? ಇಸ್ ಇಟ್ ಸಕ್ಸಸ್ ಆರ್ ಫೇಲ್ಯೂರ್ ಅನ್ನುವಂಥ ಪ್ರಶ್ನೆಗಳ ನಡುವೆ ಮುನೀರ್ ಅವರು ಹೇಳಿದಾಗೆ ಅವಳು ಬೆಂಬಲ ಉಂಡು ಆಯ್ತೊಟ್ಟಿಗೆ ಪೊಟ್ಟು ಹೋರಾಟ, ಇದೆಲ್ಲ ಪ್ರಶ್ನೆಗಳು ತಮ್ಮ ಅಭಿಪ್ರಾಯ. ನೇರವಾಗಿ ಕರೆ ಮಾಡ್ಬೋದು, ಮಾತನಾಡ್ಬೋದು. ನೇರವಾಗಿ ನಾನು ದಿನೇಶ್ ಹೆಗ್ಡೆ ಒಳಿಪಾಡಿ ಅವರು, ಎಲ್ಲಿ ತನಕ ಬಂತು ಸರ್ ತಮ್ಗಳ ಹೋರಾಟ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಕೇಳ್ತಾ ಇದ್ದೆ. ಈಗ ಎಲ್ಲಿವರೆಗೆ ಬಂತು ಅನ್ನೋದಕ್ಕೆ ಜನರ ಮನೆಗಳಲ್ಲಿ ತಲುಪುವಷ್ಟು ಬಂದಿದೆ. ಒಂದು ರೀತಿಯಲ್ಲಿ ಮನೆಗಳೇ ಈಗ ಒಂದು ಟೋಲ್ ಅಂತ ಹೇಳಿದ್ರೆ ಕೇವಲ ಆರಂಭಿಕ ಹಂತದಲ್ಲಿ ಹೇಗಿತ್ತು ಅಂದ್ರೆ ಕೇವಲ ಅದೊಂದು ವಾಹನದಲ್ಲಿ ಹೋಗುವವರೆಗೆ ನಿಜವಾಗಿ ಅದರ ಡೆಪ್ತ್ ಏನಿದೆ, ಆಳ ಏನಿದೆ, ಯಾರಿಗೆ ಸಮಸ್ಯೆ ಆಗತ್ತೆ ಅನ್ನೋದು ಅದು ಜನರಿಗೆ ಗೊತ್ತಾದದ್ದು ಈ ಹೋರಾಟದ ಮೂಲಕ. ಅದು ಒಂದು ಯಶಸ್ಸು. ಇನ್ನೊಂದು ಯಶಸ್ಸು ಏನಂದ್ರೆ ಆ ಜೀವಂತವಾಗಿ ಇಡುವಂಥದ್ದೇನೋ ಸರ್ಕಾರ. ನಾವು ಈ ಹಲವು ಹೋರಾಟಗಳನ್ನು ಮಾಡಿದ್ದೇವೆ. ಮುನೀರ್ ಕೂಡ ಮಾಡಿದ್ದಾರೆ. ನಮ್ಮ ಬದುಕೆ ಆರಂಭದಿಂದ ಬಹಳಷ್ಟು ಇದೆ. ಆದರೆ ಯಾವುದೇ ಹೋರಾಟದಲ್ಲಿ ಇಷ್ಟೊಂದು ಒಂದು ಕಿವಿ ಕೇಳದ ಹಾಗೆ ಇರುವಂಥ ಸರ್ಕಾರವನ್ನು ನಾವು ನೋಡಿಲ್ಲ. ಯಾವುದೇ ಹೋರಾಟಗಳು ಮಾಡುವಾಗ ಕನಿಷ್ಠ ಅಲ್ಲಿಯ
ನಮ್ಮ ಶಾಸಕರು ಬಂದು ಕೇಳುವಂಥದ್ದು, ಜನಪ್ರತಿನಿಧಿಗಳು ಇರುವಂಥದ್ದು ಯಾವುದಕ್ಕೆ? ಆ ಜನಪ್ರತಿನಿಧಿಗಳು ನಿಮ್ಮ ಸಮಸ್ಯೆ ಏನೋದು ಕೇಳಿಕೊಂಡು ಅದಕ್ಕೆ ಪರಿಹಾರವನ್ನು ಹುಡುಕುವಂಥ ಕೆಲಸಗಳು ನೀವು ಅವ್ರಿಗೆ ಮಾಡ್ತಾ ಇದ್ರು. ಯಾರು ಯಶಸ್ಸು ಇಲ್ಲ ಅಂತ ಹೇಳಬೇಕಾಗತ್ತೆ ಇಲ್ಲಿ? ನಾವು ನಮ್ಮ ಕೂಗನ್ನು ಹೇಳಬೇಕಾಗತ್ತೆ, ನಾವು ನಮ್ಮ ಸಮಸ್ಯೆಗಳನ್ನು ಹೇಳ್ತೇವೆ. ಸಮಸ್ಯೆಗಳನ್ನು ಕೇಳುವಂತಹ ಮತ್ತು ಜವಾಬ್ದಾರಿ ನಡೆಕೊಳ್ಳುವಂತಹ ಒಂದು ಕೆಲಸ ಇರುವಂಥದ್ದು ಸರ್ಕಾರಕ್ಕೆ. ಸರ್ಕಾರ ನಾನು ಮಾಡುವುದಿಲ್ಲ ಅಂತ ಕೂತ್ಕೊಂಡ್ರೆ, ಹಠಮಾರಿತನ ಇಟ್ಕೊಂಡ್ರೆ ನಾವು ನಮ್ಮ ಹಠವನ್ನು ತೋರಿಸ್ತಿದ್ದೇವೆ. ಹಾಗಾಗಿ ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ ಪ್ರತಿಭಟನೆಯನ್ನ. ಮೊನ್ನೆ ಅಭಯಚಂದ್ರ ಜೈನ್ರವರು, ಅವರಿಗೆ ಎಷ್ಟು 72 ವರ್ಷ, ಆ ಇಳಿ ವಯಸ್ಸಿನಲ್ಲಿ ಬಂದು ಕೂತ್ಕೊಂಡಿದ್ದಾರೆ, ಇಡೀ ರಾತ್ರಿ ಇದ್ರು. ಆ ನಂತರ ಇವತ್ತು ಈಗಾಗಲೇ ನಮ್ಮ ಮಹಿಳಾ ಕಾಂಗ್ರೆಸ್ನ ಮಾಜಿ ಶಾಸಕಿಯವರು 75 ವರ್ಷ. ಅವ್ರು ಯಾಕೆ ಬರ್ತಾರೆ? ಜನಪರವಾಗಿ, ಜನರ ಕಾಳಜಿಯಿಂದ ಬರ್ತಾರೆ. ಇದು ನಮ್ಮ ಯಶಸ್ಸು. ಅಂದರೆ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಜನರ ಸಮಸ್ಯೆಗಳಿಗೆ ಇದು ಏನು ಸ್ಪಂದಿಸಲಿಕ್ಕಾಗಿ ಬರ್ತದೆ. ಇದು ನಾವು ಈ ಹಂತಕ್ಕೆ ಬಂದಿದ್ದೇವೆ. ಇದೊಂದು ಜೀವಂತವಾಗಿ ಇಡ್ತಾ ಇದ್ದೇವೆ. ಯಾಕೆ ಜೀವಂತವಾಗಿ ಇಡ್ತಾ ಇದ್ದೇವೆ ಅಂದರೆ, ಎಲ್ಲಿಯವರೆಗೆ ಸರ್ಕಾರ ನಮ್ಮ ಅಹವಾಲವನ್ನು ಸ್ವೀಕರಿಸಿ ಈ ನೋವನ್ನು ಪರಿಹರಿಸಿದಲ್ವೋ ಅಲ್ಲಿಯವರೆಗೆ ಒಂದು ಜೀವಂತವಾಗಿ ಇಡ್ತೇವೆ. ಓಕೆ ಓಕೆ, ಖುಷಿ ಇದೆ. ಆದರೆ ಈ ಹೋರಾಟದ ಖಂಡಿತವಾಗಿ ನಾವು ಬಹಳಷ್ಟು ಖುಷಿ ಪಟ್ಟಿದ್ದು. ಯಾಕೆಂದ್ರೆ ಒಂದು ಜನರನ್ನ ನಾವು ಅರ್ಥ ಮಾಡಿಸಿಕೊಂಡಿದ್ದೇವೆ, ಜನರ ಬಳಿಗೆ ಕೊಂಡೋಗಿದ್ದೇವೆ. ಸರ್ಕಾರ ಸೋತಿದೆ ಅಂತ ಹೇಳಬೇಕಾಗತ್ತೆ. ಯಾಕೆ ಸೋತಿದೆ ಅಂದರೆ, ಒಬ್ಬ ಅಧಿಕಾರಿಗಳು, DC ಅವರು, ಕಮಿಷನರ್ ಅವರು, ಹೈವೇ ಅಥಾರಿಟಿ ಅವರು ಮೊನ್ನೆ ನಮ್ಮನ್ನು ಕರೆದು ಕೈ ಮುಗಿದು ಕೇಳ್ತಾ ಇದ್ರೆ, ದಯವಿಟ್ಟು ಪ್ರತಿಭಟನೆಯನ್ನು ಮಾಡಬೇಡಿ ಅಂತ. ಓಕೆ ಓಕೆ, ಈ ಮಾಡಬೇಡಿ ಅನ್ನೋ ಒಂದು ಹಂತಕ್ಕೆ ಸರ್ಕಾರವನ್ನು ತಂದು ನಿಲ್ಲಿಸಿದ್ದೇವಲ್ವಾ, ಅದು ನಮ್ಮ ಪ್ರತಿಭಟನೆ ಶಕ್ತಿ. ಓಕೆ, ರೈಟ್ ಸರ್, ಬರ್ತೇನೆ. ಜೊತೆಗೆ ಕರೆಗಳು ಬರ್ತಾ ಇದೆ, ಜನರ ಅಭಿಪ್ರಾಯ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. 3 ಜನಕ್ಕೂ ನಮಸ್ಕಾರ. ನಮಸ್ತೆ ಸರ್. ಗಂಗಾಧರ್ ಪೂಜಾರಿ ಪಾತ್ರಲ್ಲ ಸರ್. ಒಂದು ಪ್ರತಿಭಟನೆ ಮಂಡ ಎಕಡೆ ಇದು ಪಂಡರಿ, ಕೆಲವರು ದಾಲಜ್ಜಿ ಪ್ರತಿಭಟನೆ 10 ಜನ ಅಜ್ಜಿ ಪನ್ನೊಂದುಲ್ಲೇರಿ, ಕೆಲವರು ಪ್ರತಿಭಟನೆ ಮಲ್ತೊಂದುಲ್ಲೇರಿ ಬಂದರಿ. ಪಂಡ ಪ್ರತಿಭಟನೆ ದಾಲಜ್ಜಿ ಪಂಡ ಪ್ರತಿಭಟನೆಗೆ ಜನ ಆಪಿನ ಕಮ್ಮಿ, ದಾಲಜ್ಜಿ ಪಂಪಿನ ಸರಿಯೇ ಹಾಕೊಳ್ಳು. ಇನ್ನು ಮುಸ್ಲಿಂಗಳ ತಾಂಡ 4 ಜನ ಅವ್ರು ಬಂದ್ಪೇರು ಕೋಡ ಸಭೆ ಇಂಚಿನ ಮಾರಾಯ ಏತ್ತು ಸ್ಟ್ರೈಕ್ ಇನ್ನು ಮುಸ್ಲಿಂ ಹಿಂದುಳಿನ ಸಭೆ ಇತ್ತು. ಅತ್ತನ ಮುಸ್ಲಿಮರನ್ನ ಒಂದು ಅಂಡ 5 ಸಭೆ ಇತ್ತು ಮಾರಾಯ ಸಭೆ ಇಂಚಿನ ಅಂತ ಪಂಪೇರೆ. ಒಂದು ಊರಿಗೆ ಬೋರ್ತಿನ ಬೇಲೆ, ಅವು ಊರ್ನ ಹಾಳು ಮಲ್ಪುನ ಬೇಲೆ. 5 ಜನ ಎತ್ತ ಸೇರುವೆ, ಐಟು ಸಂಘರ್ಷ ಆಪಿನಿ ಊರು ಆಳ ಒಂದು 8 ಜನ ಸೇರುವೇರಿ, ಹಿಂದುಳ್ಳ ಸೇರಿರು ಮುಸ್ಲಿಮರು ಸೇರಿ ನೆಟ್ಟು ಸೇರಿದ್ದೇರಿ. ಒಂದು ಊರಿಗೆ ಬೋರ್ಡ್ ಹಾಪಿನ ಬೇಲೆ ಗೊತ್ತುಂಡು, ನೆಟ್ಟು ದಾಲಜ್ಜಿ ಊರಿಗೆ ಬೇಡ ಹಾಪಿನ ಬೇಲೆ ದಾಲಜ್ಜಿ ಒಕ್ಕ ಆಯ್ತ. ಮಕ್ಕಳು ಪ್ರತಿಭಟನೆ ಮಾಡ್ಬೇಕು ದುಂಬೆ ಮುನೀರ್ ಕಾಟಿ ಬರ್ಲಾಗ ಬಂತೇವರ ಫೋನ್ ಮಾಡ್ಕೊಂಡಾಗ ಮಕ್ಕಳು ಅದಾದ ಬಂದು ಅರಸು ಆಡಳಿತದಲ್ಲ ತಾತೀನಿ నేను పోయిన నిక్లేని పాప దగ్గర ಹೆಂಗ್ ನಿಕ್ಲೇನು ಕೂಡ ಲೆಕ್ಕ ದೆಪ್ಪು ಜಂಕುಳು ಈ ಲೆಕ್ಕ ಲೆಕ್ಕಾಚಾರ ಸೋಜುನಿತ್ತೆ. ಈ ವರ್ಷಡು ಪ್ರತಿಭಟನೆ ಆಯ್ನ ಟಾರ್ಗೆಟ್ ಅಕ್ರಮ ಮಾಡ್ತಿನ ದೆಪ್ಪು ಜೇರು ದಾಯ ಏನು ಅಂಚಂದ ಮಕ್ಕಳು ಒಂದೊಂದು ಅರಸು ಆಡಳಿತೆ ದಾದ ಮಾಡ್ತಾರೆ ತಾಕತ್ತು ಎಂಕ್ಲೆಗೆ ನಿಕ್ಕಳು ಪ್ರತಿಭಟನೆ ಮಾಡ್ತೊಂದು ನಪ್ಪುಳೇನು ಇನ್ನೊಂದು ಉದಾಹರಣೆ ಬಂದು ತೋಜು ಸರ್. ಈ ಸಲ ಟೋಲ್ ಗೇಟ್ ದೆಪ್ಪಾಯರ ಇರೇಗೆಂಚು ದೆಪ್ಪು ಜೇರು ಅಧಿಕಾರನ ಕಟ್ಟ ಮಕ್ಕಳೇ ಒಂದ್ಪೇರು ಕೈ ಮುಗಿದು ನಿಕ್ಕಳು ಒಂದು ಮಾಡ್ಪಚ್ಚಿ ನೇನೇ ದುಮ್ಮು ಒಂದ್ ಪೇರು ಹಾಕುಳು. ದುಮ್ಮು ಒಂದ್ ಪೇರು ಬಂದ ನೆಟ್ಟದಾದನ ಅಕಡೆಗೆ ಉಂಡು ಬಂತೋಜು ನೆಟ್ಟ ಪ್ರಕಾರ ತೂನಾಗ దాయ దుమ్ముకొని పేరు పన్నగా కొంచెం అధికారి వరకును నేను నియంత్రణ వైపు రాపుజిండా మొక్కులు నెట్టు సామి రాదుల్లేరు వందు ಗೊತ್ತಾಪು. ఇది నుంచి ఛాన్స్ ఏజి కొంచెం రాజకీయ కొంచెం నేను దెప్పర అక్రమం దెప్పర రాపుజి బండ కొంచెం అగ్రిమెంట్ ఆదు ఉందాల్సిన ఏನಾದ್ರು దెప్పర రాపుజి రాజకీయ ನಿಜವಾದ ಪಾತ್ರ ಅಂದೆ నేను దెప్పర రాపుజి బండ నెక్కులు సామి రాతే రైతు ಲೆಕ್ಕಾಗಿ ಮೊಕಲ ಪಾತ್ರ ಅಕ್ರಮ ಕೂಡ ಏಜಿ ಮೊಕಲ ಹೋರಾಟಕ್ಕೆ ಸಪೋರ್ಟ್ ಉಂಡ ಜನ మొక్కున్న ఓరోటకు ఇంచిన ఓరోటలకి ఏర్పాటు సపోర్ట్ ఇంచిన ಕೆಲವು ಉಂಡು. ದಕ್ಷಿಣ ಜಿಲ್ಲೆಗೆ ಉಂಡು, ಕರ್ನಾಟಕ ಕೂಡ ಕರ್ನಾಟಕ ಎಷ್ಟು ಉಂಡು, ದಕ್ಷಿಣ ಜಿಲ್ಲೆಗೆ ಉಂಡು ಅಂಚಿನ ಹೋಪಿನ ಕುಳಿತೇರ್ನ. ಎಸ್ ಸರ್, ಸೋಲ್ಮೇಲು ಥ್ಯಾಂಕ್ ಯು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ನಮಸ್ತೆ ಸರ್. ನಂದನ್ ಕುಲಶೇಖರದಿಂದ ಮಾತನಾಡುದು. ನಂದನ್ ಕುಲಶೇಖರದಿಂದ ಮಾತನಾಡಿ ಸರ್. ಏನು ನಮ್ಮ ಕರಾವಳಿಯಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಯಾವುದೊಂದು ಹೋರಾಟ ಆಗುವಾಗ ಒಂದು ಪಕ್ಷ ಸೀಮಿತವಾಗಿ ನೋಡ್ತಾರೆ.
ಈಗ ಬಿಜೆಪಿ ಗವರ್ಮೆಂಟ್ ರೂಲಿಂಗ್ ಅಲ್ಲಿ ಉಂಟು, ಅದಕ್ಕೆ ಕಾಂಗ್ರೆಸ್ ಗವರ್ಮೆಂಟ್ ವೋಟ್ಗೋಸ್ಕರ ಮಾಡ್ತಾ ಉಂಟು, ಮತ್ತು ಕಾಂಗ್ರೆಸ್ ಬಿಜೆಪಿಗೆ ದೂರುದು, ಬಿಜೆಪಿ ಕಾಂಗ್ರೆಸ್ ದೂರುದು, ಇದು ಸಹಜ. ಆದ್ರೆ ಈ ಹೋರಾಟದಿಂದ ಸಾಮಾನ್ಯ ಜನಗೆ, ಕಾಮನ್ ಮ್ಯಾನಿಗೆ ತುಂಬಾ ಬೆನಿಫಿಟ್ ಉಂಟು. ಯಾಕಂದ್ರೆ ಇದು ರದ್ದಾದ್ರೆ ಎಷ್ಟು ಜನರದ್ದು ಕಷ್ಟದ ಹಣ ಉಳಿತದೆ. ಇದು ಜನರು ಆಲೋಚನೆ ಮಾಡಬೇಕು. ನಿಜ ನಿಜ. ಮತ್ತೆ ಪಕ್ಷ ಇದು ವಿಚಾರದಲ್ಲಿ ಹೋಗ್ಬಾರ್ದು. ಯಾಕಂದ್ರೆ ಇದು ಕ್ಲೋಸ್ ಆದ್ರೆ ಎಷ್ಟು ಜನರಿಗೆ ಬೆನಿಫಿಟ್ ಉಂಟು, ಇದು ಅಗತ್ಯತೆ ಇಲ್ಲ. ಅದಕ್ಕೆ ಇದು ಯಾರು ಹೋರಾಟ ಮಾಡ್ತಾರೆ, ನಾನು ಒಂದು ಪಕ್ಷ ಸೀಮಿತವಾಗಿ ಮಾತಾಡ್ತಿಲ್ಲ. ಇವರು ಮುನೀರ್ ಕಟೀಬಲ್ಲ ಇರ್ಬಹುದು, ಅವರು ಒಳ್ಳೆ ಹೋರಾಟ ಮಾಡ್ತಾರೆ. ನಿಜವಾಗಿ ಅವರು ಕೆಲವು ವಿಷಯದಲ್ಲಿ ಒಳ್ಳೆ ಹೋರಾಟ ಮಾಡ್ತಾರೆ. ಇವನ್ ಪ್ರತಿಭಾ ಕುಲೆ ಮಾಡಿದ ಹೋರಾಟ ನಾನು ಪಕ್ಷ ಸೀಮಿತ ಹೇಳುದಿಲ್ಲ, ಅದು ಕಾಮನ್ ಜನರಿಗೆ ಬೇಕಾದ ಹೋರಾಟ. ಒಂದು ಪ್ರೈಸ್ ರೈಸ್, ಒಂದು ಟೋಲ್, ಇದೆಲ್ಲ ಸಾಮಾನ್ಯ ಜನರಿಗೆ ಬೇಕಾದ ಹೋರಾಟ. ಅದು ಪಕ್ಷ ಬಿಟ್ಟು ಜನರಿಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ಅದು ಒಳ್ಳೇದು. ಮತ್ತೆ ನಿಮ್ಗೆ ಸೂರ ಧನ್ಯವಾದ ಹೇಳ್ತೇನೆ, ಇಷ್ಟು ಒಳ್ಳೆ ಶೋ ಅಲ್ಲಿ ನೀವು ಜನರ ಪರ ಮಾತಾಡಿದ್ದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಇಲ್ಲ, ಸತ್ಯ ಅಂತ ಇದ್ದಾಗ, ಅಲ್ಲಿ ನ್ಯಾಯ ಇದೆ ಅಂತ ಬಂದಾಗ ನಾವುಗಳು ಸಪೋರ್ಟ್ ಇರಲೇಬೇಕಾಗುತ್ತೆ, ನಾವುಗಳು ನಿಲ್ಲೇಬೇಕಾಗುತ್ತೆ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ. ಜೊತೆಗೆ ಇವತ್ತು 4ನೇ ದಿನ, ಇವತ್ತಿನ ದಿನ ಮುನೀರ್ ಕಾಟಿಪಾಳ್ ಅವರು ಹೇಳಿದಾಗೆ ಮಹಿಳೆಯರು ಇವತ್ತಿನ ದಿನ ರಾತ್ರಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಅವರು ಕೂಡ ಆ ಭಾಗಕ್ಕೆ ಆಗಮಿಸಿದ್ದಾರೆ. ಅಂದ್ರೆ ಪ್ರೊಟೆಸ್ಟ್ ನಲ್ಲಿ ಭಾಗವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ದೃಶ್ಯಾವಳಿ ಕೂಡ ಬರ್ತಾ ಇದೆ, ದಯಮಾಡಿ ಪ್ಲೇ ಮಾಡಿ. ಶಕುಂತಲಾ ಶೆಟ್ಟಿ ಅವರು ಕೂಡ ರಾತ್ರಿಯ ಹೊತ್ತು ಜಸ್ಟ್ ಈಗ ರೀಚ್ ಆಗಿರುವಂಥದ್ದು ಒಂದು ಹೊದಿಕೆ ಜೊತೆಗೆ ದಿಂಬು ಜೊತೆಗೆ ಒಂದು ಚಾಪೆಯನ್ನು ಇಟ್ಟುಕೊಂಡು ನೇರವಾಗಿ ಶಕುಂತಲಾ ಶೆಟ್ಟಿಯವರು, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರು, ಬಹುಶಃ 75 ವರ್ಷ ಪ್ರಾಯ, ಈ ಹಿರಿಯ ವಯಸ್ಸಿನಲ್ಲೂ ಕೂಡ ಈ ಒಂದು ಸುರತ್ಕಲ್ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯ ಒಂದು ಹೋರಾಟಕ್ಕೆ ಜನಪರವಾಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರು ಈಗಾಗಲೇ ಆ ಭಾಗಕ್ಕೆ ಆಗಮಿಸಿರುವಂತಹ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಮುಂದೆ ಫೋಟೋ ಮುಂದೆ ಸಗುದಲಕ್ಕ ಈಗಾಗಲೇ ಇದು ಶಕುಂತಲಾ ಶೆಟ್ಟಿಯವರು, ಮಾಜಿ ಶಾಸಕಿ, ಸುರತ್ಕಲ್ ಅಕ್ರಮ ಟೋಲ್ ಗೇಟ್ ತೆರವು ವಿರೋಧಿ ಹೋರಾಟ ಸಮಿತಿಯ ಅನಿರ್ದಿಷ್ಟಾವಧಿಯ ಹಗಲು ರಾತ್ರಿ ಧರಣಿ ಏನಿದೆ, ಇದಕ್ಕೆ ಶಕುಂತಲಾ ಶೆಟ್ಟಿ ಅವರು, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಅವರು, ಕಾಂಗ್ರೆಸ್ ಮುಖಂಡೆ ಇವತ್ತು ಆಗಮಿಸಿರುವಂಥದ್ದು. ಆ ಭಾಗದಲ್ಲಿ ಇದೀಗ ಹೋರಾಟ ಮಾಡ್ತಾ ಇರುವಂಥದ್ದು. ಇಫ್ ಪಾಸಿಬಲ್ ನನ್ನ ಟೆಕ್ನಿಕಲ್ ಟೀಮ್ಗೆ ಹೇಳ್ತಾ ಇದ್ದೇನೆ, ದಯಮಾಡಿ ಶಕುಂತಲಾ ಶೆಟ್ಟಿ ಅವರಿಗೂ ಕೂಡ ನೇರವಾಗಿ ನಾನು ಸಂಪರ್ಕ ಮಾಡುವಂತಹ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಶೇಖರ್ ಪೂಜಾರಿ ಅವರು. ಎಸ್ ಸರ್, ಮಾತಾಡಿ ಸರ್. ಹಲೋ ಸರ್, ಆರ್ದಾಯ ಪಾಪ ಆರು ಶಕುಂತಲಾ ಶೆಟ್ಟಿ ಆರ್ದಾಯ ಬರ್ತೀನಪ್ಪ ಪಾಪ ಪಲ್ಲೆ ಸರ್ ಒಂದು ಮುರಾಣಿನತ್ತೆ ಮುರಾಣಿ 18 ಹೋರಾಟ ಮಲ್ಲ ಇತ್ತು ಅಂತ ಜನಸಾಮ್ಯರು ಬರ್ತಾರೆ ಅಕ್ಲೆ ಬೇಲ್ ಮಾಡ್ಕೊಡ್ತ್ಯಾ ಬೇಡ್ತ್ಯಾ ನೆತ್ತ ಪಿರಾವಡೆ ಬರ್ತದ ಅಕ್ಲ ಜೀವನ ಪೋಡ ಕೊಡ್ತ್ಯಾ ಒಕ್ಕಡೆ ತಿನ್ನಲ್ಲ ಅವ್ರು ಪೋಟು ಆ ಮುರಾಣಿ ಬರ್ತಾರೆ ಕೈ ಸುದ್ದಿ ಇದ ಪಿರ போயிரு ಅಂಚಿನ ದಾಲ ಪ್ರಯೋಜನ ಅಂಡ ದಾಲ ಪ್ರಯೋಜನ ಆಯ್ ಜೀವನ ಪಿನ ಹೋರಾಟ ಅಂದವೆ ಒಕ್ಕಡೆ ದಿನವಲ್ಲ ಬರ್ತದ ಅಕ್ಲ ಜೀವನ ಪೋಡ ಕೊಡ್ತ್ಯಾ ಅವಳು ಒಣಸಲ ದಾಲ ಜಿಕಾಲಿ ಬರ್ತದ ಅದ್ದೊಂಬುಡು ಉಂಕುಂಡ ಅಚ್ಚಾ ಟೋಲ್ ರದ್ದಾಪಿನ ಬೊಡ್ಚೆ ಸರ್ ರದ್ದಾಪನ ಬಂದ ಅವು ಬಂದ ಆಯ್ತು ಮಿಸ್ಟೇಕ್ ರಡ್ಡು ಚಂದ್ರ ರಡ್ಡು ಪಾರ್ಟಿದಲ್ಲ ಉಂಟು ಆಯ್ತು ಅದ್ರ ಕುಲ್ಲ ಪುಟ್ಟು ಬರ್ರಕೇನು ಜೀರ ತುಲ ಬೋಡು ಓಕೆ 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 ಅವು ದಾದ ಹೆಂಚಿನ ಲೈಕ್ ಒಂಜಿ ಚಾನ್ಸ್ ಇತ್ತು 18 ಮದ 18 మంది ఛాన్స్ ఇస్తుంది 18 మంది ఛాన్స్ ఇస్తుంది
ಅರೆ ನಿಖಿಲ ಚಾನ್ಸ್ ಮಿಸ್ ಮಾಡ್ತಾರೆ ಬಿಜೆಪಿ ಸರ್ಕಾರದಕ್ಕೂ ಎಂಕಲ್ ರಡ್ಡರ ಸಾರ ಜನಕ್ಕೆ ಒಂಜಿ ಸಾರ ಪೊಲೀಸ್ ಮಾಡಿದೇರು ಒಂದು ಸರ್ ನಡುಕು ಬಿಟ್ಟು ತಿಕ್ಕದಿನೇರು ನಿಕ್ಕುಲೇತ್ತ ಪ್ರತಿಭಟನೆದಾಗಲು ಐಕ್ಯತೆ ದಾದಾಲ್ ಪಡುವಂತ ನೀರು నడపడు ఒక్క బొండు బంద్ మలపడు అయ్యాడు నీకు అగ్రిమెంట్లో ఇచ్చి కోర్టు పోతు వాదా మలపొలి బండ ಇರ್ನ ಪಾತ್ರೆಗೆ ಅಂಡ ಸರ್ಕಾರ ಬೆಲೆ ಏರಿಕೆ ಮಲ್ತಿಲ್ಲ ಮಲ್ಲತ್ತು ಬಂದಿದೀವ ಮತ್ತೆ ನಾನು ಕೂಡ ನಾಲ್ ಅಂಚಿನ ಟೋಲ್ ಮಲ್ಪೇರೆ ಸರಿ ಸರಿ ಬೋರ್ಡ್ ಸಮಾಜ ಥ್ಯಾಂಕ್ ಯು ಧನ್ಯವಾದಗಳು. ಇಲ್ಲ ಬಹುಶಃ ಅವರಲ್ಲಿ ಒಂದು ನ್ಯಾಯ ಇದೆ ಅಂತ ಕಾಣುತ್ತೆ. ಯಾವ ರೀತಿ ಅಂತಂದ್ರೆ 18ಕ್ಕೆ ಆಗ್ಬೋದಿತ್ತು, ಆದ್ರೆ 18ಕ್ಕೆ ಏನು ಮಾಡಿಲ್ಲ, ಏನೋ ಎಕ್ಸ್ಪೆಕ್ಟೇಷನ್ ಇತ್ತು 18ಕ್ಕೆ. ಸರ್ಕಾರ ಸುಮ್ಮನೆ ಇದ್ರೆ ಸರಿ ನಾವು ಹೋಗಿ ಹೊಡೆದಾಕೋದು ಇದೆಲ್ಲ ಒಂದು ಸಿಸ್ಟಮ್ ಹೇಗಿರುತ್ತೆ ನಾವು ಅರ್ಥ ಮಾಡ್ಕೊಂಡು, ಒಂದು ವೇಳೆ ಇನ್ನಷ್ಟು ಜನ ಸೇರಿ ಬಲ ಪ್ರಯೋಗ ಮಾಡಿದ್ರೆ ಅವ್ರು ಲಾಠಿ ಬೀಸ್ತಾ ಇದ್ರೇನು, ಇನ್ನೂ ಜಾಸ್ತಿ ಅಂದ್ರೆ ಬಂದೂಕು ಬಳಸ್ತಾ ಇದ್ರು, ಒಂದು 4 ಜನರ ಪ್ರಾಣ ಹೋಗಿದ್ರೆ ಆ ಕುಟುಂಬಕ್ಕೆ ನ್ಯಾಯ ಯಾರು ಕೊಡ್ಲಿಕ್ಕೆ ಸಾಧ್ಯ? ಇಷ್ಟು ದೊಡ್ಡ ರೀತಿಯ ಹೋರಾಟ ಅದು ಮೊನ್ನೆದ್ದು. ಇನ್ನು ಅದಕ್ಕಿಂತ ದೊಡ್ಡ ಮಟ್ಟದ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿಲ್ಲ ನಾನು ನೋಡಿದ ಹಾಗೆ. ಇತ್ತೀಚಿನ ವರ್ಷಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಡೆದಿಲ್ಲ. ಅಷ್ಟು ದೊಡ್ಡ ಹೋರಾಟ ಮಾಡಿದ ಮೇಲೆ ಕೂಡ ಈ ಸರ್ಕಾರ, ಈ ಜನಪ್ರತಿನಿಧಿಗಳು ಏನೋ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಇದಾರೆ ಅಂತಂದ್ರೆ ಅವರಿಗೆ ಇರುವ ಬಂಡತನವನ್ನು ಅರ್ಥ ಮಾಡ್ಕೊಳ್ಳಿ, ಮತ್ತು ಜನರ ಬಗ್ಗೆ ಅವರಿಗೆ ಇರುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಅಂತ. ಜನ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಈ ರೀತಿಯೇ ಇದ್ದಾರೆ ಅಂತ ಭಾವಿಸಿದ್ದಾರೆ ಅವರು. ಯಾಕೆ ಆಗಲ್ಲ, ಸುಮ್ಮನೆ ಇದಲ್ಲ, ಇದು ಒಂದು ವಿಭಾಗದ ಜನರ ಅಭಿಪ್ರಾಯ ಅಷ್ಟೇ. ಅದನ್ನು ಸಾಮೂಹಿಕ ಅಭಿಪ್ರಾಯವಾಗಿ ಪರಿವರ್ತನೆ ಮಾಡೋಕೆ ಏನೇ ಬಂದ್ರು ಅನುಭವಿಸೋಣ, ಏನೇ ಬಂದ್ರು ನಮ್ಮ ಹಣೆ ಬರಹ, ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಕೊಂಡಿರೋದೇ ನಮ್ಮ ಈ ಎಲ್ಲ ದುರಂತಗಳಿಗೆ ಕಾರಣ. ಅದರಿಂದ ಇವತ್ತದು ಬದಲಾಗ್ತಾ ಇದೆ. ಮೊನ್ನೆ ನಮ್ಮ ಮನೆಗೆ ಮಧ್ಯರಾತ್ರಿ ಪೊಲೀಸ್ ಬಂದಾಗ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನ ಎದ್ದು ನಿಂತು ನಮಗೆ ಬೆಂಬಲ ಕೊಡ್ಲಿಲ್ವಾ? ಅದರಿಂದಾಗಿ ಆ ನೋಟಿಸ್ಗೆ ಏನು ಕವಡೆ ಕಾಸ ಕಿಮ್ಮತ್ತಿಲ್ಲ ಅನ್ನೋ ರೀತಿಯಲ್ಲಿ ಕಷ್ಟಬಿಟ್ಟು ಅವತ್ತಿನ ಮಟ್ಟಿಗೆ ಸೇರ್ಲಿಲ್ವಾ? ಮರು ದಿವಸ ಅಷ್ಟಲ್ಲಿ ಇದ್ದ ಮೇಲೆ ಕೂಡ ಸಾವಿರಾರು ಪೊಲೀಸರು ಇದ್ದಾಗಲೂ ಕೂಡ ಸಾವಿರಗಟ್ಟಲೆ ಜನ ಬಂದು ಪೊಲೀಸರ ಜೊತೆಯಲ್ಲಿ ಗುದ್ದಾಡ್ಲಿಲ್ವಾ? ಇದು ಸಿಸ್ಟಮ್ ಜೊತೆ ಫೈಟ್ ಇವತ್ತೇ ಆಗ್ಬೇಕು ಅಂದ್ರೆ ಆಗಲ್ಲ. ಆಗ್ಬೇಕು ಅಂತ ಆದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಲಕ್ಷಾಂತರ ಜನ ಬರ್ಬೇಕಿತ್ತು. ಆ ರೀತಿ ಬರುವಂತ ಸ್ಥಿತಿ ಇಲ್ಲ, ಬಂದಾಗ ಆಗ್ಬಹುದು. ಆದ್ರೆ ಇದೆಲ್ಲವೂ ಕೂಡ ಕೌಂಟ್ ಆಗ್ತದಲ್ಲ. ಇನ್ನೊಂದು 4-5 ತಿಂಗಳಲ್ಲಿ ಚುನಾವಣೆ ಬರ್ತದೆ, ಜನ ಅದಕ್ಕೆ ಉತ್ತರ ಕೊಡ್ತಾರೆ. ಒಂದು ವೇಳೆ ಟೋಲ್ ತೆರವು ಮಾಡಲಿ ಉತ್ತರ ಕೊಡ್ತಾರೆ. ಈಗ ಹಗಲು ರಾತ್ರಿ ನಾವು ಕೂತಿದ್ದೀವಿ, ಒಬ್ಬ MLA ಒಬ್ಬ MP ಒಬ್ರು ಕಾಣ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಬಿಜೆಪಿ ಅನ್ನುವಂತೆ ಪಕ್ಷವೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಮೌನ ಆವರಿಸಿದೆ, ಒಬ್ರು ಮಾತಾಡ್ತಾ ಇಲ್ಲ. ನೀವು ಕರೆದ್ರೆ ಟಿವಿ ಚಾನಲ್ ಡಿಬೇಟಿಗೆ ಬರಲ್ಲ, ಆ ಮಟ್ಟಿಗೆ ಒಂದು ಇದೆಯಲ್ಲ ವಾತಾವರಣ. ಒಬ್ಬ MP ಒಬ್ಬ MLA ಈಗ ಮೀಡಿಯಾಗಳ ಮುಂದೆ ಬರ್ತಾ ಇಲ್ಲ. ಮೀಡಿಯಾಗಳ ಮುಂದೆ ಬಂದ್ರೆ ಟೋಲ್ ಗೇಟ್ ಪ್ರಶ್ನೆ ಕೇಳ್ತಾರೆ. ಆ ಮಟ್ಟಕ್ಕೆ ಅವರನ್ನ ಮೌನವಾಗಿಸಿರುವಂತದ್ದು ಸಣ್ಣ ಸಾಧನೆ ಅಲ್ಲಲ್ಲ. ನಾವೀಗ ಹೌದು, ನಾವು ಅಧಿಕಾರದಲ್ಲಿಲ್ಲ, ಜನ ನಮ್ಗೆ ಓಟು ಕೊಟ್ಟು ಚುನಾವಣೆಯಲ್ಲಿ ಗೆಲ್ಲಿಸ್ಲಿಲ್ಲ, ಅಥವಾ ಮುನೀರ್ನಂತವರನ್ನ ಒಬ್ಬ ಚುನಾವಣೆಯಲ್ಲಿ ನಿಂತರೆ ಒಂದು 2ನೇ ಸ್ಥಾನಕ್ಕೂ ತರಲಿಲ್ಲ. ಆದ್ರೂ ನಾವು ಹಠಕ್ಕೆ ಬಿದ್ದು ಕೂತಿದ್ದೀವಿ, ರಾತ್ರಿ ನಿದ್ದೆಗೆಟ್ಟು ಬೆಳಿಗ್ಗೆ ಬಿಸಿಲಲ್ಲಿ ಕೂತು ಯಾರ್ಯಾರ ಹತ್ರನೋ ಸಹಾಯ ಪಡ್ಕೊಂಡು ಇವತ್ತು ಹೋರಾಟವನ್ನ ಕಟ್ತಾ ಇದ್ದೀವಲ್ಲ. ಪೊಲೀಸರ ಬೆದರಿಕೆ, ಸರ್ಕಾರದ ಬೆದರಿಕೆ ಎಲ್ಲವನ್ನ ಎದುರಿಸಿ ಕೂತಿದ್ದೀವಿ. ಇದಕ್ಕೆ ಜನರ ಬೆಂಬಲ ಸಿಕ್ಕಿದೆ. ಇದು ಫೈಟ್, ಗೊತ್ತಾಯ್ತು. ಇದನ್ನು ಮಾಡ್ಲಿಲ್ಲ ಅಂದ್ರೆ ಒಂದು ಟೋಲ್ನ ಪ್ರಶ್ನೆ ಅಲ್ಲ ಅದು. ನಾಳೆ ಎಲ್ಲವನ್ನ ಇದೇ ರೀತಿ ನಿಮ್ಮ ಮೇಲೆ ತರ್ತಾರೆ. ಎಲ್ಲಾ ವಿಚಾರದಲ್ಲಿ ಕೂಡ ಇದೇ ರೀತಿ ಆಗ್ತಾ ಇದೆ. ನಿಮ್ಗೆ MRPL ಉದ್ಯೋಗದಲ್ಲಿ ಮೋಸ ಆಯ್ತು, ನಾವು ಅಷ್ಟೆಲ್ಲ ಬೊಬ್ಬೆ ಹಿಡಿದ್ರಿ, ಜನ ಏನ್ ಮಾಡಿದ್ರು? ಕರೆಕ್ಟ್. ಅದರಿಂದಾಗಿ ಇದು ಒಂದರ ಪ್ರಶ್ನೆ ಅಲ್ಲ. ಈಗ ನಾವು 8 ಮೆಡಿಕಲ್ ಕಾಲೇಜ್ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, 8 ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ. ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡಿ ಅಂತ ನಾವು ಒತ್ತಾಯ ಮಾಡ್ತಾನೆ ಇದ್ದೀವಿ. ಜನ ದೊಡ್ಡ ಮಟ್ಟಿಗೆ ಎದ್ದು ಬರಲಿಲ್ಲ. ಅವರು 9ನೇ ಮೆಡಿಕಲ್ ಕಾಲೇಜಿಗೂ ಆಯ್ತು, ಸರ್ಕಾರದ್ದಲ್ಲ, ಇನ್ನೊಬ್ಬ ಖಾಸಗಿ ದನಿಗೆ ಕೊಟ್ಟರು. ಇದೆಲ್ಲ ಪ್ರಶ್ನೆ ಅಲ್ಲ, ಇಂಥದ್ದು ಬರ್ತಾ ಹೋಗ್ತದೆ. ಅದಕ್ಕಾಗಿ ಈ ಹೋರಾಟವನ್ನ ಕೆಲವರು ನಿಜವಾದ ಕಾಳಜಿಯಿಂದ ಯಾಕೆ ಇಷ್ಟು ಕಷ್ಟಪಡ್ತೀರಿ, ನಿಮ್ಗೆ ಬೆಲೆ ಇಲ್ಲ ಇಲ್ಲಿ ಅಂತ ಕೆಲವರು ಕಾಳಜಿಯಿಂದ, ಕೆಲವರು ಬೇರೆ ಯಾವುದಂತ ಉದ್ದೇಶದಿಂದ ಹೇಳ್ಬೋದು. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ದೊಂದು ಕಮಿಟ್ಮೆಂಟ್ ಇದೆ, ಜನರ ಪರವಾಗಿ ನಿಲ್ತೀವಿ, ವ್ಯವಸ್ಥೆಯ ದೌರ್ಜನ್ಯದ ವಿರುದ್ಧವಾಗಿ ನಿಲ್ತೀವಿ, ಜನಪರವಾದಂತಹ ಚಳವಳಿಗಳಿಗೆ ನೇತೃತ್ವವನ್ನು ಕೊಡ್ತೀವಿ ಅನ್ನುವಂಥದ್ದು ನಮ್ಮ ಕಮಿಟ್ಮೆಂಟ್, ನಮ್ಮ ಬದ್ಧತೆ. ನಾವು ಅದನ್ನು ಮಾಡ್ತಾನೆ ಹೋಗ್ತೀವಿ. ಟೋಲು ಇವತ್ತಲ್ಲ ನಾಳೆ ಬಂದ್ ಆಗ್ಲೇಬೇಕು, ಆಗುವವರೆಗೂ ಕೂಡ ಹೋರಾಟ ಮುಂದುವರಿಸ್ತೀವಿ ಅಷ್ಟೇ. ಎಸ್ ಸರ್, ಅದು ಅವ್ರು ಹೇಳಲಿಕ್ಕೆ ಒಂದು ಉದ್ದೇಶ ಇರೋದು. ಅವರು ಹೇಳಲಿಕ್ಕೆ ಈ ನಮ್ಮ ವಿರುದ್ಧ ಇರುವಂಥದ್ದು ಅಂದರೆ ರಾಜಕೀಯವಾಗಿರುವಂಥ ಪಕ್ಷಗಳೇನಿದೆ ಅದು BJP ಅಂತ ಹೇಳ್ಬೋದು. ನಮ್ಮ ಈ ಹೋರಾಟದ ವಿರುದ್ಧವಾಗಿ ಕೆಲವು ಒಂದು ಪ್ರಚಾರವನ್ನು ಮಾಡ್ತಾ ಇದೆ. ಆ ಪ್ರಚಾರಗಳಲ್ಲಿ ಒಂದು ಏನಂದ್ರೆ ಇದು ಅವರು ಒಂದು ಹೇಳಿದ್ದಾರೆ, 2 ಪಕ್ಷಗಳ ದೋಷ ಇದೆ ಅನ್ನೋದು. ಅದರ ಬಗ್ಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡ್ತೇನೆ.
ಅವರ ಗಮನಕ್ಕೆ ತಂದಿದ್ದಾರೇನೋ ಅದನ್ನು ಇನ್ನೊಂದು ಪಕ್ಷ ಒಂದು ಜವಾಬ್ದಾರಿ ಇತ್ತು, ಏನು ಸತ್ಯ ಅನ್ನೋದನ್ನು ಪ್ರಚಾರ ಮಾಡುವಂಥದ್ದು. ನಾವು ಹೋರಾಟಗಾರರಿಗೆ ಅಧ್ಯಯನ ಮಾಡಿದವರು ನಾವು ಹೇಳುವಂಥದ್ದು ಏನಂದ್ರೆ, ನಾನೊಂದು ಸಣ್ಣ ಇದರ ವಿವರಣೆಯನ್ನು ಕೂಡ ಕೊಡಬೇಕಾಗಿತ್ತು. ಹೆದ್ದಾರಿ ಹೇಗೆ ನಡೆಯುತ್ತೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಕ್ಟ್ ಅಂತ ಇದೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಕ್ಟ್ ಬಂದದ್ದು 1956. ತಾವು ನೋಡ್ಬೋದು 1956ರಿಂದ 2015ರವರೆಗೆ, ಅದು 97ರ ಎಲ್ಲೂ ಕೂಡ ಟೋಲ್ ಬಗ್ಗೆ ಸಮಸ್ಯೆಗಳು ಇರಲಿಲ್ಲ. 1997ರಲ್ಲಿ ಬಂದಂಥ ಅಧಿಕಾರಕ್ಕೆ ಬಂದಂಥ ಪಕ್ಷ ಯಾವುದು? ಈ ನ್ಯಾಷನಲ್ ಹೈವೇ ಅಥಾರಿಟಿ ಆಕ್ಟ್ಗೆ ಒಂದು 1997ರಲ್ಲಿ ಒಂದು ರೂಲ್ಸ್ ತರ್ತಾರೆ. ಈ ರೂಲ್ಸ್ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ನ್ಯಾಷನಲ್ ಹೈವೇಯನ್ನು ಮಾಡುವಾಗ ಅಲ್ಲಿ ನ್ಯಾಷನಲ್ ಹೈವೇ ಟನಲ್, ಹೈವೇಗೆ ಸಂಬಂಧಪಟ್ಟ ಟನಲ್ ಮಾಡ್ತಾರೆ, ಟನಲ್ ಮತ್ತೆ ಇದು ಬ್ರಿಡ್ಜ್, ಇಂಥ ವಿಚಾರಗಳನ್ನು ಮಾಡುವಾಗ ಅದಕ್ಕೆ ಫೀ ಕಲೆಕ್ಟ್ ಮಾಡ್ಬೋದು ಅನ್ನೋದನ್ನ ಯಾವ ಸರ್ಕಾರ ಮಾಡಿದ್ದು? ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರ ಮಾಡಿದ್ದನ್ನು. ಆ ನಂತರ ಬಾಂಬೆಯಲ್ಲಿ ಕೆಲವು ಕಡೆ ಎಲ್ಲ ಫೀ ಕಲೆಕ್ಟ್ ಮಾಡುವಂಥ ಸಿಸ್ಟಮ್, ಟೋಲ್ ಕಲೆಕ್ಷನ್ಗಳು ಬಂದು. ಶೇಖರ್ ಪೂಜಾರಿ ಬಹುಶಃ ಅವ್ರು ಕೇಳಿರುವಂತದ್ದು ಇದರಲ್ಲಿ ಇಬ್ಬರ ಪಾಲು ಇದೆ ಅನ್ನುವಂಥದ್ದು ಕ್ಲಾರಿಫೈ ಮಾಡಿ. ಇದನ್ನೇ ಮಾಡು. ಈ ನಮ್ಮ ನಂತರ ನಾನು ಬರುವಂಥದ್ದು ಏನಂದ್ರೆ, ಇದು ಒಂದು ಭಾಗ. ಇದನ್ನು ರೂಲ್ಸ್ ತಂದದ್ದೇ ಬಿಜೆಪಿ ಸರ್ಕಾರ. ಈ ರೀತಿ ಇದು ತಂದದ್ದೇ 1997ರಲ್ಲಿ. ಆ ನಂತರ ಈ ನಮ್ಮ ಇದಕ್ಕೆ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟು 2013ರಲ್ಲಿ ಯಾವುದೇ ಆ ರೂಲ್ಸ್ ಪ್ರಕಾರ ಏನು ಮಾಡ್ತಾರೆ, ಒಂದು ಹೈವೇಯನ್ನು ಮಾಡಿದ ಮೇಲೆ ಅದಕ್ಕೆ ಫೀ ಅನ್ನು ಫಿಕ್ಸ್ ಮಾಡಬೇಕು. ಆ ಫೀ ಅನ್ನು ಸರ್ಕಾರ ಫಿಕ್ಸ್ ಮಾಡಬೇಕು. ಯಾವಾಗ ಹೈವೇಯನ್ನು ಪ್ರಾರಂಭ ಮಾಡಿದ್ರು 2013ರಲ್ಲಿ ಅದಕ್ಕೆ ಫೀ ಅನ್ನು ಫಿಕ್ಸ್ ಮಾಡಿದ್ರು. ಕೇಂದ್ರ ಸರ್ಕಾರ ಫೀ ಫಿಕ್ಸ್ ಮಾಡಿದ ಹೊರತು ಅದನ್ನು ಇವರಿಗೆ ಕೊಟ್ಟಿಲ್ಲ, ಕಾಂಟ್ರಾಕ್ಟರಿಗೂ ಕೊಟ್ಟಿಲ್ಲ. ಫೀ ಫಿಕ್ಸ್ ಮಾಡಿ ಕೊಟ್ಟದ್ದು ಯಾರಂದ್ರೆ 2015ರಲ್ಲಿ ಏಪ್ರಿಲ್ ಮೇಜಲ್ಲಿ ಆಗಿದ್ದಂಥ ಸರ್ಕಾರ ಯಾವುದು? ಫೀಯನ್ನು ಇಷ್ಟು ಕಲೆಕ್ಟ್ ಮಾಡಿ ಅಂತ ಹೇಳಿ ಒಂದು ಅಲ್ಲಿ ಇದನ್ನು ನಮ್ಮ ಟೋಲನ್ನು ಸ್ಥಾಪನೆ ಮಾಡಿ ಕೊಟ್ಟದ್ದು ಈಗಿನ ಸರ್ಕಾರ. ಫೀ ಫಿಕ್ಸ್ ಮಾಡುವಂಥದ್ದು ಒಂದು ಇದು ರಚನೆ ಮಾಡಬೇಕಾಗತ್ತೆ. ಆ ನಂತರ ಇನ್ನೊಂದು ಬಂತು, ನವಯುಗ ಬಂತು ಆ ಕಡೆಯಿಂದ. ಆ ಸಂದರ್ಭದಲ್ಲಿ ನವಯುಗ ಇರಲಿಲ್ಲ. 2017ರಲ್ಲಿ ಪಡುಬಿದ್ರಿ ಕಡೆದು ಸಹ ಒಂದು ಟೋಲ್ ಬಂತು. ಯಾಕಂದ್ರೆ ಆ ಕಡೆ 37 ಕಿಲೋಮೀಟರ್ ರಸ್ತೆ ರಚನೆ ಆಯಿತು. ಸೊ ಇದನ್ನು ನಾವು ಕಾಂಗ್ರೆಸ್ನವರಾಗಲಿ ಅಥವಾ ಹೋರಾಟಗಾರರಾಗಲಿ ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಈ ವಿಚಾರಗಳನ್ನು ಹೇಳುವಂಥದ್ದು ವಾಟ್ಸಪ್ಗಳಲ್ಲಿ ಪ್ರಚಾರ ಮಾಡುವಂಥ ಕೆಲಸ ಕೂಡ ಆಗಬೇಕು. ಯಾಕಂದ್ರೆ ಅವ್ರು ನಂಬಿದ್ದು ಬಿಜೆಪಿಯವರು ಪ್ರಚಾರ ಮಾಡಿದ್ದು. ಹಾಗಾಗಿ ಇಲ್ಲಿರುವಂಥ ನೇರ ಹೊಣೆ ಯಾರಂದ್ರೆ ಬಿಜೆಪಿ ಸರ್ಕಾರ ಇದನ್ನು ಫಿಕ್ಸ್ ಮಾಡಿದ್ದಕ್ಕೆ. ಓಕೆ ಎಸ್ ಸರ್, ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನವೀನ್ ಜಪ್ಪೋಪಲ್ಲಿಂದ. ನವೀನ್ ಜಪ್ಪು ಅವರು ಮಾತಾಡಿ ಸರ್. ಸರ್ ಮಾತಾಡಿ ಸರ್. ಇದಕ್ಕೆಲ್ಲ ಮೂಲ ಕಾರಣ ಬಿಜೆಪಿ ಅವರು ಸರ್. ಅವರಿಗೆ MLA ಆಗಲಿ MP ಆಗಲಿ ಅವರಿಗೆ ಸ್ವಲ್ಪ ಮ್ಯಾನಸ್ ಇಲ್ಲ ಅವರಿಗೆ. ಓಕೆ, ಅವ್ರು ಸರಿ ಇದ್ದರೆ ಇಂತೆಲ್ಲ ಪ್ರಾಬ್ಲಮ್ ಆಗ್ತಿಲ್ಲ ಸರ್. ಓಕೆ, ಇದಕ್ಕೆ ಹೋರಾಟ ಮಾಡಿದ ಮುನೀರ್ ಕಾಡ್ಪಲ್ ಅವರಿಗೆ ನಾನು ಆತ್ಮಕವಾಗಿ ಅಭಿನಂದಿಸ್ತೀನಿ ಸರ್. ಓಕೆ ಎಸ್ ಸರ್. MP MLAಗಳು ಕೆಲಸ ಮಾಡ್ಬೇಕಂತ ತಾವು ಹೇಳ್ತಾ ಇದ್ದೀರಾ. ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಮತ್ತೆ ನಿಮ್ಗೆ ನ್ಯಾಯ ಅಂತ ಹೇಳಿದ್ರೆ ನ್ಯಾಯಾಲಯ ಉಂಟಲ್ಲ, ಇವತ್ತು ಕೂತ್ಕೊಂಡಿದ್ದಾರೆ ಸರ್. ನಮಸ್ತೆ, ಯಾರಿದು? ತಮ್ಮ ನಾನು ರಾಜೇಶ್ ಅಂತ. ರಾಜೇಶ್ ಅವರು ಎಲ್ಲಿಂದ? ಸಿದ್ದಕಟ್ಟೆ. ಎಸ್ ಸರ್, ರಾಜೇಶ್ ಅವರು ಸಿದ್ದಕಟ್ಟೆ, ಮಾತಾಡಿ ಸರ್. ಮೊನ್ನೆಯಿಂದ ನಿಮ್ಮ ಡಿಬೇಟ್ ಮಾಡ್ತಾ ಇದ್ದೇನೆ ನಾನು. ನೀವು ಮಾತಾಡ್ತಾ ಇದ್ದೀರಾ ಇದ್ರಲ್ಲಿ. ಅವ್ರದ್ದು ಟೋಲ್ ಬಂದ್ ಮಾಡುದಿಲ್ಲ, ಅದೇ ವಕೀಲರಿದ್ದಾರೆ. ನೀವು ಕೋರ್ಟಿಗೆ ಹೋಗಿ ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ಬೋದಲ್ಲ. ಓಕೆ, ಈಗ ಇಲ್ಲಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ನೀವು ಮಾತಾಡಿದ್ರೆ 18-28 ಹೇಳ್ತಾರೆ, ನಿಮ್ಮನ್ನ ಏನು ಮಾಡ್ಲಿಕ್ಕೆ ಬಿಡುದಿಲ್ಲ ಅವರು. ಇಡೀ ಸರ್ಕಾರ ಉಂಟು, ಅವರ ಹತ್ರ ಎಲ್ಲ ಉಂಟು. ನೀವು ಕೋರ್ಟಿಗೆ ಹೋಗಿ ಮಾಡ್ಬೋದಲ್ಲ ಅದನ್ನೇನಾದ್ರು, ಆಗುದಿಲ್ವಾ? ವೇಟ್ ಸರ್. ರಾಜೇಶ್ ಅವರೇ, ತಮ್ಗೆ ಹೇಗೆ ಟೋಲ್ ರದ್ದಾಗ್ಬೇಕಾ ಬೇಡವಾ, ಹೇಗೆ ತಮ್ಮ
ಆಗ್ಬೇಕು. ನಾನು ಹೇಳುದು ಅದೇ ರದ್ದಾಗ್ಬೇಕಂತಾನೆ ಹೇಳುದು. ಓಕೆ, ತಮ್ಮ ಬೆಂಬಲ ಯಾರಿಗೆ? ನಿಮ್ಮ ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮ ಕ್ಯಾರೆ ಮಾಡುದಿಲ್ಲ ಯಾರು ಕೂಡ. ಇದನ್ನ ಹೇಳ್ತಾ ಇದ್ದಾರೆ. ನ್ಯಾಯಾಲಯ ಕೋಪ ಇದೆ ಜನರು ಕೂಡ. ಅದಾಗಾಯ್ತು, ಹೀಗಾಯ್ತು, ಆಸ್ಪರ್ ಮಾಡಿದ್ರು, ಅವರು ಮಾಡಿದ್ರು, ಇವರು ಮಾಡಿದ್ರು ಅಂತ ಹೇಳ್ತೀರಿ. ನಮ್ಗೆ ಕೇಳಲಿಕ್ಕೆ ಸ್ವಲ್ಪ ಒಳ್ಳೇದಾಗ್ತದೆ, ನಿಮ್ದು ಡಿಬೇಟ್ ನೋಡ್ಲಿಕ್ಕೆ ಒಳ್ಳೇದಾಗ್ತದೆ ನಮ್ಗೆ, ಆಗುದಿಲ್ಲ ಅಂತಲ್ಲ. ಆದ್ರೂ ಇಷ್ಟು ಮಾತಾಡಿದ್ರು ನೀವು ಏನು ಆಗುದಿಲ್ಲ. ಕೋರ್ಟ್ಗೆ ಹೋಗಿ, ನೀವು ಕೋರ್ಟ್ಗೆ ಹೋಗಿ ಅಲ್ಲಿ ಏನಾದ್ರು ಮಾಡ್ಬೋದು. ವಕೀಲರು ಇದ್ದಾರೆ, ಅವರಿಗೆ ನ್ಯಾಯ ಗೊತ್ತುಂಟು, ನಿಮ್ಮ ಹೋರಾಟಗಾರರಿಗೂ ನ್ಯಾಯ ಗೊತ್ತುಂಟು, ಅಲ್ಲಿ ಹೋಗ್ಬೋದಲ್ಲ. ನ್ಯಾಯಾಲಯ ಎಂಬುದು ಇದೆ ಅಲ್ಲ. ಆದ್ರೆ ನಿಮ್ಮ ಬೆಂಬಲ ಇದೆ ಈ ಹೋರಾಟಗಾರರಿಗೆ? ಹಾಗಾದ್ರೆ ಬೆಂಬಲ ಇದೆ, ಬೆಂಬಲದ ಪ್ರಶ್ನೆ ನಮ್ಗೆ, ನಾವು ಕೂಡ ಗಾಡಿ ಉಂಟು, ನಮ್ಗೆ ಕೂಡ ಬೆಂಬಲ ಉಂಟು, ಇಲ್ಲ ಅಂತ ಹೇಳುದಿಲ್ಲ, ನಮ್ಗೆ ಬೆಂಬಲವೇ. ಆದ್ರೆ ಇಲ್ಲಿ ನೀವು ಮಾತಾಡೋದಕ್ಕಿಂತ ಹೋಗಿ ಕೋರ್ಟಲ್ಲಿ ಮಾಡಿದ್ರೆ ಏನಾದ್ರೂ ಹಾಕಬಹುದಿತ್ತು. ಕೇಳೋಣ, ಈ ಬಗ್ಗೆ ಕೇಳೋಣ. ಈಗ ಅನಧಿಕೃತ ಅಂತ ಹೇಳಿದ್ರೆ ನೀವು ಅನಧಿಕೃತ ಅಂತ ಹೇಳುದು ಸರಿ, ಹಾಗಾದ್ರೆ ಕೋರ್ಟ್ ಅಲ್ಲಿ ಒಂದು ಫೈಟ್ ಮಾಡಬಹುದಲ್ಲ ನಿಮ್ಗೆ? ಎಸ್ ಸರ್, ಕೇಳೋಣ. ಓಕೆ, ಏನ್ ಹೇಳ್ತೀರಾ ಸರ್? ನೋಡಿ, ಕೋರ್ಟಿಗೆ ಹೋದ್ರೆ ಯಾವ ಕೋರ್ಟಿಗೆ? ಸುಪ್ರೀಂ ಕೋರ್ಟಿಗೆ, ಹೈಕೋರ್ಟಿಗೆ ಹೋಗ್ಬೇಕಲ್ರಿ. ಅಲ್ಲಿ ಅವರಲ್ಲಿ ಬೇಕಾದಷ್ಟು ಕೋಟಿಗಟ್ಟಲೆ ಹಣ ಇದೆ. ಒಂದು 10, 20, 100 ವಕೀಲರನ್ನು ಒಂದೇ ದಿವಸದಲ್ಲಿ ಇಟ್ಕೊಡ್ತಾರೆ. ನಮ್ಮ ಕಡೆಯಿಂದ ವಕೀಲರಿಗೆ ಹಣ ಯಾರು ಕೊಡ್ತಾರೆ? ನಮ್ಮ ಕಡೆಯಿಂದ ವಕೀಲರಿಗೆ ಹಣ ಯಾರು ಕೊಡ್ತಾರೆ? ಒಂದು. ಎರಡನೇದಾಗಿ ಜನಪ್ರತಿನಿಧಿಗಳನ್ನ ತಪ್ಪು ಮಾಡಿದ್ದನ್ನ ಕೇಳಿ, ಜನಪ್ರತಿನಿಧಿಗಳು ತಪ್ಪು ಮಾಡಿದಾಗ ನಾವು ಕೋರ್ಟಿಗೆ ಹೋಗ್ಬೇಕಾ ಅಥವಾ ಅವರ ಕಾಲರ್ ಹಿಡಿದು ಅವ್ರು ಬಂದಾಗ ಕೇಳಬೇಕಾ, ಅವರನ್ನು ಪ್ರಶ್ನಿಸಬೇಕಾ? ಇದು ಪ್ರಜಾಪ್ರಭುತ್ವದಲ್ಲಿ ಯಾವ ಮಾಡಬೇಕು ನಾವು? ಅವ್ರು ಇನ್ನೊಂದು ತಪ್ಪು ಮಾಡ್ತಾರೆ, ಕೇಳಿ, ನಾನು ಹೇಳೋದು ಕೇಳಿ. ಅವರು ಇನ್ನೊಂದು ತಪ್ಪು ಮಾಡ್ತಾರೆ, ನಾಳೆ ಇದು ಒಂದು ತಪ್ಪಾಯ್ತು, ನಾಳೆ ಇನ್ನೊಂದು ತಪ್ಪು ಮಾಡ್ತಾರೆ, ಪ್ರತಿನಿತ್ಯ ತಪ್ಪು ಮಾಡ್ತಾ ಇರ್ತಾರೆ. ಒಂದಷ್ಟು 100, 200, 5,000 ಕೇಸ್ ಹಾಕೊಂಡು ಕೂತ್ಕೊಳ್ಳೋದಾ ಅಥವಾ ಅವರನ್ನು ತಿದ್ದುವ ಕೆಲಸ ಮಾಡ್ಬೇಕಾ ನಾವು? ಆದ್ರೆ ನಾವು ಕೂಡ ಜನಗಳನ್ನ ಪ್ರಚೋದನೆ ಮಾಡಬಾರ್ದಲ್ಲ. ನಮ್ಗೆ ನೀವು ಅರ್ಥ ಮಾಡ್ಕೊಳ್ಳಿ, ನನ್ನ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ನೀವು ನಮ್ಮ ಸರ್ಕಾರ ಇದೆಯಲ್ವಾ, ನಮ್ಮ ಸರ್ಕಾರ ಸರಿಯಾದ ದಿಕ್ಕಿನಲ್ಲಿ ಚಲಾಯಿಸಬೇಕಾದ್ರೆ, ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕಾದ್ರೆ ನಾವು ಅವ್ರನ್ನು ಪ್ರಶ್ನಿಸುವ ಹೋರಾಟವನ್ನು ಮಾಡಬೇಕು. ನಾವು ಪ್ರತಿ ಒಂದು ನಿರ್ಧಾರಕ್ಕೆ ಕೋರ್ಟಿಗೆ ಹೋದರೆ ಅವ್ರು ಏನು ಮಾಡ್ತಾರೆ? ಅವರು ಸುಲಭ ಆಗತ್ತೆ. ಕೋರ್ಟಿನಲ್ಲಿ ಆ ವಾದವನ್ನು ಆಲಿಸಿ ಅದರ ಒಂದು ನ್ಯಾಯ ನಿರ್ಣಯ ಆಗುವಾಗ 10 ವರ್ಷ ಆಗತ್ತೆ, 20 ವರ್ಷ ಆಗತ್ತೆ. ಅಲ್ಲಿವರೆಗೆ ನಿಮ್ಮ ಆಯುಷ್ಯ ಹೋಗುದಿಲ್ವಾ? ಮತ್ತೆ ನಿಮ್ಮ ಮಕ್ಕಳು ಮರಿಮಕ್ಕಳು ಬರ್ಬೇಕಾಯ್ತಿತ್ತು ವಾದ ಮಾಡ್ಲಿಕ್ಕೆ. ನಿಮ್ಮ ಮಕ್ಕಳು ಮರಿಮಕ್ಕಳು ವಾದ ಮಾಡ್ಲಿಕ್ಕೆ ಬರ್ಬೇಕಾದಿತ್ತು. ಯಾವಾಗ ನಮಗೆ 5 ವರ್ಷಕ್ಕೊಮ್ಮೆ ಒಬ್ಬರು ಬರ್ತಾರಲ್ಲ ಜನಪ್ರತಿನಿಧಿಗಳು, ನಮ್ಮ ನ್ಯಾಯಾಂಗ ಇದು ಪ್ರಜಾ ನ್ಯಾಯಾಂಗ. ಇಲ್ಲಿ ನಾವು ಇರ್ತಾ ಇರೋದು ಪ್ರಜಾ ನ್ಯಾಯಾಂಗಕ್ಕೆ. ನೀವೆಲ್ಲ ಸೇರ್ಬೇಕು, ನೀವು ಪ್ರಶ್ನಿಸಬೇಕು. ನೀವು ಮೊನ್ನೆ ಹೇಗೆ ನಿಮ್ಮ ಮನೆ ಬಾಗಿಲಿಗೆ ಯಾರು ಬಂದದ್ದು? ಕೋರ್ಟ್ ಬಂದದ್ದ, ಜನಪ್ರತಿನಿಧಿ ಬಂದದ್ದ? ಜನಪ್ರತಿನಿಧಿ ಅಲ್ವಾ ನಿಮ್ಮ ಮನೆಗೆ ಬಂದದ್ದು? ಅದೇ ಅವರನ್ನೇ ಕೇಳಿ, ಕಾಲರ್ ಹಿಡಿದು ಕೇಳಿ, ನೀನು ತಪ್ಪು ಮಾಡಿದ್ದೀಯಲ್ವಾ ಇಷ್ಟವರೆಗೆ, ನಿಮ್ಗೆ ಯಾಕೆ ಓಟ್ ಕೊಡ್ಬೇಕಂತ ಕೇಳಿ. ಅದನ್ನ ಆ ಮನವರಿಕೆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ನಿಮಗೆ ಏನು ಮಾಡ್ತಾ ಇದ್ದೇವೆ ಅಂದ್ರೆ, ತಪ್ಪುಗಳು ಆಗ್ತಾ ಇದ್ದೇವೆ, ನಾವು ಜನಪ್ರತಿನಿಧಿಗಳನ್ನು ಪ್ರಶ್ನಿಸಬೇಕು. ಇದು ತಪ್ಪು. ನಿಮಗೆ ಅರಿವು ಇಲ್ಲ, ಅರಿವು ಇಲ್ಲದವರಿಗೆ ನಮಗೆ ಅರಿವು ಇದೆ. ನಾವು ಅರಿವಿದ್ದಂತ 4 ಮಂದಿ ಕೂಡ್ಕೊಂಡಿದ್ದೇವೆ, ಅದು ಹೋರಾಟ. ನಿಮಗೆ ಕನಿಷ್ಠ ಪಕ್ಷ ಇವತ್ತು ನಿಮ್ಮ ತಿಳುವಳಿಕೆಗೆ ಬಂತಲ್ವಾ? ಅದು ಪ್ರಶ್ನೆ ಅಲ್ಲ. ಆದ್ರೂ ನೀವು ಎಷ್ಟು ಮಾಡಿದ್ರು ಕೂಡ ಜನಗಳಿಗೆ ಏನು ಕ್ಯಾರ್ ಮಾಡುದಿಲ್ಲ. ಜನ ಕೂಡ ಅಲ್ಲ ಕ್ಯಾರ್ ಮಾಡ್ಲಿಕ್ಕೆ ಅಲ್ಲ, ಇರ್ಲಿ, ಅದು ನೀವು ಅದನ್ನ ಹೇಳ್ತೀರಿ, ಇರ್ಲಿ. ಜನ ಕೇರ್ ಮಾಡೋದಾದ್ರೂ ಪರವಾಗಿಲ್ಲ, ನೀವು ಕೇರ್ ಮಾಡಿ, ನೀವೊಬ್ರು ಜನರಲ್ವಾ? ಇರುವಂತದ್ದು ಕೋರ್ಟಿಗೆ ಹೋಗೋ ಪ್ರಶ್ನೆ ಇಲ್ಲ. ಇಲ್ಲಿ ನಮ್ಮ ಸರ್ಕಾರವನ್ನ ರಚನೆ ಮಾಡಿರುವಂತದ್ದು ಕೋರ್ಟ್ ಅಲ್ಲ. ನಮ್ಮ MP ನಳಿನ್ ಕುಮಾರ್ ಕಟೀಲ್ ಅವರನ್ನ MP ಮಾಡಿರುವಂತದ್ದು ಕೋರ್ಟ್ ಅಲ್ಲ. ಭರತ್ ಶೆಟ್ಟರನ್ನ, ಉಮನತ್ ಕೋಟಿಯನ್ರನ್ನ, ವೇದವಾಸ್ ಕಾಮತ್ರನ್ನ, ಲಾಲಾಜಿ ಮೆಂಡನ್ ಅವರನ್ನ MLA ಮಾಡಿರೋದು ಕೋರ್ಟ್ ಅಲ್ಲ, ಜನತಾ ಕೋರ್ಟ್. ನಾವು ಜನರ ಕೋರ್ಟ್ ಅಲ್ಲಿ ನಿಂತಿದೀವಿ. ಜನರ ಕೋರ್ಟ್ ಅಲ್ಲಿ ಬಂದವರು ಉತ್ತರ ಕೊಡ್ಲಿ, ಜನ ಇಲ್ಲಿ ಪ್ರಶ್ನೆ ಮಾಡ್ಲಿ. ಯಾಕೆ ಕೋರ್ಟ್ಗೆ ಹೋಗ್ಬೇಕು? ಒಂದು ಸುಪ್ರೀಂ ಕೋರ್ಟ್ಗೆ ಹೋಗೋದಾದ್ರೆ ಒಂದು ಸಿಟ್ಟಿಗೆ ಎಷ್ಟು ಲಕ್ಷ ಬೇಕು ಗೊತ್ತಾ? ದೆಹಲಿಗೆ ಹೋಗ್ಲಿಕ್ಕೆ ಎಷ್ಟು ಖರ್ಚುಂಟು ಗೊತ್ತಾ? ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ಹೆದ್ದಾರಿ ಕಂಪನಿಗಳ ಜೊತೆ ಎಂತ ವಕೀಲರುಗಳಿದ್ದಾರೆ ಅಂತ ನಿಮ್ಗೆ ಗೊತ್ತಿದ್ಯಾ? ತಮಾಷೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿರ್ಲಿ. ಒಂದಕ್ಕೆ ಎರಡಕ್ಕೆ ಕೋರ್ಟಿಗೆ ಹೋಗೋದು ಅಂತ. ಕೋರ್ಟಿಗೆ ಹೋದಲ್ಲಿ ಗೆದ್ದವನು ಸೋತವನು ಸತ್ತ ಅನ್ನುವಂತ ಸ್ಥಿತಿ ಇದೆ.
ಸರ್ಕಾರ ನವಯೋಗನಂತ ಟೋಲ್ ಕಂಪನಿ ಜೊತೆ ಸಾವಿರಾರು ಕೋಟಿ ದುಡ್ಡಿದೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಫೀಸ್ ಕೊಟ್ಟು ಲಾಯರ್ಸ್ ಗಳನ್ನ ಇಡ್ತಾರೆ. ಮಂಗಳೂರಿಂದ ಅಲ್ಲಿಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಸ್ಪೆಷಲ್ ಫ್ಲೈಟ್ ಮಾಡ್ತಾರೆ, ಸ್ಟಾರ್ ಹೋಟೆಲ್ ಅಲ್ಲಿ ಉಳಿತಾರೆ, 5 ಸ್ಟಾರ್ ಲೆವೆಲ್ ನ ಲಾಯರ್ ಗಳನ್ನ ನೇಮಕ ಮಾಡ್ತಾರೆ. ನಾವಿಲ್ಲಿ ಜನರ ಹತ್ರ 50 ರೂಪಾಯಿ 100 ರೂಪಾಯಿ ಇಟ್ಟು ಕಲೆಕ್ಷನ್ ಮಾಡಿ ಹೋರಾಟ ಮಾಡುವವರು ನ್ಯಾಯಾಲಯಕ್ಕೆ ಹೋಗಿ ಬಡಿದಾಡಬೇಕು ಅಂತಾದ್ರೆ ನಾವು ಯಾಕೆ ಇವರನ್ನ MLA MP ಗಳನ್ನ ಆಯ್ಕೆ ಮಾಡಬೇಕು? ಯಾಕೆ ಅವ್ರಿಗೆ ಓಟ್ ಕೊಡ್ಬೇಕು? ಅವರಿಗೆ ಜವಾಬ್ದಾರಿ ಇಲ್ಲ ಆದ್ರೆ ಓಟೇ ಬೇಡ ಅಂತ ಹೇಳಿ. ಹಂಗಾದ್ರೆ ನೀವು ಎಲ್ಲದಕ್ಕೆ ಕೋರ್ಟ್ ಆಗೋದಾದ್ರೆ ಒಂದು ಸರ್ವಾಧಿಕಾರಿ ಇರಲಿ, ಆತನ ಅಧೀನದಲ್ಲಿ ಕೆಲವು ಕೋರ್ಟ್ ಇರಲಿ. ಚುನಾವಣೆ ಪದ್ಧತಿ ಹಾಕಬೇಕು, ರಾಜಕೀಯ ಪಕ್ಷಗಳೇ ಹಾಕಬೇಕು, MLA ಹಾಕಬೇಕು, MP ಹಾಕಬೇಕು, ನಿಮ್ಮೂರಲ್ಲಿ ಒಬ್ಬ ರಾಜಕೀಯ ಪಕ್ಷದ ಕಾರ್ಯಕರ್ತೆ ಹಾಕಬೇಕು. MP MLA ಸಿಗಲ್ಲ, ನಿಮ್ಮೂರಲ್ಲಿರುವಂತ BJP ಕಾರ್ಯಕರ್ತರನ್ನ ಕೇಳಿ ಆಗತ್ತಾ ಇಲ್ವಾ ಅಂತ. ಇಲ್ಲಾಂದ್ರೆ ಮುಂದಿನ ಸಾರಿ ನಮ್ಮ ಮನೆಗೆ ಓಟ್ ಕೇಳಲಿಕ್ಕೆ ಬಂದ್ರೆ ನಿಮ್ಗೆ ನಮ್ಮ ಕೈಯಲ್ಲಿ ಬೇರೆ ಪೂಜೆ ಇದೆ ಅಂತ ಹೇಳಿ ಅವನೋಗಿ ಹೇಳ್ತಾನೆ ನಮ್ಮ ಲೀಡರ್ಗೆ, ನೆಕ್ಸ್ಟ್ ಹೋಗ್ಲಿಕ್ಕೆ ಆಗಲ್ಲ ಸರ್, MP ಅವರೇ, ನಳಿನ್ ಕುಮಾರ್ ಕಟೀಲ್ ಅವರೇ ಸರಿಪಡಿಸಿ ಅಂತ. ನೀವು ಅವರ ಎದುರು ಬಂದ್ರೆ ಹಲಗಿಂತೀರಿ, ನಮ್ಗೆ ಬುದ್ಧಿವಾದ ಹೇಳ್ತೀರಿ ಕೋರ್ಟಿಗೆ ಹೋಗಿ ಅಂತ. ಕೋರ್ಟಿಗೆ ಹೋಗೋದಾದ್ರೆ ನಾವು ಬೀದಿಗೆ ಬರ್ಬೇಕಿತ್ತ? ಕೋರ್ಟಿಗೆ ಹೋದ್ರೆ ಗೆಲ್ಲುವ ಗ್ಯಾರಂಟಿ ಕೊಡ್ತೀರಾ ನೀವು? ಇದೇ ಪ್ರಶ್ನೆ ಇರೋ ಸ್ವಾಮಿ. ಅದರಿಂದಾಗಿ ಇಲ್ಲಿ ನಾವು ಜನತಾ ನ್ಯಾಯಾಲಯಕ್ಕೆ ಬಂದಿದ್ದೀವಿ. ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ಲಿ. ಇದು ನಾನು ಆವಾಗ್ಲೂ ಹೇಳಿದ್ದೀನಿ, ಇದೊಂದು ಟೋಲ ಪ್ರಶ್ನೆ ಅಲ್ಲ. MRPL ಉದ್ಯೋಗ ಹೋಯ್ತಲ್ಲ ನಿಮ್ದು, ಕೋರ್ಟ್ಗೆ ಯಾರು ಹೋದ್ರು? ಯಾರಾದ್ರೂ ಹೋದ್ರ? ಮೊನ್ನೆ MRPL ಅವರು ಕಲುಷಿತ ನೀರು ಬಿಟ್ಟು ಸಾವಿರಾರು ಕೆಜಿ ಮೀನುಗಳು ಸತ್ತು ಬಿದ್ವಲ್ಲ, ಆ ನೀರು ಅಷ್ಟೆಲ್ಲ ಹಾಳಾಯ್ತಲ್ಲ, ವಿಷಮಯ ಆಯ್ತಲ್ಲ ನಮ್ಮ ಸಮುದ್ರ, ಅದು ಇದೆಲ್ಲ. ಯಾರು ಹೋದ್ರು ಕೋರ್ಟಿಗೆ? ಕೆಲವರಿಗೆ ಕ್ಯಾನ್ಸರ್ ಬಂದಿದೆ, ಕ್ಯಾನ್ಸರ್ ರೋಗ ಬಂದಿದೆ. ಹೋದ್ರ? ಯಾರಾದ್ರೂ ಕೋರ್ಟಿಗೆ ಹೋದ್ರ? ಸಾಧ್ಯ ಇದೆಯಾ? ಜನತಾ ಕೋರ್ಟ್ ಇದೆಯಲ್ವಾ, ನೀವೇ ಅಲ್ಲಿ ಅಲ್ವಾ ಜಡ್ಜು, ನೀವೇ ನ್ಯಾಯಾಧೀಶರು. ನೀವು ನಮ್ಮ ಹತ್ರ ಈ ರೀತಿ ಮಾತಾಡಿದ್ರೆ ಯಾವತ್ತು ನಮ್ಮ ಬದುಕು ಒಳ್ಳೇದಾಗೋದು? ಮತ್ತೆ ಯಾಕೆ ನಮ್ಗೆ ಡೆಮೋಕ್ರಸಿ ಇರೋದು? ಕೋರ್ಟಿಗೆ ಹೋಗೋದಾದ್ರೆ ಕೋರ್ಟಿಗೆ ಹೋಗುವ ಪ್ರಕರಣಗಳೇ ಬೇರೆ, ಇದೆಲ್ಲ ಕೋರ್ಟಿಗೆ ಹೋಗಬೇಕಾದ ಪ್ರಶ್ನೆ ಅಲ್ಲ. ನೀವು ಯಾರನಿಗೆ ಚುನಾವಣೆಯಲ್ಲಿ ಗೆಲ್ಲಿಸಿದ್ದೀರಿ, ಯಾವ್ಯಾವ ರಾಜಕೀಯ ಪಕ್ಷ ಇದೆ, ವಿರೋಧ ಪಕ್ಷಗಳನ್ನು ಪ್ರಶ್ನೆ ಮಾಡಿ ಏನ್ ಮಾಡ್ತಾ ಇದ್ರಿ ಅಂತ ಕೇಳಿ. ವಿರೋಧ ಪಕ್ಷದವರನ್ನು ಕೂಡ, ಆಡಳಿತ ಪಕ್ಷದವರು ತಪ್ಪು ಮಾಡಿದಾಗ ಪ್ರಶ್ನೆ ಮಾಡುವಂತಹದ್ದು ವಿರೋಧ ಪಕ್ಷಗಳ ಕೆಲಸ. ಅವರನ್ನು ಕೂಡ ಕೇಳಿ. ಅವ್ರು ಸೋತಿರ್ಬೋದು, ಆದ್ರೆ ಅವ್ರಿಗೆ ಓಟ್ ಕೊಟ್ಟಿಲ್ವಾ ನೀವು? ಇದನ್ನ ಮಾಡಿ, ಆವಾಗ ಮಾತ್ರ ಏನಾದ್ರೂ ಆಗುತ್ತೆ. ರಾಜೇಶ್ ಅವರೇ, ನಿಮ್ಮ ಮನೆ ಹತ್ತಿರದವರಲ್ಲಿ ಯಾರು ನಿಮ್ಗೆ ಅವರಲ್ಲಿ ಕೇಳಿ. ಓಕೆ ರಾಜೇಶ್ ಅವರು, ಓಕೆ ಕಾಲ್ ಕಟ್ ಆಗಿದೆ, ನನಗೆ ಅವರ ಕಾಲ್ ಬೇಕಾಗಿತ್ತು. ರಾಜೇಶ್ ಅವರು, ನಾನು ಅವ್ರ ಜೊತೆ ಮಾತಾಡಬೇಕಾಗಿತ್ತು. ಎಸ್, ಏನಿಲ್ಲ ರಾಜೇಶ್ ಅವರೇ, ನಾವು ಮುನೀರ್ ಅವರು ಹೇಳಿದಂತ ವಿಚಾರ ಇಷ್ಟೇ, ವೆರಿ ಸಿಂಪಲ್. ಜನತಾ ಕೋರ್ಟ್ ಇದೆ, ಜನತಾ ನ್ಯಾಯಾಲಯ ಇದೆ, ಅದರ ಮುಂದೆ ನಾವು ಇಟ್ಟಿರುವಂತದ್ದು. ತಾವು ಹೇಳ್ಬೋದು, ತಾವು ಹೇಳಿದ್ರಿ ಡಿಬೇಟ್ ನೋಡ್ಲಿಕ್ಕೆ ಒಳ್ಳೆದಾಗ್ತದೆ, ಆದ್ರೆ ಪದೇ ಪದೇ ಡಿಬೇಟ್ ಮಾಡ್ತೀರಾ, ಏನಾಗಲ್ಲ ಅನ್ನೋದು. ಆ ರೀತಿ ಅಲ್ಲ ಸರ್. ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳನ್ನ ನಾವುಗಳಲ್ಲದೆ ಬೇರೆ ಯಾರು ಹೇಳ್ಬೇಕು ಅನ್ನುವಂಥ ಪ್ರಶ್ನೆ ನಾವುಗಳು ನಿಮ್ಮ ಮುಂದೆ ಇಡ್ತಾ ಇದೀವಿ. ಆಗ್ತಾ ಇರುವಂತಹ ಅನ್ಯಾಯಗಳನ್ನ, ಇವರು ಕೇಳ್ತಾ ಇರುವಂತಹ ನ್ಯಾಯವನ್ನ ನಾವು ನಿಮ್ಮ ಮುಂದೆ ಇಡ್ತೇವೆ. ಇವ್ರುಗಳಲ್ಲ, ನಾವುಗಳು ಕೇಳಬೇಕಾಗಿರುವಂತಹ ನ್ಯಾಯ, ನೀವುಗಳು ಕೇಳಬೇಕಾಗಿರುವಂತಹ ನ್ಯಾಯ. ತಾವು ಹೇಳಿದ್ರೆ ತಮ್ಗೆ ಗಾಡಿ ಇದೆ ಅನ್ನುವಂಥದ್ದು, ಆದ್ರೆ ತಾವು ಕೇಳ್ತಾ ಇಲ್ಲ, ತಾವು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದ್ದೀರಾ. ಇವರುಗಳು ಕೇಳ್ತಾ ಇದ್ರೆ ತಮ್ಗಳ ಪರವಾಗಿ ಕೇಳ್ತಾ ಇದ್ರೆ ಇವ್ರುಗಳು. ಹಾಗಾಗಿ ಇವರುಗಳಿಗೆ ನಾವುಗಳು ಸಪೋರ್ಟ್ ಕೊಡ್ಲೇಬೇಕಾಗುತ್ತೆ ಕೆಲವು ವಿಚಾರಗಳಲ್ಲಿ. ಜೊತೆಗೆ ಇದು ಏನು ಯೂಸ್ ಬರುತ್ತಾ, ನಾವು ಪ್ರತಿ ಬಾರಿ ಹೇಳ್ತೇನೆ, ನಾವು ಡಿಬೇಟ್ ಅಥವಾ ಡಿಸ್ಕಷನ್ ಏನಿದೆ, ನಾವುಗಳಲ್ಲಿ ತೀರ್ಪುಗಾರರಲ್ಲ ಅಥವಾ ನಾವುಗಳಲ್ಲಿ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಕೂತ್ಕೊಂಡವರಲ್ಲ. ಆದ್ರೆ ನಾವುಗಳು ಮಾಧ್ಯಮ ಅಂತ, ಇಟ್ಸ್ ಅ ಮೀಡಿಯಂ, ಮಾಧ್ಯಮ. ಯಾವುದೇ ಒಂದು ವಿಚಾರವನ್ನ ಇದ್ರೆ ನಿಮ್ಮ ಮುಂದೆ ನಾವು ತಂದಿಡುವಂಥದ್ದು ಅಷ್ಟೇ ನಮ್ಮ ಒಂದು ಕೆಲಸ, ಬೇರೆ ಏನಿಲ್ಲ. ನಾವುಗಳಲ್ಲಿ ಕೂತ್ಕೊಂಡು ಎಲ್ಲದಕ್ಕೂ ಕೂಡ ರಿಸಲ್ಟ್ ಕೊಡ್ತೀವಿ, ಎಲ್ಲದಕ್ಕೂ ಕೂಡ ನಾವು ಪಾಸ್ ಮಾಡ್ತೀವಿ ಅಥವಾ ಎಲ್ಲದಕ್ಕೂ ಕೂಡ ನಾವು ಸೊಲ್ಯೂಷನ್ ಕೊಡ್ತೀವಿ ಅಂತ ನಾನು ಯಾವತ್ತೂ ಕೂಡ ಹೇಳಿಲ್ಲ, ಹೇಳೋದು ಕೂಡ ಇಲ್ಲ. ಮಾಧ್ಯಮ ಅಂತ ಹೇಳಿದ್ರೆ ಮಾಧ್ಯಮ, ಇಟ್ಸ್ ಅ ಮೀಡಿಯಂ ಅಷ್ಟೇ. ಆಗಿರುವಂತಹ ವಿಚಾರಗಳಲ್ಲಿ ನಿಮ್ಮ ಮುಂದೆ ನಾವು ಇಡ್ತೀವಿ. ಏನ್ ಆಗ್ತಾ ಇದೆ, ಏನ್ ಮಾಡ್ತಾ ಇದ್ದಾರೆ ನಾವು ಓಟ್ ಹಾಕಿರುವಂತಹ ಜನಪ್ರತಿನಿಧಿಗಳು, ಯಾವುದು ನ್ಯಾಯ ಯಾವುದು ಅನ್ಯಾಯ ನಿಮ್ಮ ಮುಂದೆ ನಾವು ಇಟ್ಟಿದ್ದೇವೆ. ಇನ್ನು ಡಿಸೈಡ್ ಮಾಡಬೇಕಾಗಿರುವಂಥದ್ದು ತಾವುಗಳು, ನಾವುಗಳಲ್ಲ. ಇಟ್ಸ್ ವೆರಿ ಸಿಂಪಲ್. ನಾವುಗಳಲ್ಲಿ ಡಿಬೇಟ್ ಮಾಡಿದ ಪ್ರಕಾರ ಯಾರು ಟೋಲ್ ಗೇಟ್ ಅನ್ನ ರದ್ದು ಮಾಡ್ತಾರೆ ಅನ್ನೋಂಥ ಪ್ರಶ್ನೆ ಅಲ್ಲ. ಆಗಿರುವಂಥ ಅನ್ಯಾಯಗಳನ್ನ ನಾವು ಪ್ರಶ್ನೆ ಮಾಡಬೇಕು. ಆಗಿರುವಂಥ ಅನ್ಯಾಯಗಳನ್ನ ಪ್ರಶ್ನೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಇದ್ದು ಕೂಡ ಸತ್ತ ಅಂತಹ ಪ್ರಜೆಗಳು ನಾವು, ನೋ ಡೌಟ್. ಆ ಒಂದು ವಿಚಾರಗಳನ್ನ ಪ್ರತಿ ಬಾರಿ ಹೇಳ್ತೇನೆ. ಆಗಿರುವಂಥ ಅನ್ಯಾಯಗಳನ್ನ, ಆಗ್ತಾ ಇರುವಂಥ ಅನ್ಯಾಯಗಳನ್ನ ಯಾವತ್ತು ನಾವು ಪ್ರತಿಭಟಿಸಲ್ಲ, ಯಾವತ್ತು ನಾವು ಅದರ ಬಗ್ಗೆ ವಾಯ್ಸ್ ರೇಸ್ ಮಾಡಲ್ಲ. ನಾವು ಇದ್ದೂ ಕೂಡ ಇಲ್ಲದಂತಹ ರೀತಿಯಲ್ಲಿ. ಇನ್ನೊಂದು ಅಟ್ ದ ಸೇಮ್ ಟೈಮ್ ಇನ್ನೊಂದು ಪ್ರಸ್ತಾಪ ಮಾಡಬೇಕು ಈ ಸಂದರ್ಭ. ಬಹುಶಃ ನಾಳೆ ದಿನ ಕನ್ನಡ ರಾಜ್ಯೋತ್ಸವ, ಹೆಮ್ಮೆ ಇದೆ ನಮ್ಮ ನಾಡು. ಅಟ್ ದ ಸೇಮ್ ಟೈಮ್ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಹೋರಾಟಗಳು ಕೂಡ ನಡೀತಾ ಇದೆ, ಕನ್ನಡ ನಾಡು ಜೊತೆಗೆ ತುಳುನಾಡು ಅನ್ನುವಂಥದ್ದು. ಈ ಹಿಂದೆ ಕನ್ನಡ ನಾಡು ಕನ್ನಡ ರಾಜ್ಯೋತ್ಸವ ಸಂದರ್ಭ ಅನೇಕ ಹೋರಾಟಗಳಿತ್ತು, ಆದರೆ ಈ ಬಾರಿ ಸ್ವಲ್ಪ ಕಡಿಮೆಯಾಗಿದೆ ಅನ್ನುವಂಥದ್ದು. ಬಹುಶಃ ಯಾಕಂತ ಹೇಳಿದ್ರೆ ತಮ್ಮವರೇ ಅಲ್ಲಿ ಆಳ್ತಾ ಇದ್ದಾರೆ, ತಮ್ಮವರೇ ಅಲ್ಲಿ ಇರಬಹುದು. ಯಾಕೆ ಈ ಬಾರಿ ಕಡಿಮೆ ಆಯಿತು ಈ ಹೋರಾಟ? ಇದೆಲ್ಲವೂ ಕೂಡ ತಮ್ಮಗಳ ಮನಸ್ಥಿತಿ ಬದಲಾವಣೆ ಮಾಡ್ಕೊಳ್ಳಿ. ಗೊತ್ತಿಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ. ಹಾಳಾಗಿ ಹೋಗಿದೆ ನಮ್ಮ ಸಮಾಜ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಾಳಾಗಿ ಹೋಗಿರುವಂತಹ ಮನಸ್ಥಿತಿ. ಯಾರು ಕಳೆದ ಬಾರಿ ಹೋರಾಟ ಮಾಡಿದ್ರ, ಈ ಸಲ ಕೈವನ್ನ ಬಾಯನ್ನ ಮುಚ್ಚಿಕೊಂಡು ಕೂತ್ಕೊಂಡಿದ್ದಾರೆ ಅಂತವರು.
ಹೋರಾಟ ಮಾಡುವವರು ನಾವು ನೋಡಿದ್ದೇವೆ. ಯಾರೆಲ್ಲ ಕಪಟ ರೀತಿಯಲ್ಲಿ ನಮ್ಮ ತುಳುನಾಡನ್ನ, ತುಳು ಭಾಷೆನ 8ನೇ ಪರಿಚ್ಛೇದಕ್ಕೆ ಕಪಟ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲವೂ ಕೂಡ ತಮ್ಗಳ ಮನಸ್ಥಿತಿ. ಇರ್ಲಿ, ಯಾವಾಗ ಬದಲಾಗ್ತೀರಾ ನೋಡೋಣ. ಇನ್ನು ಮುಂದಕ್ಕೆ ನಾನು ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿ ಶ್ರೀಯುತ ಮಾಜಿ ಶಾಸಕಿಯವರು ಶಕುಂತಲಾ ಶೆಟ್ಟಿ ಅವರು. ಮೇಡಮ್ ನಮಸ್ತೆ, ದಯಮಾಡಿ ಕನೆಕ್ಟ್ ಮಾಡಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮ್ಮ ಕುಡ್ಲಬಾಯಿ ಸ್ಟುಡಿಯೋದಿಂದ ನಾವು ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅಂಡ್ ತಾವು ಜಾಯಿನ್ ಆಗಿದ್ದೀರಾ ಮೇಡಮ್. ಆತ್ಮೀಯವಾಗಿರುವಂತಹ ಸ್ವಾಗತ ಶಕುಂತಲಾ ಶೆಟ್ಟಿ ಮೇಡಮ್ ಅವರಿಗೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಆರಾಮಲ್ಲ ಮೇಡಮ್. ಮೇಡಮ್ ಈಗ ತಾನೇ ನೋಡಿದೆ ನೀವು ಬರುವಂತದ್ದು ಚಾಪೆಯನ್ನ ಹಿಡಿದುಕೊಂಡು, ದಿಂಬನ್ನ ಹಿಡಿದುಕೊಂಡು, ಹೊದಿಕೆನ ಹಿಡಿದುಕೊಂಡು ಬಂದಿದ್ದೀರಾ. ಏನ್ ಹೇಳ್ತೀರಾ ಮೇಡಮ್ ಈ ಹೋರಾಟದ ಬಗ್ಗೆ? ಫಸ್ಟ್ ರಿಯಾಕ್ಷನ್ ಮೇಡಮ್. ಇದು ಎಲ್ರಿಗೂ ಬೇಕಾಗಿ ಮಾಡುವಂತಹ ನ್ಯಾಯಯುತವಾದ ಹೋರಾಟ. ಅದಕ್ಕೆ ಇವತ್ತು ಎಲ್ಲ ಮಹಿಳೆಯರು ಬಂದು ರಾತ್ರಿ ಹೋರಾಟದಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿದಾಗ ಹಿರಿಯಳಾಗಿ ಅವರಿಗೆ ಧೈರ್ಯ ತುಂಬುವ ಅಂತ ಹೇಳುವಂತ ಉದ್ದೇಶದಿಂದ ಬಂದಿದ್ದೇನೆ. ನಾವು ಅದರಲ್ಲಿ ನಿಮ್ಮ ಜೊತೆಗಿದ್ದೇವೆ ಅಂತ ತೋರಿಸಿಕೊಡುವುದಕ್ಕಾಗಿ ಬಂದಿದ್ದೇವೆ. ಬ್ಯೂಟಿಫುಲ್ ಮೇಡಮ್, ಬ್ಯೂಟಿಫುಲ್. ಫಸ್ಟ್ ಆಫ್ ಆಲ್ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಮುನೀರ್ ಅವರು ಹೇಳ್ತಾ ಇದ್ರು, ಈಗ 75 ವರ್ಷ ಆಯ್ತು ಆದ್ರೂ ಕೂಡ ನಮ್ಮ ಜೊತೆ, ನಮ್ಮ ಹೋರಾಟಕ್ಕೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ನಮ್ಮ ಜೊತೆ ಸೇರಿದ್ದಾರೆ, ಮತ್ತಷ್ಟು ಶಕ್ತಿ ಬಂದಿದೆ ನಮ್ಗೆ ಇವತ್ತಿನ ಹೋರಾಟಕ್ಕೆ ಅನ್ನೋದು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ಮೇಡಮ್? ಯಾಕಂದ್ರೆ ಒಂದ್ ಕಡೆ ವಿವಾದಿತ, ಒಂದ್ ಕಡೆ ಅಕ್ರಮವಾಗಿರುತ್ತ ಟೋಲ್ ಗೇಟ್, ಆದ್ರೂ ಕೂಡ ಇದು ರದ್ದಾಗ್ತಾ ಇಲ್ಲ ಅಂತ ಬಂದಾಗ ಏನ್ ಕಾರಣ ಆಗಿರ್ಬೋದು ಮೇಡಮ್? ನೋಡಿ, ಸರಕಾರಕ್ಕೆ ಮನಸ್ಸಿಲ್ವಾ, ಜನಪ್ರತಿನಿಧಿಗಳಿಗೆ ಮನಸ್ಸಿಲ್ವಾ ಗೊತ್ತಿಲ್ಲ. ಅಂತೂ ನ್ಯಾಯಯುತವಾದ ಬೇಡಿಕೆ 60 ಕಿಲೋಮೀಟರ್ಗಳಿಗೆ ಒಂದು ಟೋಲ್ ಬೇಕಿರುವಲ್ಲಿ 10 ಕಿಲೋಮೀಟರ್ಗೆ ಇದೆ ಅಂತ ಹೇಳುವಾಗ ಅದು ಜನರ ಹೋರಾಟಕ್ಕಿಂತ ಮೊದಲೇ ಅದನ್ನು ತೆರವುಗೊಳಿಸಬೇಕಿತ್ತು. ಎಲ್ಲಿ ಕೇಂದ್ರ ಸಚಿವರು ಹೇಳಿದ ಮೇಲೂ 3 ತಿಂಗಳು ಅಂತ ಹೇಳಿ ಬಹುಶಃ 3 ತಿಂಗಳಿಗೆ ಎಷ್ಟು ದಿನ ಅಂತ ಅವರಿಗೆ ಲೆಕ್ಕ ತಪ್ಪಿ ಹೋಗಿದ, ಅಥವಾ ಅವರ ತಿಂಗಳುಗಳಿಗೆ ಎಷ್ಟು ದಿನ ಅಂತ ಮರ್ತು ಹೋಗಿದ ಗೊತ್ತಿಲ್ಲ. ಅವರು ಹೇಳಿದ ಮಾತನ್ನು ಅವರ ಪ್ರತಿನಿಧಿಗಳಾಗಿರುವಂತವರು ಗೌರವಯುತವಾಗಿ ಉಳಿಸಿಕೊಳ್ಬೇಕಿತ್ತು. ಇಷ್ಟೆಲ್ಲ ಮೊನ್ನೆ ಹೋರಾಟ ಎಲ್ಲರೂ ಸೇರಿ ಅದಕ್ಕೆ ಮುತ್ತಿಗೆ ಹಾಕುವಂತಹ ವ್ಯವಸ್ಥೆ ಆಗಿತ್ತು. ಆಗ್ಲೇ ಅವರು ಎಚ್ಚರಿಕೆಗೊಳ್ಬೇಕಿತ್ತು. ಆದ್ರೆ ಬಹುಶಃ ಇದು ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸತ್ಯಾಗ್ರಹ ಮಾಡಿದ ಹಾಗೆ ಸಾರ್ವಜನಿಕರು ರಾತ್ರಿ ಬಂದು ಇಲ್ಲಿ ಮಲಗಿ ಯಾರಿಗೋ ಉಪಕಾರ ಮಾಡ್ಲಿಕ್ಕೆ ಎಲ್ಲರೂ ನಾವು ಅದಕ್ಕಾಗಿ ಹೋರಾಟ ಮಾಡ್ತೇವೆ ಅಂತ ಇಲ್ಲಿ ಸೇರ್ತಾರಲ್ಲ, ಅವರಿಗೆ ಹ್ಯಾಟ್ಸಪ್ ಹೇಳಬೇಕು. ಯಾಕಂದ್ರೆ ಒಂದು ಉದ್ದೇಶ ಗುರಿ ಮುಟ್ಟುವವರೆಗೆ ನಾವು ಹೋರಾಡ್ತೇವೆ ಅಂತ ಮಾಡ್ತಾರಲ್ಲ. 6 ವರ್ಷದಿಂದ ನಾನು ಹಿಂದೆಯೂ ಬಂದಿದ್ದೆ, ಆದ್ರೆ ಮೊನ್ನೆಯೂ ಬಂದಿದ್ದೆ, ಇವತ್ತು ಹಗಲು ಬಂದಿದ್ದೆ, ಈಗ ರಾತ್ರಿ ನಾವೊಂದು 4-5 ಜನ ಒಟ್ಟಿಗಾಗಿ ಬಂದಿದ್ದೇವೆ. ಎಲ್ಲರದ್ದು ಒಂದೇ ಉದ್ದೇಶ, ಅಲ್ಲಿ ಇರುವಂತ ಟೋಲ್ ತೆರವಾಗಬೇಕು, ಜನರಿಗೆ ನ್ಯಾಯ ಸಿಗಬೇಕು, ಅದನ್ನು ಜನಪ್ರತಿನಿಧಿಗಳು ತಕ್ಷಣ ಮಾಡಬೇಕು. ಮೇಡಮ್ ಹೆಮ್ಮೆ ಇದೆ ಮೇಡಮ್ ತಮ್ಮ ಈ ಒಂದು ಹೋರಾಟದಲ್ಲಿ ತಮ್ಮ ಒಂದು ಬೆಂಬಲ ನಿಜವಾಗ್ಲೂ ಕೂಡ ಹೆಮ್ಮೆ ಇದೆ ನಮ್ಗಳಿಗೆ. ಜೊತೆಗೆ ಲಾಸ್ಟ್ ಶಕ್ಕು ಒಂಜಿ ಪಾತ್ರ ನಮ್ಮ ತುಳುನಾಡದ ಕೇನೊಂದುಲ್ಲೇರೆ ಈ ಸಲ ಎಂಚ ನಮ್ಮ ಈ ಟೋಲ್ ರದ್ದಾವ ಪನ್ಪಂಚಿನ ಪ್ರಶ್ನೆ ದಾದ ಪನ್ಪ ಈ ಸಲ ಎಂಚನ ಈ ಟೋಲ್ ರದ್ದಾವ ಪನ್ಪಂಚಿನ ಪ್ರಶ್ನೆ 7 ತಾರೀಕಿಗೆ ಪಂತೇರ್ ನವೆಂಬರ್ 7ಕ್ಕೆ ನಮ್ಮ ರದ್ದು ಮಲ್ಪ ಜಿಲ್ಲಾಡಳಿತ ಆವಾ ಪನ್ಪಂಚಿನ ಪ್ರಶ್ನೆ पंडी बातेर नडपाव कमी अंचेनेट यम पंडते दयवंड केंद्र सचिवर मन्न ಸ್ವಲ್ಪ ದಿನ ಕರೆದು 5 ದಿನ ಅಂತೆ ಅವೇ ಮನತ್ತು ಕೊಟ್ಟುಂಡು ನನ್ನ ಎಲ್ಲಂದಿ ದೆಪ್ಪೇರನ್ನು ಪನ್ಪಣೋ ತೆತ್ತಿ ಬಕ್ಕ ಒತ್ತೋನು ತೆತ್ತದ ಆಪನೆ ಎಟ್ಟ ಒತ್ತೋ ನೀರ ಆಪತಿ ನಂಬಿಕೆ ಬರ್ಪಿಜಿ ಅಂಚ ವಿಶ್ವಾಸ ಇಜ್ಜಿ ಓಕೆ ಓಕೆ ಅಂಚ ನಂಬಿಕೆ ಇಜ್ಜಿ ಬನ್ಪರ್ ಓಕೆ ಒಂಜಿ 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 ಶಕುಂತಲಕ ಮೇಡಮ್ ಇದ್ದಾಪನಾಗ ಇತ್ತ ಸಂದರ್ಭ ನಮ್ಮ ಸಂಸದರಿಗೆ ಒಂಜಿ ಮೆಸೇಜ್ ಈ ಒಂಜಿ ಪನೋಡು ದಾಲ ಒಂಜಿ ಪಲ್ಲೆ ದಾಪನಾಗ ಈ ಹಿರಿಯಕ್ಕುಲು ಇನ್ನ ಪಾತ್ರ ಬಂಡಾರೆಗೆ ಬಾರಿ ಮೋಕೆ ಒಂಜಿ ರೆಡ್ ಪಾತ್ರ ಈ ಟೋಲ್ದ ವಿಷಯ ಇನ್ನೊಂಜಿ ಮನವಿ ಎಸ್
ಮತ್ತೆ ಮೂಜಿನ ಸಂಸ್ಥೆ ಈ ಕ್ಷೇತ್ರದ ಲೋಕಸಭಾ ಸದಸ್ಯೆ ಆಯ್ನೆಗೆ ತುಂಬಾ ಅರ್ಥಪರಿಗಿದೆ ಪಂಡ ಈ ಟೋಲ್ದಾದ ಆರೇ ಟ್ರೋಲ್ ಆವತ್ತುಲ್ಲೇರೆ ಈ ಟ್ರೋಲ್ ಆವಟ್ಟಿ ಆಯ್ನ ಬೇಗ ಐನ ಖಾಲಿ ಮಲ್ಪಾದ ತೆಪ್ಪಾದ ಊರು ಗೊಂಜಿ ಗೌರವ ಎನ್ನ ತಾಲೂಕುದಾರ ಅಂಚಾಯನ ಆಪ್ತಿಯರ್ಲ ಅಂದೆ ಈರ್ನ ಗೌರವಲ್ಲ ಒರಿತೋನಿ ಎಂಗ್ಲೆ ಗೌರವಲ್ಲ ಒರಿಕುಲೆ ಮೂಲ ಕುಲ್ಲದನ್ನ ಹಾಕ್ಲೇನ ಈ ಹೋರಾಟ ಗೊಂಜಿ ಜಯ ಕೊಡ್ಲಿ ಎಂದು ಬಂದ್ಬಿಟ್ಟು ಮಾತ ಸಾರ್ವಜನಿಕರ ಪರವಾಗಿ ಅನಾರಿಗೆ ಒತ್ತಡವ ಅನ್ಕೊಂಡು ಅರಡಕ್ಕೆ ಸ್ವಲ್ಪ ಮೇಡಮ್ ಇನ್ನ ಆರೋಗ್ಯ ಎಲ್ಲ ಒಂಚೂರು ಕಾಳಜಿ ವಹಿಸ್ಲೆ ಅಂಡ್ ಸೊಲ್ಮೇಲೆ ನಮ್ಮ ಕುಡ್ಲ ವಾಹಿನಿ ಜೊತೆ ಇರ್ ಪಾತೇರಿಯರ್ ಅಂಡ್ ಥ್ಯಾಂಕ್ ಯು ಸೊಲ್ಮೇಲೆ ಸರ್ ಸೊಲ್ಮೇಲೆ ಮೇಡಮ್ ಓಕೆ ಆಯ್ತೊಟ್ಟಿಗೆ ಎಸ್ ಮುನೀರ್ ಕಾಟಿಪಾಳ್ ಅವರು ಹೋರಾಟ ಆಗ್ತಾ ಇದೆ ಈಗಾಗಲೇ ಶಕುಂತಲಾ ಶೆಟ್ಟಿ ಅವರ ಜೊತೆಗೆ ಅಲ್ಲಿ ಸ್ವಲ್ಪ ಹೋರಾಟದ ಪರಿಸ್ಥಿತಿಯನ್ನು ಸ್ವಲ್ಪ ತೋರಿಸಬಹುದಾ ಅಲ್ಲಿ ಉಳಿದವರನ್ನು ಕೂಡ ಸ್ವಲ್ಪ ತೋರಿಸಿ ಎಸ್ 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 ಓಕೆ ಓಕೆ ಇದು ರಾತ್ರಿ ಹಗಲು ಎನ್ನದೇ ಆಗ್ತಾ ಇರುವಂತಹ ಹೋರಾಟ ಇದು ಸುರತ್ಕಲ್ ಟೋಲ್ ಗೇಟ್ NITK ರಾಷ್ಟ್ರೀಯ ಹೆದ್ದಾರಿ 66 ಬಳಿ ಆಗ್ತಾ ಇರುವಂತಹ ಹೋರಾಟ ಅಂದ್ರೆ ರಾತ್ರಿ ಇವತ್ತಿನ ದಿನ ಅಲ್ಲಿ ಮಹಿಳೆಯರು ಸೇರಿದ್ದಾರೆ ಬಹಳಷ್ಟು ಮಹಿಳೆಯರು ಅಲ್ಲಿ ಸೇರಿಕೊಂಡು ಈ ಹೋರಾಟವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ನನ್ನ ನೇರವಾಗಿ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಸರ್ ಮಾತಾಡಿ ಸರ್ ಏನಿಲ್ಲ ಸರ್ ಧ್ವನಿ ಕೇಳ್ತಾ ಇಲ್ಲ ಸರ್ ತಮ್ಮ ಹೆಸರೇನಂತ ಹೇಳಿದ್ರಿ ಸರ್ ಬಂಟ್ವಾಳದಿಂದ ತಮ್ಮ ಹೆಸರು ಜನಾರ್ದನ್ ಅವರು ಮಾತಾಡಿ ಸರ್ ಮಾತಾಡಿ ಸರ್ ಕೇಳಿದ್ರೆ ನೋಡಿ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಕಾಳಜಿ ಇಟ್ಟುಕೊಂಡ ಬಿಜೆಪಿ ಸರ್ಕಾರ ಅವ್ರಿಗೆ ಮಕ್ಕಳು ಸರಿಯಾದ್ರೆ ಅವ್ರಿಗೆ ಪಂಚಪ್ರಾಣ ಅಂತ ಹೆಣ್ಣು ಮಕ್ಕಳ ಇವತ್ತು ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದರ ಬಗ್ಗೆ ನಂಬಿಕೆ ಇಲ್ಲ ಹೇಳಿದ್ರೆ ಹಿಂದೆಲ್ಲೂ ಕೂಡ ಬಹಳಷ್ಟು ಸಲ ಅವರು ಹೇಳಿದ್ದಾರೆ ಅದು ನಾವು ಇಷ್ಟು ದಿವಸವರೆಗೆ ಬಂದ್ ಮಾಡ್ತೇವೆ ಇಷ್ಟು ಮಾಡ್ತೇವೆ ಅಷ್ಟು ಮಾಡ್ತೇವೆ ಅಂತ ಹೇಳಿದ್ದಾರೆ ಬೇರೆ ಬೇರೆ ವಿಚಾರದಲ್ಲಿ ಹೋಳಿಗೆ ಬಗ್ಗೆ ಬಹಳಷ್ಟು ಮಾತಾಡಿದ್ದಾರೆ ಅವರು ಈಗ ನಾವು 2,000 ಹೋಳಿಗೆ ಕೊಡ್ತೇವೆ ಇದನ್ನು ಎಲ್ಲ ಗಂಡಿಗೆ ಯಾಕೆ ಹೇಳಿದ್ರೆ ಎಲ್ಲ ದೀಪಾವಳಿಗೆ ಪಟಾಕಿ ಬಿಡ್ತಾರಲ್ಲ ಆ ರೀತಿ ಪಟಾಕಿ ಬಿಡುವ ಸಂಸದರನ್ನು ನಾವು ಕಳಿಸ್ತೀವಿ ಮತ್ತೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಅದು ಮತ್ತೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಮಾತಾಡಲಿಕ್ಕೆ ಬರೋದಿಲ್ಲ ಅಲ್ಲಿ ಬೆಂಗಳೂರಿನವರೆಲ್ಲ ಹಿಂದಿ ಮಾತಾಡೋರಲ್ಲ ಸರ್ ಇಂಗ್ಲಿಷ್ ಮಾತಾಡೋರು ಅಪ್ಪ ಅವ್ರಿಗೆ ಇಲ್ಲಿಯ ಜನರ ಬಗ್ಗೆ ಕಷ್ಟದ ಬಗ್ಗೆ ಇಲ್ಲಿಯ ಒಂದು ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಇಲ್ಲಿಯ ಜನರ ಬಗ್ಗೆ ನೋವಿನ ಬಗ್ಗೆ ಅವ್ರು ಯಾಕಂದ್ರೆ ಅವ್ರಿಗೆ ಅವರ ಸರ್ಕಾರ ಹೇಗೆ ಉಳಿಸ್ಕೊಳ್ಳೋದು ಅವ್ರನ್ನ ಎಲ್ಲಿಂದ ಕರಪ್ಷನ್ ಮಾಡೋದು ಇಲ್ಲಿಗೆ ನೋಡಿ ಯಾವುದೇ ಅನಧಿಕೃತ ಟೋಲನ್ನು ಸಂಗ್ರಹಿಸಿ ಹಣವನ್ನು ಸರ್ಕಾರಕ್ಕೆ ಸಲ್ತಲು ಎಲ್ಲಿಗೆ ಯಾವ ಸ್ಟೋರ್ಗೆ ಆದರೂ ಬಹಿರಂಗಪಡಿಸುವುದಿಲ್ಲ ಅವರು ಅವರ ಬೆಂಗಾವಲಿದ್ದಾರೆ ಅವರ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಮತ್ತೆ ಅವ್ರಿಗೆ ಹೊಟ್ಟೆ ತುಂಬಿಸ್ಕೊಳ್ಳಲಿಕ್ಕೆ ಅವ್ರಿಗೆ ಅನಧಿಕೃತ ಟೋಲನ್ನು ನಿರೂಪಣೆ ಮಾಡಿದ್ದಾರೆ. ಅಲ್ಲಿ ಹೋರಾಟ ಮಾಡುವ ಎಲ್ಲ ಮುಖಂಡರನ್ನು ಹತ್ತಿಕ್ಕುವ ಕೆಲಸ ಕೂಡ ಮಾಡ್ತಾರೆ. ಯಾಕಂದ್ರೆ ನೋಡಿ ಆ ಪ್ರತಿಭೆ ಕುಲಾರಿ ಒಬ್ರು ಹೆಣ್ಮಗಳು ಅವರಿಗೆ ಅವರ ಮೇಲೆ ರಾಜ್ಯ ಪೊಲೀಸ್ ಕೆಲಸ ಕೂಡ ವ್ಯವಸ್ಥೆ ಮಾಡ್ತಾರೆ. ಡಕಾಯಿತಲ್ಲ ಕ್ರಿಮಿನಲ್ ಯಾವುದೇ ಕ್ರಿಮಿನಲ್ ಘಟನೆಯಲ್ಲಿ ಅವರಿಲ್ಲ ಅವರ ಯಾವುದೇ ಇಲ್ಲಿಗಲ್ ಯಾವ ಚಟುವಟಿಕೆ ಅವ್ರದ್ದು ಬಹಳ ಲೈಫ್ ಬ್ಯಾಂಡ್ ಯಾವುದಿಲ್ಲ ಯಾವ್ದು ಸೂಗತ ಚಟುವಟಿಕೆ ಪಡುವುದಿಲ್ಲ ಅಂತ ಒಂದು ಹೆಣ್ಣು ಮಗಳ ಮೇಲೆ ಇವ್ರು ದಾಳಿ ಮಾಡುವ ವ್ಯವಸ್ಥೆ ಹುನ್ನಾರ ಮಾಡ್ತಾರೆ. ಮತ್ತೆ ಏನೇ ಇದು ನಾವು ನಿರೀಕ್ಷೆ ಮಾಡಿದಂತ ತುಳುನಾಡಲ್ಲ, ಇದು ಹಿಂದೆ ರಾಜಾಡಳಿತ ಇತ್ತು. ತುಳುನಾಡು ರಾಜಾಡಳಿತದಲ್ಲಿ ಬೆಳೀತಾ ನಾಡು, ಅದೇ ರೀತಿ ಇವುಗಳು ಕೂಡ ನಡೀತದೆ. ಏನು ಈ ಪ್ರಜೆಗಳ ಬಗ್ಗೆ ಅವ್ರಿಗೆ ಚಿಂತೆ ಕಾಳಜಿಲ್ಲ. ಈಗ ಅವರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಇನ್ನು ಅಧಿಕಾರ ಅಂದ್ರೆ ಇದು ಶಾಶ್ವತ, ಇದು ನಮ್ಮಿಂದ ಯಾರಿಂದ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಒಂದು ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ಶ್ರೀಕಾಂತ್ ಭಟ್ ಕುಂದಾಪುರದಿಂದ. ಎಸ್ ಶ್ರೀಕಾಂತ್ ಭಟ್ ಅವರೇ ಮಾತಾಡಿ ಸರ್. ನೋಡಿ ಉಳೆಪಾಡಿ ಅವರೇ, ಕಾಂಚಪಾಳ್ಯ ಅವರೇ, ನಮಸ್ಕಾರ. ನಮಸ್ತೆ. ನೋಡಿ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಹತ್ತಿರದಲ್ಲಿ ಸಾಸ್ತಾನ ಟೋಲಲ್ಲಿ ಕೂಡ
ಇಲ್ಲಿ ಹತ್ತಿರದವರಿಗೆ ನಾವು ಕೊಡುವುದಿಲ್ಲ, ಫ್ರೀ ಕೊಡುವುದಿಲ್ಲ ಎಂದಾಗ ನಾವು ಇದೇ ರೀತಿಯಾಗಿ ಹೋರಾಟ ಮಾಡಿ ನಮಗೆ ಫ್ರೀ ಮಾಡ್ಕೊಂಡಿದ್ದೇವೆ. ಆಯ್ತಾ? ಮತ್ತೆ ಈ ಹೋರಾಟ ಇವತ್ತು ನಿನ್ನೆದಲ್ಲ, 60 ಕಿಲೋಮೀಟರ್ ಒಳಗಡೆ ಇನ್ನೊಂದು ಟೋಲ್ ಇರಬಾರ್ದಂತ ಕಾನೂನು ಇರುವಾಗ, ಹಾಗಾದ್ರೆ ಈ ಕಾನೂನಿನ ಒಳಗಡೆ ಇವರು ಹೇಗೆ ಅಲ್ಲಿ ಮಾಡಿದ್ರು? ಅದು ಒಂದು ಪ್ರಶ್ನೆ. ಮತ್ತೆ ನೀವು ಮೊನ್ನೆ ಹೋರಾಟ ಮುತ್ತಿಗೆ ಹಾಕ್ಲಿಕ್ಕೆ ಹೋದಾಗ ಕಾನೂನನ್ನು ಕೈಗೆತ್ತಿಕೊಳ್ಬೇಡಿ ಅಂತ ಇವರು ಹೇಳ್ತಾರಲ್ಲ, ಹಾಗಾದ್ರೆ 60 ಕಿಲೋಮೀಟರ್ ಒಳಗಡೆ ಪುನಃ ಇವರು ಹೇಗೆ ಆ ಕಾನೂನು ಇದ್ದಾಗ ಕೂಡ ಇವರು ಹೇಗೆ ಮಾಡಿದ್ರಲ್ಲಿ ಟೋಲು? ಮಾಡಬಾರ್ದಲ್ವಾ? ಮತ್ತೆ ನೀವು ಹೇಳಿದ್ರಿ ಸರ್, ಉಳೆಪಾಡಿ ಅವರೇ ಕೇಳಿ, ನಾನು ಇಲ್ಲಿಂದ ನೀವು ಅವರು ನಿತಿನ್ ಸಾಲಿ ಅಂದ್ರೆ ಅವರ ನಂಬರ್ ಕೊಡ್ತಾರೆ ನಿಮ್ಗೆ, ನಮ್ಮ ಕೊಟ್ಟದಲ್ಲಿ ತಕೊಳ್ಳಿ. ನನ್ನಿಂದ ಕೈಲಾದಷ್ಟು ನಿಮ್ಮ ಹೋರಾಟಕ್ಕೆ ನೀವು ಕೋರ್ಟಿಗೆ ಹೋಗಿ ನನ್ನ ಕೈಲಾದಷ್ಟು ನಾನು ನಿಮ್ಗೆ ಗೂಗಲ್ ಪೇ ಮಾಡ್ತೇನೆ ನನಗೆ. ಆಯ್ತಾ? ಮತ್ತೆ ಇದು ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಇದು ಪಕ್ಷಾತೀತವಾದಂತ ಹೋರಾಟ. ಇದರಿಂದ ಎಲ್ಲಾ ಪಕ್ಷದವರಿಗೂ ಕೂಡ, ಯಾವುದೇ ಪಾರ್ಟಿಯವರಿಗೂ ಕೂಡ ತೊಂದರೆ ಇದು ಜನರಿಗಾಗಿ ಇರುವಂತ ಇದೊಂದು ಮೋಸದ ಒಂದು ಆಟ ಇದು. ಇದನ್ನೆಲ್ಲ ನಾವು ನೋಡ್ಕೊಂಡು ಸಹಿಸ್ಲಿಕ್ಕೆ ಆಗುದಿಲ್ಲ. ಇದು ಎಲ್ಲರೂ ಹೋಗ್ತಾರೆ ಆ ದಾರಿಯಲ್ಲಿ, ಎಲ್ಲರೂ ಕೂಡ ಬರ್ತಾರೆ. ಆದ್ರಿಂದ ನಿಮ್ಮ ಈ ಹೋರಾಟಕ್ಕೆ ಕಾಟಿಪಳ್ಳವರೇ ಕೇಳಿ, ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಉಂಟು. ಸತ್ಯ ನನಗೆ ದೂರ ಇತ್ತು. ನಾವು ಇಲ್ಲಿ ಸಾಸ್ತಾನದಲ್ಲಿ ಆದಾಗಲೂ ಕೂಡ ನಾನು ಹೋರಾಟಕ್ಕೆ ಪ್ರತಿ ದಿನವೂ ಹೋಗಿದ್ದೇನೆ. ಖಂಡಿತ ಒಂದಲ್ಲ ಒಂದು ದಿನ ನಾನು ಫ್ರೀ ಮಾಡಿಕೊಂಡಾದ್ರೂ ನಾನು ಖಂಡಿತ ಬಂದೇ ಬರ್ತೇನೆ ಅಲ್ಲಿ ಹೋರಾಟಕ್ಕೆ. ಬೆಂಬಲವೇ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಈಗ ನಾಳೆ ಕನ್ನಡ ರಾಜ್ಯೋತ್ಸವ ಕುವೆಂಪು ಒಂದು ಹಾಡು ಹೇಳಿದ್ದಾರೆ, ಸತ್ತಂತಿಹರನ್ನು ಬಡಿದೆಚ್ಚರಿಸು ಅಂತ. ಈಗ ಇವರೆಲ್ಲ ಮಲಗಿದವರನ್ನು ಎಬ್ಬಿಸಬಹುದಂತೆ, ಮಲಗಿದಾಗ ನಟಿಸುವವರನ್ನು ಎಬ್ಬಿಸಲಿಕ್ಕಾಗುದಿಲ್ಲ. ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಏನಂತ, ಎಲ್ಲ ಅಲ್ಲಿ ಯಾರು MLA ಇದ್ದಾರೆ, ಸಚಿವರಿದ್ದಾರೆ, ಮತ್ತೆ ನಳಿನ್ ಕುಮಾರ್ ಕಟೀಲ್, ಮತ್ತೆ ನಮ್ಮ ಹೋರಾಟಗಾರರು, ಇವರೆಲ್ಲ ಕರೆದು ನಾಳೆ ಕನ್ನಡ ರಾಜ್ಯೋತ್ಸವ ಅಲ್ಲ, ಅವರಿಂದ ಬಾಯಲ್ಲಿ ಕರೆಕ್ಟ್ ಸತ್ಯವನ್ನು ಹೊರಡಿಸುವಂತ ಕೆಲಸ ಮಾಡ್ಬೇಕು ನೀವು. ಮುಖಾಮುಖಿಯಾಗಿ ಮಾತಾಡಿ ಇವರೆಲ್ಲ, ಆವಾಗ ನಮ್ಗೂ ಸಾರ್ವಜನಿಕರಿಗೆ ಗೊತ್ತಾಗ್ತದೆ. ಯಾಕಂದ್ರೆ ಈಗ ನೋಡಿ, ಬಿಜೆಪಿಯ ಇದಕ್ಕೂ ಡ್ಯಾಮೇಜ್ ಆಯ್ತು ನೋಡಿ. ಇದನ್ನು ಕಾಡು ಕೆಲವರಿಗೆ ಮಾಡಿ ಮೋದಿಯವರಿಗೆ ಕಳಿಸುವಂತ ಕೆಲಸ ಕೂಡ ನಾಳೆ ನಾವು ಮಾಡ್ಬೇಕು. ಅದೊಂದು ನನ್ನದೊಂದು ಉದ್ದೇಶ. ಮತ್ತೆ ಪಾಪ ಮುನೀರ್ ಕಾಟಿಪಳ್ಳ ಅವರನ್ನು ನೋಡುವಾಗ ನಮ್ಗೆ ಬೇಜಾರಾಗುತ್ತೆ ಸರ್. ಪಾಪ ಅವತ್ತಿಂದ ಇವತ್ತುವರೆಗೆ ಅವರೊಂದು ಎಷ್ಟು ಹೋರಾಡಿದಾರೆ ಅಂತ. ಆಕ್ಚುಲಿ ನಾನು ನಿಜವಾದ ಒಂದು ಬಿಜೆಪಿ ಕಾರ್ಯಕರ್ತ. ನಂಗೆ ಅವರ ಇದರಲ್ಲಿ ಇವತ್ತಿಗೂ ನೋವಿದೆ. ಯಾಕೆಂದ್ರೆ ಒಂದು ಜನ ನೋಡಿ ಗುಣಕ್ಕೆ ಮತ್ಸರ ಪಡ್ಬಾರ್ದು. ಮತ್ತೆ ಯಾವುದೇ ಒಳ್ಳೆ ಕೆಲಸ ಇದ್ರೆ ಯಾವುದೇ ಪಕ್ಷಾತೀತವಾಗಿ ನಾವು ಬೆಂಬಲಿಸಬೇಕು. ಯಾಕೆಂದ್ರೆ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ. ಯಾಕೆಂದ್ರೆ ನಾವೊಂದು ನಮ್ಮಲ್ಲಿ ಒಗ್ಗಟ್ಟಿಲ್ಲದಿದ್ರೆ ಹೇಗೆ ನೋಡಿ, ಇದು ನಮ್ಗೆ ಎಂತ ಗೊತ್ತಾ ಬೇಜಾರಾಗುದು. ಈಗ ನೋಡಿ, ಇವರಿಂದಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಯ್ತಲ್ಲ, ಆ ಡ್ಯಾಮೇಜ್ ಯಾರು ತುಂಬಿಸ್ತಾರೆ? ಅದನ್ನು ಅವರಲ್ಲಿ ಕೇಳ್ಬೇಕಲ್ಲ ನಾವು. ಅದಕ್ಕೆ ನಾನು ಹೇಳಿದೆ, ಪ್ರಧಾನಮಂತ್ರಿಗೆ ಡೈರೆಕ್ಟ್ ಇದು ಹೋಗಿ ವಿಚಾರ. ಓಕೆ ಎಸ್ ಸರ್, ಥ್ಯಾಂಕ್ ಯು. ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಮುನೀರ್ ಕಾಟಿಪಾಳ್ ಅವರೇ, ಒಂದ್ಸಲ ಸಾಫ್ಟ್ ಕಾರ್ನರ್ ಇದೆ ಕರಾವಳಿ ಭಾಗದ ಜನರಿಗೆ, ಆದ್ರೂ ಕೂಡ ಬೇಡ ದುರಂತ ನಾಯಕ ಅಂತ ನಾನು ಈ ಒಂದು ಅವರ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇದೆ, ದೇಹ ಕೃಷಿ ಆಗಿದೆ ಅವರದ್ದು. ಏನ್ ಹೇಳ್ತೀರಾ ಮುನೀರ್ ಕಾಟಿಪಾಳ್ ಅವರೇ? ಇಲ್ಲ, ನಾವು ಒಂದು ಸಾಮಾಜಿಕವಾದಂತ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬೇಕು. ರಾಜಕೀಯ ಚಿಂತನೆಗಳನ್ನು ಹೊಂದ್ಕೊಂಡು ಜನರ ಮಧ್ಯೆ ಕೆಲಸ ಮಾಡ್ತೀವಿ ಅಂತ ಬಂದ ಮೇಲೆ ನಾವು ನಮ್ಮ ವೈಯಕ್ತಿಕ ಬದುಕಿನ ಲಾಭ ನಷ್ಟಗಳನ್ನು ಜಾಸ್ತಿ ಲೆಕ್ಕ ಹಾಕುವ ಹಾಗಿಲ್ಲ. ಮೊನ್ನೆ ಕೂಡ ಈ ಪ್ರತಿಭಟನೆಯ ಸಂದರ್ಭದಲ್ಲೇ ಹಿಂದಿನ ದಿವಸ, ಅನಿರ್ದಿಷ್ಟ ಧರಣಿ ಹಿಂದಿನ ದಿವಸ ನನ್ನ ನಾದಿನಿ ಮದುವೆ ಆಯ್ತು, ಗೊತ್ತಾಯ್ತಲ್ಲ. ಮದುವೆಯಲ್ಲಿ ಒಂದು ಭಾಗವಹಿಸೋದು ಬಿಟ್ರೆ ಅದ್ರ ಆ ಕಡೆ ಈ ಕಡೆ ಯಾವ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸ್ಲಿಕ್ಕೆ ಆಗ್ಲಿಲ್ಲ. ಹಾಗೆಂತ ಹೇಳಿ ನಾವು ಸಾರ್ವಜನಿಕ ಜೀವನಕ್ಕೆ ಬಂದವರು ನಾವು ಆ ನೆಪಗಳನ್ನು ಹೇಳಬಾರ್ದು. ಜನ ನಮ್ಮನ್ನು ನಂಬಿದ್ದಾರೆ. ಈಗ ಅವರನ್ನು ಗೆಲ್ಲಿಸಿರುವವರಿಗೆ ಆ ಬದ್ಧತೆ ಇಲ್ಲದೆ ಇರ್ಬೋದು, ಆದ್ರೆ ರಾಜಕೀಯ ಅನ್ನುವಂಥದ್ದು ಆ ಬದ್ಧತೆಯನ್ನು ಬೇಡ್ತದೆ. ರಾಜಕೀಯ ಕಾರ್ಯಕರ್ತರನ್ನು ಚುನಾವಣೆಗೆ ನಿಲ್ತೀವೋ ಇಲ್ವೋ, ರಾಜಕೀಯ ಪಕ್ಷಗಳಲ್ಲಿ ಗುರುತಿಸ್ಕೊಳ್ತೀವೋ ಇಲ್ವೋ ಬೇರೆ, ಆದ್ರೆ ಇದೆಲ್ಲವೂ ಕೂಡ ರಾಜಕೀಯವೇ. ಅದರಿಂದ ಆ ಬದ್ಧತೆಯನ್ನು ನಾವು ತೋರಿಸಲಿಲ್ಲ ಅಂದ್ರೆ ನಾವು ಜನರಿಗೆ ಏನು ಮಾಡೋಕ್ಕಾಗಲ್ಲ. ಜನ ಅದನ್ನು ನಮ್ಮನ್ನ ಎಷ್ಟು ವಿಶ್ವಾಸ ಇಡ್ತಾರೋ, ಎಷ್ಟು ಬೆಂಬಲಿಸ್ತಾರೋ ಸೆಕೆಂಡ್ರಿ, ಗೊತ್ತಾಯ್ತಲ್ಲ. ಇದು ಈಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟು ಜನ ಎಲ್ಲವನ್ನು ಕಲ್ಕೊಂಡಿಲ್ಲ. ಮಹಾತ್ಮ ಗಾಂಧೀಜಿ ಅಂತವರು ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದವರು, ಬ್ಯಾರಿಸ್ಟರ್ ಆಗಿದ್ದವರು, ಆಫ್ರಿಕಾವನ್ನು ಇಲ್ಲಿ ಬಿಟ್ಟು ಬಂದು ಬರಿಮೈಯಲ್ಲಿ ಇಡೀ ದೇಶ ತಿರುಗಿ ಏನೇನೋ ಮಾಡಿದ್ರು. ಭಗತ್ ಸಿಂಗ್ ನಂತ ಹುಡುಗರು ತಮ್ಮ ಪ್ರಾಣವನ್ನೆತ್ತಿದ್ರು ಅಲ್ವಾ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅಮರಸುಲ್ಯ ದಂಗೆ ನೇತೃತ್ವ ವಹಿಸಿಕೊಂಡವರು ಇದೇ ಬಿಕರ್ನಕಟ್ಟೆಯಲ್ಲಿ ದಿನಗಟ್ಟಲೆ ಅವರ ಹೆಣವನ್ನು ನೇತು ಹಾಕಿದ್ರು. ಕೈಯೂರು ಹೋರಾಟಗಾರರು ಮಂಗಳೂರಿನ ಜೈಲಿನಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾದ್ರು. ಇದೆಲ್ಲವನ್ನ ಬಯಸ್ತದೆ. ಅದರಿಂದಾಗಿ ನಾವು ಆ ಬದ್ಧತೆಯನ್ನು ಇವತ್ತು ಇಟ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಅದರಿಂದಾಗಿ ಮುನೀರ್ನನ್ನು ನೋಡಿ ಬೇಸರ ಅನಿಸ್ತದೆ ಅನ್ನುವಂಥದ್ದಲ್ಲ.
ಗೊತ್ತಾಯ್ತಲ್ಲ. ನಾವು ಇವರು ಪರಿವರ್ತನೆಯನ್ನ ತರುವ ಪ್ರಯತ್ನವನ್ನು ಮಾಡಬೇಕು. ರಾಜಕೀಯದಲ್ಲಿ ಏನು ಈಗ ಕೊಳೆತ ನಾಡ್ತಾ ಇದೆಯಲ್ಲ, ಜಡ್ಡುಗಟ್ಟಿದೆಯಲ್ಲ, ಅದನ್ನ ಸ್ವಲ್ಪ ಚಲನಶೀಲಗೊಳಿಸ್ಲಿಕ್ಕೆ ನಾವೆಲ್ಲರೂ ಸೇರಿ ಏನಾದ್ರು ಪ್ರಯತ್ನವನ್ನು ಮಾಡಬೇಕು. ನನ್ನ ಆಸೆ ಏನು, ನಮ್ಮ ನಿರೀಕ್ಷೆ ಏನು, ನಾನು ಮುನೀರ್ನಾಳೆ MLA ಆಗ್ತಾನೆ MP ಆಗ್ತಾನೆ ಅನ್ನುವಂತ ರೀತಿಯಲ್ಲ ಅದು. ಕನಿಷ್ಠ ಇಂಥ ಹೋರಾಟಗಳ ಮೂಲಕ ಜನ ಅವ್ರು ಹೇಳಿದ್ರಲ್ಲ, ಸತ್ತಂತಿಯವರನ್ನ ಬಡಿದೆಬ್ಬಿಸುಂಟು ನಾಳೆ November 1, ಆ ರೀತಿ ಜನರನ್ನ ಈ ರೀತಿ ನರಸತ್ತವರಾಗಿ ಮಾಡಿಟ್ಟಿರುವಂತ ವ್ಯವಸ್ಥೆಯಲ್ಲಿ ನಾವೇನಾದ್ರೂ ಬಡಿದು ಎಚ್ಚರಿಸಿ ಅವರನ್ನು ಎಬ್ಬಿಸಿ ನಿಲ್ಲಿಸಿದ್ರೆ ನಮ್ಮ ಜಿಲ್ಲೆಯ ಅಥವಾ ನಮ್ಮ ತುಳುನಾಡಿನ ರಾಜಕಾರಣ ಒಂದಿಷ್ಟು ಜನಪರ ದಿಕ್ಕಿನ ಹತ್ರ ಹೊರಳ್ಬಹುದು ಅನ್ನುವಂತ ಆಸೆ. ಅದರಿಂದಾಗಿ ನಾಳೆ ನಾನು ಏನಾಗ್ತೀನಿ ಅನ್ನುವಂಥದ್ದು ನನಗೆ ಪ್ರಶ್ನೆ ಅಲ್ಲ, ನಾಳೆ ನಮ್ಮ ಸಮಾಜ ಏನಾಗ್ತದೆ ಅನ್ನುವಂತ ಆತಂಕ, ಕಳಕಳಿ ನಮ್ದು. ಅದಕ್ಕೆ ಏನಾದ್ರೂ ಕೊಡುಗೆಯನ್ನು ನಾವು ಕೊಡುವಂತ ಪ್ರಯತ್ನ ಈ ಹೋರಾಟಗಳು ಕೂಡ. ಅದರಿಂದಾಗಿ ನಾನು ದುರಂತವ ಇನ್ನೊಂದು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಖುಷಿ ಇದೆ, ನನಗೆ ಖುಷಿ ಇದೆ. ಪ್ರಶ್ನೆ ಬಂತು ಅಂತ ಬಂದಾಗ ಬಹುಶಃ ನಮ್ಮ ಕರಾವಳಿ ಭಾಗದ ತುಳುನಾಡು ತಮ್ಮ ನೋಡಿದ್ರೆ ಬಹಳ ವರ್ಷಗಳಿಂದ ನೋಡಿದ್ದಾರೆ ಈ ಒಂದು ಸಾಮಾಜಿಕ ಜೀವನದಲ್ಲಿ, ಈ ಒಂದು ಹೋರಾಟಗಾರರ ಜೀವನದಲ್ಲಿ ಯಾವ ರೀತಿ ಅಂತ ಬಂದಾಗ ಇಲ್ಲಿ ಪ್ರತಿಯೊಬ್ರು ಮನೆಗಳಲ್ಲಿ ಅಂದ್ರೆ ಬೀಡಿ ವಿಚಾರದಿಂದ ಹಿಡಿದು, ಬೀಡಿ ಕಾರ್ಮಿಕರ ವಿಚಾರದಿಂದ ಹಿಡಿದು, ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಬಹಳಷ್ಟು ಜನರು ಬಹುಶಃ ಬೀಡಿ ಕಾರ್ಮಿಕರೇ, ಬೀಡಿ ಕಟ್ಟುವವರೇ ನಿಮ್ಮ ಜೊತೆ ಇದ್ದಿದ್ರೆ ಬಹುಶಃ ಏನೋ ಆಗ್ತಾ ಇದ್ರು. ಅಂದ್ರೆ ಯಾರು ಕೂಡ ತಮ್ಮ ಜೊತೆ ಇರಲೇ ಇಲ್ಲ. ಅವರಿಗೆ ಸೌಲಭ್ಯವನ್ನು ತೆಗೆದುಕೊಟ್ರಿ, ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಬಂದಾಗ ನ್ಯಾಯವನ್ನು ತೆಗೆದುಕೊಟ್ರಿ, ಹೋರಾಟಕ್ಕೆ ಧುಮುಕಿದ್ರಿ, ಎಲ್ಲವೂ ಕೂಡ ಆಯ್ತು. ಆದ್ರೆ ಇದನ್ನ ಕೇಳ್ತಾರೆ, ಗೊತ್ತಿದೆ ಒಂದಷ್ಟು ಕೇಸುಗಳನ್ನು ಹಾಕೊಂಡ್ರು. ಜನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಇದನ್ನ ಯಾವತ್ತೂ ಕೂಡ ಗೊತ್ತಿದೆ, ಆಗಲ್ಲ ಅಂತ ಹೇಳಿ. ಅಲ್ಲ, ಈ ವಿಚಾರವನ್ನು ಯಾವತ್ತೂ ನಾನು ಹೇಳ್ತಾ ಇದ್ದೇನೆ ಅವರಿಗೆ, ನೀವು ಕೇಸ್ ನಡೆಸೋ ನಾನು ಮೈ ಮೇಲೆ ಕೇಸ್ ಹಾಕೊಳ್ತಾರೆ, ಇಷ್ಟೆಲ್ಲ ಇದೆ. ಆದ್ರೆ ಇಲ್ಲಿ ಜನಕ್ಕೆ ಯಾಕೆ ಅರ್ಥ ಆಗಲ್ಲ? ಈಗ ಆ ಪ್ರಶ್ನೆ, ಆ ಉತ್ತರವನ್ನು ಜನ ಕೊಡ್ಬೇಕು. ಅಲ್ಲ, ಕೆಲವರು ಹೇಳ್ತಾರೆ ಇಲ್ಲ ಮುನೀರ್ ಎಡ್ಡೆ ಜನ ಆಂಡಲ ಬೋರ್ಚಿ ಅಂತ ಹೇಳ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಅದು ಜನರ ಮನಸ್ಥಿತಿ. ಈಗ ಅವರು ನಮ್ಮ ಸಮಾಜವನ್ನ ಇವತ್ತು ಜಾತಿವಾದ, ಧರ್ಮಾಂಧತೆ, ದ್ವೇಷ, ದುಡ್ಡು ಇದೆಲ್ಲವೂ ಕೂಡ ಪ್ರಭಾವಿಸಿದೆ. ಸಮಾಜವೇ ಆ ರೀತಿಯಲ್ಲಿ ಇವತ್ತು ರೂಪುಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ಆ ಸಮಾಜದ ಒಳಗಡೆ ಇರುವಂತ ಜನಗಳು ಬೇರೆ ಬೇರೆ ಕಾರಣಕ್ಕಾಗಿ ನಮ್ಮನ್ನ ತಿರಸ್ಕರಿಸುವಂತಹದ್ದು ಅಥವಾ ನಮ್ಮಿಂದ ಅಂತರವನ್ನ ಕಾಯ್ದುಕೊಳ್ಳುವಂತಹದ್ದು ಸಹಜ. ಅದು ಅದರಲ್ಲಿ ನನಗೇನು ಅವರ ಜನರ ತಪ್ಪು ಅಂತ ನಾನು ನೇರವಾಗಿ ಅವರ ಮೇಲೆ ಆರೋಪವನ್ನ ಮಾಡಲಾರೆ. ಯಾಕೆಂದ್ರೆ ವ್ಯವಸ್ಥೆ ಆಗಿದೆ. ಜಾತಿಗಳು ಎಷ್ಟು ಈಗ ನಮ್ಮಲ್ಲಿ ಬಳಕೆ ಆಗ್ತಾ ಇದೆ ಅಂತ ನೋಡ್ತೀವಿ. ಏನಾದ್ರೂ ಆದ್ರೆ ಕೊನೆಗೆ ಅವರ ಜಾತಿಯವರ ಬೆಂಬಲಕ್ಕೆ ನಿಲ್ಬೇಕು ಅಂತ. ಯಾಕೆ ಸಮಾಜ ಯಾಕೆ ನಿಲ್ಬಾರ್ದು? ಎಲ್ಲರ ಪರವಾಗಿ ಮಾತಾಡುವಾಗ ಒಂದು ಜಾತಿ, ಮೊನ್ನೆ ಪ್ರತಿಭಾ ಕುಲಾಯಿ ಪ್ರಶ್ನೆ ಬಂದಾಗ ಕೊನೆಗೆ ಜಾತಿ ಸಂಘಟನೆಗಳು ಬರ್ಬೇಕಾಯ್ತು. ಯಾಕೆ ಬರ್ಬೇಕು? ವಿಷಯ ಟೋಲ್ ಗೇಟ್ ಇದ್ದು ಸಾರ್ವಜನಿಕರದ್ದು, ಅವಾಗ ಎಲ್ಲಾ ಸಮಾಜದವ್ರು ಬರ್ಬೇಕು. ಆದ್ರೆ ಈ ಸಮಾಜ ಯಾವ ರೀತಿ ಇದೆ ಅಂತ ಮುನೀರ್ ಅಂದಾಗ ಯಾಕೆ ಅಂತ ಕೇಳ್ತೀರಿ. ಈ ಕೇಳುವಾಗ ಇನ್ನು ಒಂದು ಕಾರಣ ಇದೆ. ಮುನೀರ್ ಒಬ್ಬ ಮುಸ್ಲಿಂ ತಂದೆ ತಾಯಿಗೆ ಹುಟ್ಟಿದವನು, ಭಿನ್ನ ಧರ್ಮದವನು. ಒಂದು ಧರ್ಮದವನಿಗೆ ಅವನು ನಮ್ಮವ ಅಂತ ಅನಿಸಿದ್ರೆ ಇನ್ನೊಂದು ಧರ್ಮದವರಿಗೆ ಅವನು ನಮ್ಮವ ಅಲ್ಲ ಅಂತ ಅನಿಸ್ತದೆ. ಅಂತ ಒಂದು ವಾತಾವರಣವನ್ನು ಇಲ್ಲಿಯ ರಾಜಕಾರಣ ಇವತ್ತು ನಿರ್ಮಾಣ ಮಾಡಿದೆ. ಆದ್ರಿಂದಾಗಿ ದುಡ್ಡು ಇಲ್ಲ, ಬೈಕಲ್ಲಿ ಓಡಾಡುವವನು ಎಷ್ಟು ದೊಡ್ಡ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳಿದೆ. ಇಂಥದ್ದೆಲ್ಲ ಸಾವಿರ ಇದೆ. ಅದರಿಂದಾಗಿ ನಾವು ಈಗ ಸದ್ಯಕ್ಕೆ ಅಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಕೂರುವಂಥ ಸಮಯ ಅಲ್ಲ. ನಾವು ಏನಾದರೂ ಮಾಡಬೇಕು. ಅಸಹಾಯಕತೆಯಿಂದ ಜನ ಇವತ್ತು ನರಳ್ತಾ ಇದ್ದಾರೆ. ಅವರ ಕಷ್ಟಕ್ಕೆ ಯಾರು ಬರುವವರಿಲ್ಲ. ಒಂದು ಟೋಲ್ನ ಪ್ರಶ್ನೆ ಅಲ್ಲ, ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಯಾರಿಗಾದ್ರೂ ರೋಗ ರುಜಿನ ಬಂದ್ರೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ತಲೆ ಮೇಲೆ ಒಂದು ಸಣ್ಣ ಸೂರು ಕಟ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಜನರ ಬದುಕಿಗೆ ನೇರ ಪೆಟ್ಟುಗಳು ಬೀಳ್ತಾ ಇದೆ. ಆದ್ರಿಂದ ಇಂಥ ಅಸಹಾಯಕ ಜನರಿಗೆ, ಹತಾಶ ಜನರಿಗೆ ಏನಾದ್ರೂ ಮಾಡುವಂತಹ ಒಂದು ವಿಭಾಗ ಹುಟ್ಟಿ ಬರ್ಬೇಕಲ್ಲ. ಸ್ವಾತಂತ್ರ್ಯ ಹೋರಾಟ ಸುಮ್ನೆ ಬೆಳೆದು ಬರ್ಲಿಲ್ಲ ಅಲ್ಲ. ಭಾರತ ದೇಶದಲ್ಲಿ ಆವಾಗ್ಲೂ ಕೂಡ ಜನ ಇದೇ ರೀತಿ ಮೌನಕ್ಕೆ ಶರಣಾಗಿದ್ರು ಶತಮಾನಗಳ ಕಾಲ. ಆಮೇಲೆ ಕೊನೆಗೆ ಸ್ವಾತಂತ್ರ್ಯ ಹೋರಾಟ ಆರಂಭ ಮಾಡಿದವರು ಯಾರು? ಸ್ವಾತಂತ್ರ್ಯ ಸಿಕ್ಕಿದಾಗ ಅವರ ಮೊಮ್ಮಕ್ಕಳು ಕೂಡ ಎಷ್ಟೋ ಜನ ತೀರ್ಕೊಂಡಿದ್ರು. ಅಷ್ಟು ದೀರ್ಘ 200 ವರ್ಷಗಳ ಕಾಲ ನಡೆದಿತ್ತಲ್ಲ. ಅದರಲ್ಲೂ ಕೂಡ ನಾವು ಗುರುತಿಸುವಂತಹ 1857 ಫಸ್ಟ್. ಆ ನಂತರ ಒಂದು ಶತಮಾನ ನಂತರ ಸ್ವಾತಂತ್ರ್ಯ ಬಂತು. ಅದಕ್ಕಿಂತ ಹಿಂದೆನೂ ಕೂಡ ಹೋರಾಟಗಳು ನಡೆದಿದೆ. ನಮ್ಮ ಅಮರ ಸುಲ್ಯದಂಗೆ ಅದಕ್ಕಿಂತ 20 ವರ್ಷ ಹಿಂದೆ ನಡೆದಿರುವಂತಹದ್ದು. ಆದ್ರಿಂದಾಗಿ ಅಷ್ಟು ದೀರ್ಘಕಾಲ ಬೇಕಾಯ್ತು ಜನರನ್ನು ಎಬ್ಬಿಸ್ಲಿಕ್ಕೆ. ಅದರಿಂದಾಗಿ ಇದು ಕೂಡ ಈಗ ಕೂಡ ಭಾರತ ದೇಶ, ನಮ್ಮ ಸಮಾಜ ಅಂತ ಒಂದು ಚಳವಳಿಯನ್ನ ಬೇಡ್ತಾ ಇದೆ, ಅಂತ ಒಂದು ಪರಿವರ್ತನೆಯನ್ನು ಬೇಡ್ತಾ ಇದೆ. ಅದಕ್ಕಾಗಿ ನಾವು ನಮ್ಮ ಕೊಡುಗೆಯನ್ನು ಕೊಡ್ತಾ ಇದ್ವಿ. ಜನ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಅವರಿಗೆ ಪೂರಕವಾಗಿ ಹೇಳೋದಿದ್ರೆ, ನಮಗೆ ಪ್ರಜಾಪ್ರಭುತ್ವ ಬಂದು ಎಷ್ಟು ವರ್ಷ ಆಯ್ತು? 47ರಲ್ಲಿ. ಅಮೆರಿಕದ ನೋಡಿದಾಗ 200-250 ವರ್ಷ ಆಯ್ತು. ಆದ್ರೆ ನಮ್ಮ ಜನ, ಮುನೀರ್ ಹೇಳಿದ ವಿಚಾರದಲ್ಲಿ ನೋಡೋದಿದ್ರೆ, ನಮ್ಮ ಜನ ಪ್ರಜಾಪ್ರಭುತ್ವದ ಇನ್ನೂ ಕೂಡ ನೈಜ ಪ್ರಜಾಪ್ರಭುತ್ವವನ್ನು ಅನುಭವಿಸಬೇಕಾದ್ರೆ, ಅರ್ಥೈಸ್ಕೊಳ್ಳಿ ಇನ್ನೂ ಕಾಲ ಬೇಕಾಗತ್ತೆ.
ಅದನ್ನು ಅರ್ಥೈಸಬೇಕಾಗಿದ್ರೆ ಎಷ್ಟೋ ಜನ್ಮ ಎತ್ತಬೇಕು. ಇನ್ನೊಂದು ಏನಾಗಬೇಕಾಗಿದೆ ಅಂದರೆ ನಮ್ಮಂಥ ಈಗ ಮುನೀರಂಥವರು ಅಥವಾ ನಮ್ಮಂಥವರು ಅಡ್ವೊಕೇಟ್ಸ್ ಬೇರೆ ಬೇರೆ ವರ್ಗದ ಜನರು ಇದನ್ನು ಜನರಿಗೆ ಮನವರಿಕೆ ಮಾಡಲಿಕ್ಕೆ ತಮ್ಮ ಜೀವನ ತೆಗಿಬೇಕಾಗತ್ತೆ, ತಮ್ಮ ಸಮಯವನ್ನು ವ್ಯಯ ಮಾಡಬೇಕಾಗಿದೆ. ನಾವು ಸಾರ್ವಜನಿಕ ಜೀವನಕ್ಕೆ ಬಂದಾಗ ನಾವು ಅವರು ಹೇಳಿದಾಗೆ ಯಾವುದೋ ಒಂದು ಹೋರಾಟ ಅಂತ ಇಳಿದಾಗ ನಾವು ನಮ್ಮ ಮನೆಯಿಂದ ಎಷ್ಟು ಖರ್ಚು ಮಾಡ್ತೇವೆ, ಅವರ ಭಾಳ ನೋವು ಈ ಸಂದರ್ಭ ನಾವು ಹೇಳಬೇಕಾಗುತ್ತೆ. ಭಾಳ ನಮಗೆ ಮೊನ್ನೆ ನೋವಾದದ್ದು, ಮೊನ್ನೆ ಅಷ್ಟು ದೊಡ್ಡ ಪ್ರತಿಭಟನೆ ಆದಮೇಲೆ ಮುನೀರ್ ಹಣ ತಗೊಂಡಿದ್ದಾರೆ, ಎಷ್ಟು ನೋವಾಗ್ತದೆ. ಇಷ್ಟು ಜನ ಇದ್ದೇವೆ ಹೋರಾಟದಲ್ಲಿ, ನಮ್ಮ ಅಕೌಂಟನ್ನು ನಾವು ಓಪನ್ ತೋರಿಸ್ತೀವಿ. ಈಗ ನಾನು ಅಡ್ವೊಕೇಟ್, ನನ್ನ ಇನ್ಕಮ್ ಟ್ಯಾಕ್ಸ್ ನಾನು ಫೈಲ್ ಮಾಡ್ತೇನೆ, ನಮಗೇನು ತೊಂದರೆ ಇಲ್ಲ. ನಾನು ಆಫೀಸ್ ಬಂದು ಕೂತಾಗ ಕ್ಲೈಂಟ್ ಬರ್ತಾರೆ, ಹಣ ಕೊಡ್ತಾರೆ. ಮುನೀರ್ಗೆ ಯಾರು ಕೊಡ್ತಾರೆ? ಅದು ಇನ್ನೊಬ್ಬರು ಹೋಟೆಲ್ ನಾವು ಇರ್ತಾನೆ. ಇಷ್ಟೆಲ್ಲ ಮಂದಿ ಇದ್ದೀವಿ. ನಾವು ನೈಜ ಕಾಳಜಿಯಿಂದ 4 ಮಂದಿಗೆ ತೊಂದರೆ ಆಗ್ತದೆ, ಸಮಾಜಕ್ಕೆ ತೊಂದರೆ ಆಗ್ತದೆ. ನಮ್ಮ ಜನಪ್ರತಿ ಅಲ್ಲಿ ಹೋದಾಗ ನಮಗೆ ಮೋಸ ಮಾಡಿದ್ದಾನೆ, ಇಲ್ಲಿ ಏನೋ ಹೇಳಿ ರಂಗಾಗಿ ಹೇಳಿ ಹೋಗಿದ್ದಾರೆ, ಮತ ಪಡ್ಕೊಂಡಿದ್ದಾರೆ. ನಾವು ಅದನ್ನು ನಮ್ಮ ಬೇಡಿಕೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇಲ್ಲ ನಾವು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರು ದುಡ್ಡು ಕೊಟ್ಟು ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸಿಕೊಂಡು ಒಂದು ಆರೋಪ ಮಾಡ್ತಾರೆ. ಆ ಆರೋಪವನ್ನು ಹೌದು ಅಂತ 1 ಲಕ್ಷ ಅಂತ ಹೇಳಿದಾಗ ಕೋಟಿ ಅಂತ ಹೇಳಿ ಜನ ಹೌದು ಅದಕ್ಕೆ ಕಿವಿ ಕೊಡ್ತಾರೆ. ಈ ನಂಬುವಂಥ ವರ್ಗ ಇದೆಯಲ್ಲ ಅಲ್ಲಿ ಇರುವಂಥದ್ದು, ಅದು ನಂಬುವಂಥ ವರ್ಗ ಜಾಸ್ತಿ ಇದ್ದಷ್ಟು ಕಾಲ ನೈಜ ಪ್ರಜಾಪ್ರಭುತ್ವ ಸಿಗಲ್ಲ. ನೈಜ ಪ್ರಜಾಪ್ರಭುತ್ವ ಸಿಗ್ಬೇಕಾ? ಜನರನ್ನ ವಿಚಾರಕ್ಕೆ ಒಳಗೊಳ್ಬೇಕು, ಜನ ತಮ್ಮ ಕೋಮು ಭಾವನೆಯಿಂದ ಹೊರಗೆ ಬರಬೇಕು, ಜನ ತಮ್ಮ ಧರ್ಮದಿಂದ ಹೇಳ್ತಾ ಇಲ್ಲ, ಧರ್ಮದ ಅಮಲಿಂದ ಹೊರಗೆ ಬರಬೇಕು. ಮತ್ತೆ ಪ್ರಜಾಪ್ರಭುತ್ವ ಮತ್ತು ಶಕ್ತಿ ಏನು ಅದನ್ನು ತಿಳ್ಕೊಳ್ಬೇಕು. ಮುನೀರ್ ಈಗ ಕೆಲವು ಶಬ್ದ ಹೇಳಿದ್ರು, ಬೀಡಿ ಕಾರ್ಮಿಕರು, ಅದು ಅನಾರೋಗ್ಯ ವಿಚಾರದಲ್ಲಿ ಎಲ್ಲ ವರ್ಗದವರನ್ನು ನೋಡ್ಕೊಂಡು ಬಂದಿದ್ದಾರೆ. ಎಲ್ಲ ವರ್ಗದವರನ್ನು ನೋಡ್ಕೊಂಡು ಬಂದವ ಅಲ್ಲಿ ಆ ದೇವಸ್ಥಾನದಲ್ಲಿ ಇರಬೇಕು. ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡುವಂಥದ್ದೇನೋ, ಚರ್ಚೆ ಮಾಡುವಂಥದ್ದೇನೋ. ನಾಳೆ ಇದೇ ಒಂದು ಹೈವೇ ಆ್ಯಕ್ಟ್ ಇರುತ್ತೆ. ಆ ಹೈವೇ ಆ್ಯಕ್ಟನ್ನು ಬಂದಾಗ ಜನ ಹೋಗ್ತಾರೆ. ಯಾರು ಹೋಗ್ತಾರೆ? ಒಬ್ಬ 2 ವೀಲರಲ್ಲಿ ಹೋಗ್ತಾನೆ, 3 ವೀಲರಲ್ಲಿ ಹೋಗ್ತಾನೆ, ಒಂದು 20 ಕಿಲೋಮೀಟರ್ ವ್ಯಾಪ್ತಿ ಏನೋ. ಇಷ್ಟೆಲ್ಲ ವಿಚಾರಗಳನ್ನು ಆ ನೋವು ತಿಳ್ಕೊಂಡವ. ಯಾಕೆ ಕಾನ್ಸ್ಟಿಟ್ಯೂಷನಲ್ಲಿ ಎಜುಕೇಷನ್ ಹೇಳಿಲ್ಲ. MLA ಆಗಬೇಕಾದ್ರೆ ಏನು ಹೇಳಿದ್ದಾರೆ ಅಂದರೆ, ಮೂಲ ತತ್ವ ಏನಂದರೆ ಒಬ್ಬ ಎಡ್ಯುಕೇಟ್ ಆಗಿರಬೇಕು, ವೈದ್ಯ ಆಗಬೇಕಂತ ಹೇಳಲಿಲ್ಲ. ಮೂಲ ತತ್ವ ಬಹಳ ಉತ್ತಮವಾಗಿ ಹೇಳಿದ್ದಾರೆ. ಮೂಲ ತತ್ವ ಏನಂದರೆ ಆತ ಸಮಾಜದಿಂದ ಬೇರಿನಿಂದ ಮೇಲೆ ಬರಬೇಕು, ಮೂಲದಿಂದ ಸಮಸ್ಯೆಗಳನ್ನು ಅರಿತು ಮೇಲೆ ಬಂದವ ಇಲ್ಲಿ ನಾಯಕ ಆಗಬೇಕು. ಅದು ಬಿಡಿ ಸರ್, ಈಗ ಬಹಳಷ್ಟು ಕಡಿಮೆ ಅಂತ ಅವರು ಇದು. ಹಾಗಾಗಿ ಮುನೀರು ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ಈಸ್ ಫಿಟ್ ಫಾರ್ ಟು ಬಿಕಮ್. ಎಸ್ ಸರ್, ಕೊನೆಯದಾಗಿ ಲಾಸ್ಟ್ ಒಂದು ಕರೆ ಇದೆ. ಅನೇಕ ಜನರು ಕರೆ ಮಾಡ್ತಾ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹೌದು, ಕೇಳ್ತಾ ಉಂಟು. ತಮ್ಮ ಹೆಸರು ಎಲ್ಲಿಂದ ಸರ್? ಉಡುಪಿಯಿಂದ ಜೋಸೆಫ್ ಮಾತಾಡೋದು. ಜೋಸೆಫ್ ಅವರು ಮಾತಾಡಿ ಸರ್, ಮಾತಾಡಿ ಜೋಸೆಫ್ ಸರ್. ಇದಕ್ಕೆ ನಾನು ಮೊದಲಾಗಿ ನಮ್ಮ ಹೋರಾಟಗಾರರಾದಂಥ ಮುನೀರ್ ಕಾಟ್ಪಳ್ಳ ಮತ್ತು ವಕೀಲರು ಮತ್ತು ಪ್ರತಿಭಾ ಕುಳಾಯಿ ಹಾಗೂ ಅಲ್ಲಿ ಭಾಗವಹಿಸುವಂತ ಎಲ್ಲರನ್ನು ಸಹ ಅಭಿನಂದಿಸ್ತೇನೆ. ಮತ್ತು ವಿಶೇಷವಾಗಿ ನಿಮ್ಮ ಮಾಧ್ಯಮ ನಿಮ್ಮನ್ನು ಇದನ್ನು ಈ ಒಂದು ಕಿಚ್ಚನ್ನು ಮನೆ ಮನೆಗೆ ತಲುಪಿಸಿದ್ದೀರಿ, ಇದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಮತ್ತು ಈ ಹೋರಾಟದಲ್ಲಿ ಪಾದಯಾತ್ರೆಯಲ್ಲಿಯೂ ಮೊನ್ನೆ 18 ಸಹ ನಾನು ಭಾಗವಹಿಸಿದ್ದೆ ಮತ್ತು ಇದಕ್ಕೂ ಬರ್ಬೇಕೆಂಬುದಾಗಿ ಮನಸ್ಸುಂಟು. ಆದ್ರೆ ಒಂದು ದಿವಸ ಬರ್ಬೇಕೆಂಬುದಾಗಿದ್ದೆ. ಆದ್ರೆ ಒಂದು ನಂಗೆ ಕಂಡು ಬಂದದ್ದು, ಜನರಲ್ಲಿ ಈ ಒಂದು ಕಿಚ್ಚಿಲ್ಲ. ತಮಗೆ ಸಮಾಜದಲ್ಲಿ ಆಗುವಂತಹ ತಪ್ಪನ್ನು ಎತ್ತಿ ತೋರಿಸುವಂತದ್ದು ಮತ್ತು ಈ ವಿಚಾರದಲ್ಲಿ ಇಲ್ಲಿ ಜನರಿಗೆ ಆಗುವಂತ ಹೋರಾಟ, ಜನರಿಗೆ ಆಗುವಂತ ತಪ್ಪು ಇದು. ಅದರಿಂದ ಜನರು ಇಲ್ಲಿ ಭಾಗವಹಿಸಬೇಕು. ತಾವು ಫೋನಲ್ಲಿ ಮಾತಾಡುವಂತದ್ದು, ಅವರನ್ನು ಅಭಿನಂದಿಸುವಂತದ್ದು ಮಾತ್ರ ಅಲ್ಲ, ಇದರಲ್ಲಿ ಒಂದು ದಿವಸ ಆದ್ರೂ ಸಹ ಅಲ್ಲಿ ಭಾಗವಹಿಸಿ ಇದನ್ನು ಖಂಡಿಸುವಂತದ್ದು ಅದು ಬಹಳ ಪ್ರಾಮುಖ್ಯವಾದದ್ದು. ಇಲ್ಲಿ ಒಂದು ವಿಚಾರ ಇದ್ದು ಕಾಣ್ತದೆ, ನಮ್ಮ ಅಲ್ಲಿ ಎಂಪಿಗಳಾಗ್ಲಿ MLAಗಳಾಗ್ಲಿ ಅವರಿರುವಂತ ಒಂದು ಪಕ್ಷದ ಒಂದು ನಿಲುವು, ಕೊಟ್ಟಂತ ಭರವಸೆಯನ್ನು ಈಡೇರಿಸುವುದರಲ್ಲಿ ಅವರು ವಿಫಲರಾಗಿದ್ದಾರೆ. ಆದ್ರಿಂದ ಇವರ ಭರವಸೆಗಳು ಬಹಳ ಪೊಳ್ಳು ಭರವಸೆಗಳು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಈ ದಿವಸಗಳಲ್ಲಿ ನಾವು ನೋಡ್ತೇವೆ ಕೆಲವು ಸರ್ಕಲ್ಗಳಿಗೆ ನಾಮಕರಣ ಮಾಡುವಂತದ್ದು, ಅದು ರಾತ್ರಿ ಬೆಳಗಾಗುವುದರೊಳಗೆ ಮಾಡ್ತಾರೆ. ಆದರೆ ಈ ಒಂದು ಟೋಲ್ ಗೇಟ್ ಅನ್ನು ರಾತ್ರಿ ಬೆಳಗಾಗುವುದರೊಳಗೆ ಯಾಕೆ ತೆಗಿಲಿಕ್ಕೆ ಆಗುದಿಲ್ಲ? ಇವರ ಕೈಯಲ್ಲಿ ಅಧಿಕಾರ ಉಂಟು. ಮತ್ತು ಗಡ್ಕರಿ ಅವರು ಒಂದು ಹೇಳಿದ್ದಾರೆ, ಅವರು ಲೋಕಸಭೆಯಲ್ಲೇ ಅದನ್ನು ಹೇಳಿದ್ದಾರೆ. ಈ ಒಂದು ಹೋರಾಟದ ಪರಿಣಾಮವಾಗಿ
ಆ ಲೋಕಸಭೆಯಲ್ಲಿ ಸಹ ಅವರು ಈ ಒಂದು ಘೋಷಣೆ ಮಾಡಿದ್ದಾರೆ 60 ಕಿಲೋಮೀಟರ್ ಒಳಗೆ ಒಂದು ಇದು ಇದರ ಫಲಿತಾಂಶ ಅಲ್ಲ. ಮತ್ತು ನಮಗೆ ಒಂದು ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ಇಂಥ ಒಂದು ಹೋರಾಟ ಇರಬೇಕು. ಇದು ನಾವು ಕೆಲವು ಸತಿ ಹೋರಾಟ ರಾಜಕೀಯ ಪಕ್ಷಗಳು ಹೋರಾಟ ಮಾಡ್ತದೆ, ಒಂದು ದಿವಸದ ಹೋರಾಟ. ಆದ್ರೆ 6 ವರ್ಷಗಳಿಂದ ಇದರ ಪ್ರತಿಫಲ ಸಿಕ್ಕುವವರೆಗೆ ಹೋರಾಟ ಮಾಡುವಂತದ್ದು ಇವರ ನಮ್ಮ ಮುನೀರ್ ಕಾಟ್ಪಾಳ್ ಅವರ ನಾಯಕತ್ವದಲ್ಲಿ ಇದು ನಿಜವಾಗಿಯೂ ನಮಗೆ ಒಂದು ಹೆಮ್ಮೆಯ ವಿಷಯ. ಇದರಿಂದ ನಮ್ಮಂತ ಜನರಲ್ಲಿ ಭಾಗವಹಿಸಿ ನಮ್ಮ ಪ್ರೋತ್ಸಾಹ ನಾವು ಅದಕ್ಕೆ ಸಪೋರ್ಟ್ ಅನ್ನು ಕೊಡಬೇಕಾಗಿದೆ. ಓಕೆ ಸರ್, ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಸಮಯದ ತುಂಬಾನೇ ಇದೆ, ದಯಮಾಡಿ ಕ್ಷಮಿಸಬೇಕು. ಮುನೀರ್ ಕಾಟ್ಪಾಳ್ ಅವರೇ, ಈಗ ನವೆಂಬರ್ 7ರಂದು ಡೇಟ್ ಕೊಟ್ಟಿದ್ದಾರೆ ಜಿಲ್ಲಾಡಳಿತ. ಆದ್ರೂ ಕೂಡ ಈಗ ಯಾಕೆ ಪ್ರತಿಭಟನೆ ಅನ್ನುವಂಥದ್ದು ನಂಬಿಕೆ ಅನ್ನೋದು ಶಕುಂತಲಾ ಶೆಟ್ಟಿ ಅವರು ಹೇಳ್ತಾರೆ. ಜೊತೆಗೆ ಉಸ್ತುವಾರಿ ಸಚಿವರು ಬೇರೆ ಡೇಟ್ ಏನಾದ್ರು ಕೊಟ್ಟಿದ್ದಾರೆ, ಅದು ಕೂಡ ಚರ್ಚೆ ಆಗ್ತಾರೆ. ಈಗ ಮೊನ್ನೆ ಅಕ್ಟೋಬರ್ 17ಕ್ಕೆ ನಳಿನ್ ಕುಮಾರ್ ಕಟೀಲ್ ಅವರು ಕೈ ಮುಗ್ದು ಕೇಳಿದ್ರು. 16, 17ಕ್ಕೆ 2 ಸಲನೂ ಹೇಳಿದ್ದಾರೆ ಕೈ ಮುಗ್ದು. ನಮ್ಗೆ ಒಂದು 20 ದಿವಸ ಕೊಡಿ, ನೀವು ಮುತ್ತಿಗೆಯನ್ನ ಕೈ ಬಿಡಿ, 20 ದಿನಗಳಲ್ಲಿ ಖಂಡಿತ ಟೋಲ್ ಗೇಟ್ ಅಲ್ಲಿಂದ ತೆರವಾಗುತ್ತೆ ಅಂತ ಮಾತನ್ನ ಹೇಳಿದ್ರು. ಗೊತ್ತಾಯ್ತಲ್ಲ, ನಮ್ಗೆ ಅದು ನಂಬಿಕೆ ಇಲ್ಲ, ಅದು ಬೇರೆ. ಆದ್ರೆ ಅವ್ರು ಹೇಳಿದಾರಲ್ವಾ, ಆ ದಿನಾಂಕ ಈಗ ನವೆಂಬರ್ 7ಕ್ಕೆ ಎಂಡ್ ಆಗ್ತದೆ. ನಾವು 18ರಿಂದ ಲೆಕ್ಕ ಹಾಕಿದ್ರು, ಇನ್ನೊಂದು 2 ದಿವಸ ಬಿಟ್ಟು ಲೆಕ್ಕ ಹಾಕಿದ್ರು ನಾವೊಂದು 7ಕ್ಕೆ. ಜಿಲ್ಲಾಡಳಿತ ಕೂಡ ಮೊನ್ನೆ ಹೇಳಿರುವಂತದ್ದು ನಮ್ಗೆ ಇನ್ನೊಂದು 10 ದಿವಸ ಬೇಕು ಲಾಸ್ಟ್ ಹೇಳಿದ್ದು, ಅದು ಕೂಡ ನವೆಂಬರ್ 7ಕ್ಕೆ ಎಂಡ್ ಆಗುತ್ತೆ. ಇನ್ನು ಉಸ್ತುವಾರಿ ಸಚಿವ ಕಾರ್ಕಳದ ನಮ್ಮ ಸುನೀಲ್ ಕುಮಾರ್ ಅವರು ಬೇರೆ ಡೇಟ್ ನವೆಂಬರ್ 8 ಅಂತ ಹೇಳಿದ್ದಾರೆ. ಬಿಡಿ, ನವೆಂಬರ್ ಕೊನೆಗೆ ಅಂತ ಹೇಳಿದ್ದಾರೆ. ನಮ್ಗೀಗ ಸದ್ಯಕ್ಕೆ ಇದು ಕೇಂದ್ರದ ಪ್ರಾಜೆಕ್ಟ್, ಹೆದ್ದಾರಿ ಪ್ರಾಧಿಕಾರ ಮತ್ತು ನಳಿನ್ ಕುಮಾರ್ ಕಟೀಲ್ ಹೇಳುವಂತದ್ದು ಬಹಳ ಮುಖ್ಯ. ನವೆಂಬರ್ 7ಕ್ಕೆ ಅದನ್ನೀಗ ನಾವು ಅಲ್ಲಿ ದಿನ ಅಲ್ಲಿ ನಮ್ಮ ಮಂಟಪದಲ್ಲಿ ನಮ್ಮ ವೇದಿಕೆಯಲ್ಲಿ ನಾವು ಆಗ್ತಾ ಇದ್ದೀವಿ. ನವೆಂಬರ್ 7 ನಿಮ್ಮ ಡೆಡ್ ಲೈನು, ಇನ್ನು 9 ದಿನ ಇದೆ, ಇನ್ನು 8 ದಿನ ಇದೆ ಅಂತ ಇವತ್ತು ಹಾಕಿದೀವಿ, ಇನ್ನು 7 ದಿನ ಇದೆ ಅಂತ ಹಾಕಿದೀವಿ, ಹಾಕ್ತಾ ಇದೀವಿ. ಕೌಂಟ್ ಡೌನ್ ನಡೀತಾ ಇದೆ. ಆದ್ರೆ ಈಗ ಅವ್ರು ಕಾಣೆಯಾಗಿದ್ದಾರೆ. ಸಂಸದರ ಸದ್ಯ ಇಲ್ಲ, ಶಾಸಕರುಗಳ ಸದ್ಯ ಇಲ್ಲ, ಏನ್ ಮಾಡ್ತಾರೆ ಗೊತ್ತಿಲ್ಲ. ನವೆಂಬರ್ 7ಕ್ಕೆ ಅವರೇ ಕೊಟ್ಟಿರುವಂತ ಮಾತಿನ ಪ್ರಕಾರ ಅದನ್ನು ತೆಗಿಬೇಕು. ಈಗ ಮುಖ್ಯಮಂತ್ರಿ ಅವರು 7ನೇ ತಾರೀಕು ನಮ್ಮ ಜಿಲ್ಲೆಗೆ ತುಳುನಾಡಿಗೆ ಬರ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಅದೇ ದಿವಸ ಬೇಕಾದ್ರೆ ಅವರೇ ಘೋಷಣೆ ಮಾಡಲಿ, ತೊಂದರೆ ಇಲ್ಲ. ಈಗ ನಾವು ಅಲ್ಲಿ ಕೂತಿದ್ದೀವಿ ಹಗಲು ರಾತ್ರಿ, ರಾಜ್ಯ ಸರ್ಕಾರದ ಗಮನದಲ್ಲಿ ಇದೆ. 1 ತಿಂಗಳು ಈಗ ಸೆಪ್ಟೆಂಬರ್ 14ನೇ ತಾರೀಕು 15ನೇ ತಾರೀಕು ಏನೋ ಅಸೆಂಬ್ಲಿಯಲ್ಲಿ ವಿಧಾನಸಭೆಯಲ್ಲಿ ಇದೇ ರಾಜ್ಯ ಸರ್ಕಾರ ಇವರ CC ಪಾಟೀಲ್ರು ಅಲ್ಲಿ ಈ ಟೋಲ್ ತೆರವಾಗುವ ತೀರ್ಮಾನ ಆಗಿದೆ ಅಂತ ಖಾದರಿಗೆ ಉತ್ತರ ಕೊಟ್ಟಿದ್ದಾರೆ. ಅದರಿಂದಾಗಿ ನಮ್ಮ ತುಳುನಾಡಿಗೆ ಬರುವಂತ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಧರಣಿಯ ಸ್ಥಳಕ್ಕೆ ಬರಲಿ, ಅಲ್ಲೇ ಘೋಷಣೆ ಮಾಡಲಿ, ಬಂದು ಮಾತಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ನಳಿನ್ ಕುಮಾರ್ ಕಟೀಲ್ ಅವ್ರ ಜೊತೆಗೆ ಬರಲಿ. ಬಂದ್ರೆ ಅದು ಅವರ ಮಟ್ಟಿಗೆ ಒಂದಿಷ್ಟು ಡ್ಯಾಮೇಜ್ ಕಂಟ್ರೋಲ್. ಇಲ್ಲ ಅಂದ್ರೆ 7ನೇ ತಾರೀಕಿನ ನಂತರವೂ ಕೂಡ ನಮ್ಮ ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರಿತದೆ. ನಾವು ತಿಂಗಳುಗಟ್ಟಲಲ್ಲಿ ಕೂರುವಂತ ಒಂದು ಮಾನಸಿಕ ಸಿದ್ಧತೆಯಲ್ಲೇ ಬಂದಿದ್ದೀವಿ. ಆದ್ರೆ ಆ ನಂತರ ಆಗುವಂತ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯಾದಂತ ದಾರಿಯನ್ನು ಹಿಡಿಬಹುದು. ಹೋರಾಟವನ್ನ ನಾವು ಸುಮ್ಮನೆ ಕೆಲಸ ಇಲ್ಲ ಅಂತ ಹಗಲು ರಾತ್ರಿಯಲ್ಲಿ ಕೂರೋದಲ್ಲ. ಜನರ ಭಾಗವಹಿಸುವಿಕೆ ಇನ್ನು ನಾಳೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಏರ್ಲಿಕ್ಕೆ ಶುರುವಾಗ್ತದೆ. ಈಗಾಗಲೇ ನಮ್ಮನ್ನ ಬೇರೆ ಬೇರೆ ತಾಲೂಕಿನ ಜನಗಳು, ಬೇರೆ ಬೇರೆ ಯೂನಿಯನ್ನ ಜನಗಳು, ಸಂಘ ಸಂಸ್ಥೆ ಜನಗಳು ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ತಾ ಇದ್ದಾರೆ. ಒಂದು ದಿವಸ ನಾವು ಭಾಗವಹಿಸ್ತೀವಿ, ನಾವು ಇಷ್ಟು ಜನ ಭಾಗವಹಿಸ್ತೀವಿ ಅಂತ. ನಾವು ಇಷ್ಟವರೆಗೆ ಅವರನ್ನು ತಡೆದಿದ್ದೀವಿ, ಬೇಡ ಸಾಂಕೇತಿಕವಾಗಿ ಅಂತ. ಈಗ ನಾಳೆಯಿಂದ ಅವರು ಬರ್ಲಿಕ್ಕೆ ಶುರುವಾಗ್ತಾರೆ. ಅದರಿಂದ ಜನರ ಭಾಗವಹಿಸಿಕೆ ಜಾಸ್ತಿ ಆದಾಗ ಇವರ ಮಾತು ಮತ್ತೆ ತಪ್ಪಿದ್ರೆ ಜನರ ಆಕ್ರೋಶದ ಕಟ್ಟೆ ಒಡೆಯಬಹುದು. ಅದಕ್ಕೆ ನೇರವಾಗಿ ಅವರು ಹೊಣೆ ಆಗ್ತಾರೆ. ಅದರಿಂದಾಗಿ ಮುಖ್ಯಮಂತ್ರಿ ಬರುವಂತ ನವೆಂಬರ್ 7, ನಳಿನ್ ಕುಮಾರ್ ಕಟೀಲ್ ಅವರು ಕೊಟ್ಟ ಡೇಟು ಕೂಡ ನವೆಂಬರ್ 7, 20 ದಿವಸ. ಜಿಲ್ಲಾಡಳಿತ ಕೊನೆಗೆ ಹೇಳಿದಂತ ಮೊನ್ನೆ ಹೆದ್ದಾರಿ ಪ್ರಾಧಿಕಾರ ಹೇಳಿದಂತ 10 ದಿವಸ ಕೂಡ ನವೆಂಬರ್ 7. ಈಗೆಲ್ಲವೂ ಕೂಡ ನವೆಂಬರ್ 7ಕ್ಕೆ ಕೊನೆ ಆಗ್ತಾ ಇರೋದ್ರಿಂದ ಅವತ್ತು ಮುಖ್ಯಮಂತ್ರಿಗಳ ಬಾಯಿಯಲ್ಲಿ ಘೋಷಣೆಯನ್ನು ಮಾಡಿದ್ರೆ ಕನಿಷ್ಠ ಒಂದಿಷ್ಟಾದ್ರೂ ಕೂಡ ಇಲ್ಲಿ ನೆಮ್ಮದಿ ಇರ್ತದೆ. ಇಲ್ಲ ಆದ್ರೂ ಕೂಡ ನಾವು ನಮ್ಮ ಹೋರಾಟವನ್ನು ಅನಿರ್ದಿಷ್ಟಾವಧಿ ಧರಣಿಯನ್ನ ಮುಂದುವರಿಸ್ತೀವಿ. ಅದು ಇನ್ನು ಯಾವ್ಯಾವ ರೀತಿಯಲ್ಲಿ ನಾವು ಹೋರಾಟವನ್ನು ತಗೊಂಡು ಹೋಗ್ಬೇಕು ಅನ್ನುವಂಥದ್ದು ಆ ಸಂದರ್ಭದಲ್ಲಿ ತೀರ್ಮಾನವನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ಕೊನೆಯದಾಗಿ ನನ್ನ ವಿನಂತಿ ಏನಂದ್ರೆ, ಜನ ಇದನ್ನ ಒಂದು ರೀತಿಯಲ್ಲಿ ಮನೆಯಲ್ಲಿ ಕೂತು ಬೆಂಬಲಿಸಿದ್ರೆ ಸಾಲೋದಿಲ್ಲ. ಆ ಬೆಂಬಲ ಕೂಡ ಮುಖ್ಯ, ಮನೆಯಲ್ಲಿ ಮಾತಾಡೋದು ಬಹಳ ಮುಖ್ಯ. ಅದರ ಜೊತೆಯಲ್ಲಿ 1 ಗಂಟೆ ಆದ್ರೂ ಬನ್ನಿ, ನಮ್ಮ ಜೊತೆಯಲ್ಲಿ ಅಲ್ಲಿ ಬನ್ನಿ, ಕೂತ್ಕೊಳ್ಳಿ, ಬೆಂಬಲಿಸಿ. ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲೋ ಇನ್ನೊಂದು ಕಡೆ ನೀವು ಭಾಗವಹಿಸಿದ್ದನ್ನು ಹಂಚಿಕೊಳ್ಳಿ. ಆವಾಗ ಖಂಡಿತವಾಗಿಯೂ ಪರಿವರ್ತನೆ ಬರ್ತದೆ. ಯಾಕೆಂದ್ರೆ ಇವರಿಗೆಲ್ಲರಿಗೂ ಕೂಡ ಅಂತಿಮವಾಗಿ ಜನತಾ ನ್ಯಾಯಾಲಯಕ್ಕೆ ಎದುರ್ತಾರೆ. ಅದರಿಂದಾಗಿ ಜನ ಈಗ ಮಾತಾಡಬೇಕು. ಮುನೀರ್ ಕಾಟಿಪಳ್ಳ, ದಿನೇಶ್ ಹೆಗ್ಡೆಪಾಡಿ, ಇನ್ನು ನಮ್ಮ ಹೋರಾಟ ಸಮಿತಿಯವರು, ರಾಜಕಾರಣಿಗಳು ಮಾತಾಡೋದು ಬೇರೆ. ಜನ ಮಾತಾಡ್ಲಿಕ್ಕೆ ಶುರು ಮಾಡ್ಬೇಕು. ಈಗಾಗಲೇ ಮಾತಾಡ್ತಾ ಇದ್ದೀರಿ, ಇನ್ನಷ್ಟು ಗಟ್ಟಿಯಾಗಿ ಮಾತಾಡಿ, ಇನ್ನಷ್ಟು ಗಟ್ಟಿಯಾಗಿ ಪ್ರಶ್ನೆಗಳನ್ನ ಮಾಡಿ. ಎಲ್ಲೇ MP MLAಗಳು ಸಿಕ್ಕಿದ್ರೆ ಅಲ್ಲಿ ಧರಣಿ ಕೂತಿದಾರಲ್ಲ ಅವರ ಹತ್ರ ಹೋಗಿ ಮಾತಾಡಿ, ಅವರ ಬೇಡಿಕೆ ಈಡೇರಿಸಿ. ಏನಾಯ್ತು ಅಂತ ಕೇಳಿ, ಮುಲಾಜಿಗೆ ಬೀಳ್ಬೇಡಿ. ನಿಮ್ಮ ಮನೆಯ ಮದುವೆಗೆ ಬಂದರೂ ಕೂಡ ಕೇಳಿ,
ಅತಿಥಿಯಾಗಿ ಬಂದವರು ಕೂಡ ಕೇಳಿ, ಯಾಕೆ ದಾಯಿಗೊಂದು ಟೋಲ್ ಗೇಟ್ ದೆಪ್ಪರ ಪೂಜೆ ಸರ್ ಅಂತ ಕೇಳಿ. ನಿಮ್ಮ ಪಕ್ಷದವರಾಗಿದ್ರು ಕೂಡ ಬಿಜೆಪಿಯವರಾಗಿದ್ರು ಕೇಳಿ, ಸರ್ ದಾಯಿಗೆ ಸರ್ ನಮ್ಮ ಹಿಂದೆ ನಿಂಚೆ ಟೋಲ್ ನಿಂಚೆ ಬುಡುಪುಣ ಹಗುಲ್ದಾಗಿ ಇದು ಪ್ರೊಟೆಸ್ಟ್ ಮಲ್ತೊಂದು ನಮ್ಮ ಮರ್ಯಾದೆ ಎಕಾಡಮಿ ಫಂಡ್ ಇರುತ್ತೆ, ಹೆಂಗಿನ ಪಾರ್ಟಿಗೆ ಡ್ಯಾಮೇಜ್ ಹಾಕೊಂಡು ಈ ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡಿ, ಪ್ರಶ್ನೆಗಳ ಮಹಾಪೂರ ಹರಿದು ಬಂದ್ರೆ ಆ ಮಹಾಪೂರದಲ್ಲೇ ಟೋಲ್ ಗೇಟ್ ಕೊಚ್ಚಿ ಹೋಗ್ತದೆ. ಇಷ್ಟೇ ಹೇಳ್ಬಲ್ಲ. ಥ್ಯಾಂಕ್ ಯು. ಲಾಸ್ಟ್ ರಿಯಾಕ್ಷನ್ ಸರ್. ಇಲ್ಲ, ಇದನ್ನ ನಾವು ಹೋರಾಟ ಅನ್ನೋದು ನಾವು ಖಾಲಿ ನಾಮಕಾವಸ್ಥೆ. ನಾವು ಈ ಹೋರಾಟವನ್ನ ಜೀವಂತ ಇಡ್ತೇವೆ ಅನ್ನೋ ಪ್ರಶ್ನೆ ಅಲ್ಲ. ಜನಗಳಿಗೆ ಈ ಕರಾವಳಿಗೆ ತುಳುನಾಡಿಗೆ ಸಮಸ್ಯೆ ಆಗ್ತದೆ. ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನಾವು ಜೊತೆಯಾಗಿದ್ದೇವೆ. ಕೇವಲ ನಾವಲ್ಲ, ನಾವು ಇದನ್ನು ಒಂದು ವೇದಿಕೆಯನ್ನು ನಿರ್ಮಾಣಿಸಿದ್ದೇವೆ. ಈ ತುಳುನಾಡಿನ ಜನತೆ ಯಾರಿದ್ದಾರೆ, ಮನೆಯವರು ಕೇವಲ ಮಾತನಾಡೋದಕ್ಕಿಂತ ಕನಿಷ್ಠ ಈಗ ನಾವು ಕೂಡ ಅಷ್ಟೇ, ನಮ್ಮಲ್ಲಿ ಹೋರಾಟದವರು ಇಷ್ಟೇ ಮಂದಿ ಇರ್ತಾರೆ, ಬಂದು ಹೋಗ್ತೇವೆ. ಆ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದು ಕೇವಲ ಹೋರಾಟಗಾರರಿಗೆ ಅಲ್ಲ ಅನ್ನೋ ಸ್ಪಷ್ಟಪಡಿಸ್ತೇನೆ. ಆ ವೇದಿಕೆ ನಿರ್ಮಾಣ ಮಾಡಿದ್ದು ಇಡೀ ತುಳುನಾಡಿನ ಜನ. ಒಂದು ದಿವಸ, ಒಂದು ಗಳಿಗೆ ನಿಮಗೆ 1 ನಿಮಿಷ ಬಂದು ಹೋಗ್ಬೋದಾ, ಅರ್ಧ ಗಂಟೆ ಇರ್ಬೋದು, ಎಷ್ಟು ನಿಮ್ಮ ಅವಧಿ ಇದೆ, 1 ಗಳಿಗೆ ಬಂದು ಹೋಗಿ ನಮ್ಮ ಜೊತೆ ಸೇರಿ. ಇನ್ನೊಂದು ಏನಂದರೆ, ನಾವು ಈ ಹೋರಾಟವನ್ನು ಮೊನ್ನೆ DC ಅವರಲ್ಲಿ ಕೂಡ ಹೇಳಿದ್ದೇವೆ, ಆ ಸಮಿತಿಯಲ್ಲಿ ಹೇಳಿದ್ದೇವೆ, ಸ್ಪಷ್ಟಪಡಿಸಿದ್ದೇವೆ. ನಮ್ಮನ್ನು ಹೋರಾಟ ಮುಂದುವರಿಸಬಾರದು ಅಂತ ಕೇಳಿದ್ರೆ ನಾವು ಕೇಳಿಲ್ಲ. ನಾವು ಮುಂದುವರಿಸುವ ಸ್ಪಷ್ಟ ಮಾತನ್ನು ಹೇಳಿದ್ದೇವೆ. ಎಲ್ಲಿವರೆಗೆ ಮುಂದುವರಿಸೋದಂದರೆ ಆ ಒಂದು ಟೋಲ್ ಗೇಟ್ ಏನಿದೆ ಅದನ್ನು ತೆರವುಗೊಳಿಸುವ ತನಕ. ಅದರ ಜೊತೆಗೆ ನಮ್ಮ ಸಂಸದರ ಜನಪ್ರತಿನಿಧಿಗಳು ಅವರ ಮಾತಿಗೆ ಎಷ್ಟು ಬದ್ಧರಿದ್ದಾರೆ ಅನ್ನೋದನ್ನು ಕೂಡ ನಾವು ಅದನ್ನು ಹೈಲೈಟ್ ಮಾಡಲಿದ್ದು. ಹಾಗಾದ್ರೆ ಈ ಹೋರಾಟ ಮುಂದುವರಿಯುತ್ತೆ ನವೆಂಬರ್ 7ಕ್ಕೆ. ಎಲ್ಲರ ಹೋರಾಟ ಆಗಿಲ್ಲ, ಇದು ಟೋಲ್ ಗೇಟ್ ಅಲ್ಲಿಂದ ತೆರವು ಆಗುವವರೆಗೂ ಕೂಡ ಮುಂದುವರಿಯುತ್ತೆ. ಯಾವ ರೀತಿ ಇದೇ ರೀತಿ ಇರುತ್ತೆ ಹೋರಾಟ? ಅನಿರ್ದಿಷ್ಟ ಅವಧಿ ಹೋರಾಟ ಮುಂದುವರಿಯುತ್ತದೆ. ಅದರ ಜೊತೆಯಲ್ಲಿ ಅದು ಬೇರೆ ಬೇರೆ ರೀತಿ ಅದಕ್ಕೆ ಅದನ್ನು ಹೋರಾಟವನ್ನು ಬೆಳೆಸಲಿಕ್ಕೆ ನಾವು ನಮ್ಮದೇ ಆದಂತ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾವು ಬಹಿರಂಗವಾಗಿ ಸಂದರ್ಭ ಬಂದಾಗ ಹೇಳ್ತೀವಿ. ಹೋರಾಟ ಏಕತಾನತೆಯಲ್ಲಿ ಇರಲ್ಲ. ಹೋರಾಟ ಅಂತ ಹೇಳಿದ್ರೆ ನಿರಂತರವಾಗಿರುತ್ತೆ. ಅದು 1 ತಿಂಗಳಿರ್ಬೋದು, 1 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು. ನಾವು ಆ ಟೋಲ್ ಗೇಟ್ ತೆಗೆಯುವ ತನಕ ಅಲ್ಲಿ ಇರ್ತೇವೆ, ಅಲ್ಲಿ ನಾವು ಹೋರಾಟ ಮಾಡ್ತೇವೆ. ಮನೆಯವರು ಕೂಡ ಬರುವಾಗೆ ಮಾಡ್ತೇವೆ. ಇದು ಸುರತ್ಕಲ್ NITK ರಾಷ್ಟ್ರೀಯ ಹೆದ್ದಾರಿ 60ರ ಬಳಿ ಇರುವಂತಹ ವಿವಾದಿತವಾಗಿರುವ ಸುರತ್ಕಲ್ ಟೋಲ್ ಗೇಟ್ ಇದು ರದ್ದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ 6-7 ವರ್ಷಗಳಿಂದ ಹೋರಾಟ ಆಗ್ತಾನೆ ಇದೆ. ಇದೀಗ ಅನಿರ್ದಿಷ್ಟಾವಧಿ ಹೋರಾಟ, ರಾತ್ರಿ ಹಗಲು ಆಗ್ತಾ ಇರುವಂತಹ ಹೋರಾಟ ಈಗಲೂ ಕೂಡ. ಅಂದ್ರೆ ಈ ಹೋರಾಟ 4ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಇವತ್ತಿನ ದಿನ ಮಹಿಳೆಯರು ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ರಾತ್ರಿಯ ದಿನ ಶಕುಂತಲಾ ಶೆಟ್ಟಿಯವರು, ಮಾಜಿ ಶಾಸಕಿ, ಅವರು ಕೂಡ ಆ ಭಾಗಕ್ಕೆ ಬಂದಿದ್ದಾರೆ. ಇವೆಲ್ಲದರ ಜೊತೆಗೆ ವಿವಾದಿತ, ಅಕ್ರಮ, ಇಲ್ಲೀಗಲ್, ನಮ್ಗಳಿಗೆ ಗೊತ್ತಿದೆ, ನಾವು ಇದನ್ನು ರದ್ದು ಮಾಡ್ತೀವಿ ಅನ್ನುವಂಥದ್ದು ಈಗಾಗಲೇ ಜಿಲ್ಲಾಡಳಿತ ಹೇಳಿದೆ. ಆದರೆ ಯಾವಾಗ ರದ್ದು ಮಾಡ್ತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಇದು ಕೂಡ ಬಹಳಷ್ಟು ಒಂದು ಕುಚೇಷ್ಟೆಗೆ ಒಳಗಾಗುವಂಥದ್ದು. ಸಂಸದರು ಹೇಳ್ತಾರೆ 7ನೇ ತಾರೀಕಿನಂದು, ಅದೇ ಉಸ್ತುವಾರಿ ಸಚಿವರು ಹೇಳ್ತಾರೆ 30ನೇ ತಾರೀಕಿನಂದು. ಅಂದ್ರೆ ಜನರ ಭಾವನೆಗಳಿಗೆ, ಜನರ ಹಕ್ಕುಗಳಿಗೆ ಬೆಲೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಬಿಟ್ಟಾಕಿ ಈ ಡೇಟ್ಗಳ ವಿಚಾರವಾಗಿ ಮಾತ್ರ ಬೇರೆ ಸಿಂಪಲ್ ಅವರ ಬಾಯಿಗಳಿಂದ ಅವರು ಹೇಳ್ತಾರೆ. ಆದರೆ ಇವರುಗಳು ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ ಅನ್ನೋದು ಹೇಳ್ತಾರೆ. ಇಂದಿನ ಕಾಲದಲ್ಲಿ ರಾಜರು ಆಳ್ತಾ ಇದ್ರು, ಅವರು ಈ ರೀತಿ ಜನರನ್ನ, ಪ್ರಜೆಗಳನ್ನ ಸತಾಯಿಸ್ತಿದ್ರು ಅನ್ನೋದು ನಾನು ಕೇಳ್ಪಟ್ಟಿದ್ದೇನೆ ಕೆಲವು ಪುಸ್ತಕಗಳಲ್ಲಿ ಓದಿಕೊಂಡು. ಆದರೆ ಇದು ನಿಜ ಜೀವನದಲ್ಲಿ ನಿಜ ಆಗ್ತಾ ಇದೆ. ಅದು ಕೂಡ ಈ ಸಂದರ್ಭ, ಅದು ಕೂಡ ಏನೋ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದಕ್ಕಿಂತ ಜಾಸ್ತಿ ಆಗಿ ಸರ್ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಈ ಬಾರಿ ಗವರ್ಮೆಂಟ್ ಚೇಂಜ್ ಆಗಿದೆ. ಯಾಕೆ ಚೇಂಜ್ ಆಗಿದೆ ಅಂತ ಬಂದಾಗ, ಈ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಇತ್ತು, ಈ ಬಾರಿ ಬಿಜೆಪಿ ಬಂದ್ರೆ ಏನಾದ್ರು ನಮ್ಗೆ ಮಾಡ್ತಾರೆ ಎಂಕ್ಲೆ ಮಲ್ಪೇರಪ್ಪ ಅಂತ ಹೇಳಿ 8 ಶಾಸಕರಲ್ಲಿ 7 ಶಾಸಕರನ್ನ ನಾವುಗಳು ಮಾಡಿದ್ವಿ. ಆದ್ರೆ ಇವರುಗಳು ಕೂಡ ಅದೇ ರೀತಿ ಮಾಡ್ತಾ ಇದ್ರೆ ಯಾರು ನಮ್ಮನ್ನ ಕೇಳ್ತಾರೆ? ಏರ್ ನಮ್ಮನ್ನ ತೂಪಿನ ಮುಕುಲ ಇಂಚೆ ನಾ ಪಂಡದು ಐಕ್ಬೋಡದ್ ನಿಕುಲ್ ತುವೊಂದು ಪ್ಲೇ ಜನಕುಲ್ ತುವೊಂದುಲ್ಲಾರೆ. ಯಾರು ನ್ಯಾಯದ ದಾರಿಯಲ್ಲಿ ನಡೀತಾರೆ ಅವರನ್ನ ಉನ್ನತ ಮಟ್ಟಕ್ಕೇರಿಸಿ, ಯಾರು ಅನ್ಯಾಯದ ದಾರಿಯಲ್ಲಿ ನಡೀತಾರೆ ಅವರನ್ನ ಮನೆ ಕಳಿಸಿ. ಇದೊಂದು ವಿಚಾರವನ್ನ ಹೇಳ್ತಾರೆ. ಸ್ವಾಭಿಮಾನ ಇದ್ದವರು, ಸ್ವಾಭಿಮಾನದಿಂದ ಇದ್ದವರು ಈ ಕೆಲಸವನ್ನ ಮಾಡ್ತೀರಾ. ಅಂಡ್ ಎಡ್ಡಾವಡು ಮಾತ್ರ ನಮ್ಮ ತುಳುವೆರಿಗೆ ಪ್ರತಿ ಸಲ ಪರೊಂದಿಲ್ಲ. ಅಂಡ್ ಇಕ್ಲಿಯಪ್ಪ ಬದಲಾಪರ್ ಚೇಂಜ್ ಆಪರ್ ಇಂಕ್ಲೆ ಗೊತ್ತುಚಿ ಎಲ್ಲ ಕನ್ನಡ ರಾಜ್ಯೋತ್ಸವ ಅಂಚೆ ನಮ್ಮ ತುಳು ಭಾಷೆಲ ಒರಿಪಲೆ, ಕನ್ನಡ ಭಾಷೆಲ ಒರಿಪಲೆ ಮಾತ್ರ ಎಡ್ಡಾವಡು. ಧನ್ಯವಾದಗಳು. ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮುನೀರ್ ಕಾಟಿಪಾಳ್ ಅವರು ಅಂಡ್ ದಿನೇಶ್ ಹೆಗ್ಡೆ ಉಳಿಪಾಡಿ ಅವರು, ಬೋತ್ ಆಫ್ ಯು. ಅದೇ ರೀತಿ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಅನ್ನುವಂಥದ್ದು ಉಳಿಪಾಡಿಯವರ ಒಂದು ಆತ್ಮೀಯವಾಗಿರುವಂಥ ಆಮಂತ್ರಣ. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋಜಿಗಾಗಿ ನೋಡ್ತಾ ಇರಿ ನಮ್ಮ ಕೂಡ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು